ಇಂದು ನಮ್ಮ ಆಲಯದ ಸಂಭ್ರಮ ಹೇಗಿದೆ ಎಂದರೆ, ನೆರೆದಿರುವ ಎಲ್ಲರನ್ನು ಸ್ವಾಗತಿಸಲು ಆ ಸೂರ್ಯದೇವನೇ ನಿಸರ್ಗವೇ ನಿಂತಿದೆ ಎಂಬ ಭಾವನೆ. ಚಿನ್ನ ಬಣ್ಣದ ಹಕ್ಕಿಗಳಂತೆ ಸಂಭ್ರಮಿಸುವಂತಹ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯ ಕಾರ್ಯಕ್ರಮದೊಂದಿಗೆ ರಂಗು ರಂಗಿನ ಹೂಗಳಂತೆ ಗಂಧ ಸುಗಂಧದ ತರುಗಳಂತೆ ಸುಂದರವಾಗಿ ಕಾಣುತ್ತದೆ ನಮ್ಮ ಶಾಲಾ ವಾತಾವರಣ. ಅದೇ ರೀತಿ ಈ ಮಕ್ಕಳು ದುಂಬಿಗಳಂತೆ ಜಿಂಕಾರದಿಂದ ಆನಂದಿಸ್ತಾ ಇದ್ದಾರೆ. ನಮ್ಮ ಶಾಲಾ ನೆಚ್ಚಿನ NCC ದಳಗಳಾದ ಭೂದಳ, ಅದೇ ರೀತಿ ನೌಕಾ ದಳದ ವಿದ್ಯಾರ್ಥಿಗಳು ನಮ್ಮ ಅತಿಥಿ ಗಣ್ಯರನ್ನು ಬ್ಯಾಂಡ್ ವಾದನದ ಮೂಲಕ ಈ ಸಭಾಂಗಣದತ್ತ ಕರೆತರುತ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ನೀವು ನಮ್ಮ LED ಚಿತ್ರಣವನ್ನು ಗಮನಿಸಿದರೆ ನಮ್ಮ ಶಾಲೆಯ ಇತಿಹಾಸ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲದೆ ಇಂದಿನ ಇಡೀ ವರ್ಷ ಏನೆಲ್ಲ ಚಟುವಟಿಕೆಗಳು ಹಮ್ಮಿಕೊಂಡಿದ್ದೇರೋ ಅದೆಲ್ಲವೂ ನಮಗೆ LED ಸ್ಕ್ರೀನ್ನಲ್ಲಿ ಒಂದೊಂದಾಗಿ ಏನೆಲ್ಲ ಫೆಸಿಲಿಟೀಸ್ಗಳು ನಮ್ಮ ಶಾಲೆಯಲ್ಲಿದೆ, ವಿದ್ಯಾರ್ಥಿಗಳು ಯಾವ ಎಲ್ಲ ಕ್ಷೇತ್ರದಲ್ಲಿ ಎಂತಹ ಸಾಧನೆಗಳನ್ನೆಲ್ಲ ಮಾಡಿದರೆ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆ. ಅದನ್ನು ನೋಡಿ ನೀವು ಆನಂದಿಸಿ. ಆತ್ಮೀಯರೇ, ಈಗ ಕಾರ್ಯಕ್ರಮ ಆರಂಭಿಸುವಂತಹ ಸಮಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅತಿ ವಂದನೀಯ ಲಾರೆನ್ಸ್ ಮಸ್ಕರಿನಸ್ ಸಂಚಾಲಕರು ಮಾಯದೇವ ಶಿಕ್ಷಣ ಸಂಸ್ಥೆಗಳು ವಹಿಸಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳೇ ಆಗಿ ಶ್ರೀ ಕೇಶವ ಅಮೆ SRK ಲ್ಯಾಡರ್ಸ್ ಮತ್ತು ಹಿರಿಯ ವಿದ್ಯಾರ್ಥಿಗಳು, ಅದೇ ರೀತಿ ಗೌರವ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ವಿಷ್ಣು ಪ್ರಸಾದ್ ಶ್ರೀ, ಅದೇ ರೀತಿ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಶಿಕ್ಷಕ ಸಂಘದ ಉಪಾಧ್ಯಕ್ಷರು, ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಕ್ರೀಡಾ ಕ್ಷೇತ್ರ ಹಾಗೂ IT ಫೀಲ್ಡ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಈ ಸಭಾಂಗಣಕ್ಕೆ ಗೌರವಾನ್ವಿತ ಅತಿಥಿಗಳೊಂದಿಗೆ ಇಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಚಪ್ಪಾಳೆಯ ಮುಖಾಂತರ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗ ಅತಿಥಿಗಳು ಮುಂದೆ ಕಾಲಿರಿಸಿದಂತಹ ಆಸನವನ್ನು ಸ್ವೀಕರಿಸಬೇಕಾಗಿ ನಿಮಗೆ ಕಳಕಳಿಯವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಅರಿತು ಬೆರೆತು ಮುಂದಡಿ ಇಡಲು ಸುಂದರ ನಾಳೆ
ಸುಭದ್ರ ಭವಿಷ್ಯದ ಮುನ್ನುಡಿಗೆ ಹಂದರ ಈ ಶಾಲೆ. ಹೌದು ಪ್ರಿಯರೇ, ಶಾಲೆ ಎಂಬುದು ವಿದ್ಯಾರ್ಥಿ ಜೀವನದ ಅರಮನೆ, ಜೀವನದ ಅಪರೂಪದ ಸಿಹಿ ಕೈ ಕ್ಷಣಗಳನ್ನು ಹೊತ್ತ ಅಂಬಾರಿಯದು. ಈ ಸುಂದರ ಸಂತಸದ ಕ್ಷಣಗಳ ಗಾಳಿಯಲ್ಲಿ ತೇಲಾಡುವ ವಿದ್ಯಾರ್ಥಿಗಳ ಹಬ್ಬದ ದಿನವಿದು. ಈಗ ನೆರೆದಂತಹ ಎಲ್ಲರನ್ನು ಒಂದು ಪ್ರಾರ್ಥನಾ ನೃತ್ಯದ ಮುಖಾಂತರ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. സത്യസ്വരൂപ പരിപാലക തവ ചരണം ശരണം ജ്യോതിപ്രദായക ജഗദീശ്വര തവ ചരണം ശരണം ജീവദായക പ്രഭുവരനെ സച്ചിദാനന്ദ ഗുരുവരനെ ജീവദായക പ്രഭുവരനെ സച്ചിദാനന്ദ ഗുരുവരനെ തവ ചരണം ശരണം ശരണം കരുണാമയ സാഗരനെ തവ ചരണം ശരണം ശരണം കരുണാമയ സാഗരനെ സത്യസ്വരൂപ പരിപാലക തവ ചരണം ശരണം ജ്യോതിപ്രദായക ജഗദീശ്വര തവ ചരണം ശരണം ജ്യോതിസാം നിൻ തിരുസവിധേ പ്രണമാഞ്ജലിയായി തൃപാദ പൂജയ്ക്കായി മഹാജ്യോതിസാം നിൻ തിരുസവിധേ പ്രണമാഞ്ജലിയായി തൃപാദ പൂജയ്ക്കായി സ്നേഹദീപമേ സ്നേഹദീപമേ തെളിയുകയെന്നിൽ പ്രഭയുടെ കതിരുകളായി കൃപയുടെ ദാനം മനുജരിലേകാം നിന്ദയനിതരാം ദാസരിലേക്കു വന്ദിതമലിപുരുമാ സത്യസ്വരൂപ പരിപാലക തവ ചരണം ശരണം ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಈಗ ನಮ್ಮ ಈ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಹಲವಾರು ಹಿತೈಷಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಅವರ ಹೆಸರುಗಳು ಇಂತಿವೆ. ಅತಿ ವಂದನೀಯ ಮಾನ್ಸಿಂಜರ್ ಫರ್ಡಿನಾಂಡ್ ಗುನ್ಸಾಲ್ವಿಸ್, ವಿಕಾರ್ ಜನರಲ್ ಉಡುಪಿ ಡಯಾಸಿಸ್. ವಂದನೀಯ ಆಲ್ಫ್ರೆಡ್ ಜೆ ಪಿಂಟೋ, ಧರ್ಮಗುರುಗಳು ಕಟೀಲು. ಮಿಸ್ಟರ್ ಕೆವಿನ್ ಗುನ್ಸಾಲ್ವಿಸ್, ಬೆಂಗಳೂರು. ಬೆಥನಿ ಪುತ್ತೂರು. ಅಂತೆಯೇ ಇನ್ನಿತರ ಅನೇಕ ಮಹನೀಯರು ನಮಗೆ ಸಂದೇಶದ ಮೂಲಕ ಶುಭವನ್ನು ಕೋರಿದ್ದಾರೆ. ಈಗ ನೆರೆದಂತ ಎಲ್ಲ ಗಣ್ಯಾತಿ ಗಣ್ಯರು ತಮಗಾಗಿ ಕಾದಿರಿಸಿದ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ.
ಅತಿಥಿ ಅಭ್ಯಾಗತರನ್ನು ಚಪ್ಪಾಳೆಯ ಮುಖಾಂತರ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. Kindness and warmth are the first steps to build lasting connections and unforgettable memories. Sunshine is a welcome thing, it brings a lot of brightness. Now I call upon Mrs. Carmen Pais to bring the brightness to this beautiful program by her welcome speech. Your presence is a source of inspiration for all of us. Greetings to one and all who are present here. ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂತ ಫಿಲೋಮಿನಾ ಪ್ರೌಢಶಾಲೆಯ 76ನೇ ಶಾಲಾ ವಾರ್ಷಿಕೋತ್ಸವಕ್ಕೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸಭಿಕರೇ, ಎಲ್ಲರಿಗೂ ಈ ದಿನದ ಶುಭ ನಮನಗಳನ್ನು ಅರ್ಪಿಸುತ್ತಾ ಇಲ್ಲಿ ನೆರೆದ ತಮಗೆಲ್ಲರಿಗೂ ಸ್ವಾಗತಿಸಲು ಸಂತೋಷಪಡುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಮಾಯ್ದದೇವು ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಅತಿ ವಂದನೆಯ ಲಾರೆನ್ಸ್ ಮಸ್ಕರೇನಿಯಸ್ ರವರು. ಇವರು ಮೌಲ್ಯಾಧಾರಿತ ಸಂಸ್ಕಾರಯುತವಾದ ಶಿಕ್ಷಣ ನೀಡುವ ಈ ಶಿಕ್ಷಣ ಸಂಸ್ಥೆಗಳಿಗೆ ಆಧುನಿಕ ಸ್ಪರ್ಶ ನೀಡಿ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ನಿರ್ಮಿಸುವ ಇವರ ನಾಯಕತ್ವವು ಪ್ರಶಂಸನೀಯವಾದುದು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿರುವ ಫಾದರ್ ಲಾರೆನ್ಸ್ ಮಸ್ಕರೇನಿಯಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ನೀಡುತ್ತೇನೆ. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿದ್ದಾರೆ ಕೇಶವ್ ಅಮೈ. ಇವರು ಒಬ್ಬ ಯುವ ಉದ್ಯಮಿ, ಉದ್ಯೋಗದಾತರು. ಪ್ರಸ್ತುತ ದಿನಗಳಲ್ಲಿ ರೈತರಿಗೆ, ಕೃಷಿಕರಿಗೆ ಗೃಹ ಬಳಕೆಗೆ ಉಪಯುಕ್ತವಾದ ಯಂತ್ರಗಳನ್ನು ತಯಾರಿಸುವ ಎಲ್ಲರ ಮನೆ ಮಾತಾಗಿರುವ SRK ಲ್ಯಾಡರ್ಸ್ ಸಂಸ್ಥೆಯನ್ನು ನಡೆಸುತ್ತಿರುವ ನಮ್ಮ ಶಾಲೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯೂ ಹೌದು. ಒಬ್ಬಾತ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವ ನೆಚ್ಚಿನ ವ್ಯಕ್ತಿ ಶ್ರೀ ಕೇಶವ್ ಅಮೈ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿದ್ದಾರೆ ಶ್ರೀ ವಿಷ್ಣು ಪ್ರಸಾದ್, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ, ಪುತ್ತೂರು. ಶೈಕ್ಷಣಿಕ ಚಟುವಟಿಕೆಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಸಹಕರಿಸುವ ಶ್ರೀ ವಿಷ್ಣು ಪ್ರಸಾದ್ ಸರ್ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುತ್ತೂರು ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು ಆಗಿರುವ ಶ್ರೀ ಜೆರಾಲ್ಡ್ ಡಿಕೋಸ್ತಾ ನಿಮಗೆ ಪ್ರೀತಿಯ ಸ್ವಾಗತ. ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ಸಹಕಾರ ನೀಡುತ್ತಿರುವ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ಬೊಳ್ವಾರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಹಿರಿಯ ವಿದ್ಯಾರ್ಥಿಗಳು ಎಂದರೆ ನಮ್ಮ ಶಾಲೆಗೆ ಬಳುವಳಿ ಇದ್ದಂತೆ. ಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕರಿಸುವ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ಜಯಕುಮಾರ್ ರೈ ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾಗಿರುವ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾಗಿರುವ ವಂದನೀಯ ಮ್ಯಾಕ್ಸಿಮ್ ಡಿಸೋಜಾ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವ ಮಾಸ್ಟರ್ ಜೀತನ್ ಕೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಆಗಮಿಸಿದಂತಹ ಸಂತ ಫಿಲೋಮಿನಾ PU ವಿಭಾಗದ ಪ್ರಾಂಶುಪಾಲರಾದ ವಂದನೀಯ ರಾಯನ್ ಕ್ರಾಸ್ತಾ, ಕಾಲೇಜ್ ಹಾಸ್ಟೆಲ್ ವಾರ್ಡನ್ ಭಗಿನಿ ಲೂರ್ದ್ ಮೇರಿ, ನಮ್ಮ ಪಕ್ಕದ ಶಾಲೆಗಳ ಮುಖ್ಯ ಗುರುಗಳು
ಹಾಗೂ ಶಿಕ್ಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರಿಗೆ, ಕಚೇರಿ ಸಿಬ್ಬಂದಿಗಳಿಗೆ, ಧರ್ಮ ಭಗಿನಿಯರಿಗೆ, ಆಡಳಿತ ಮಂಡಳಿಯ ಸದಸ್ಯರಿಗೆ, ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಿಗೆ, ವಿದ್ಯಾರ್ಥಿಗಳ ಹೆತ್ತವರಿಗೆ, ಪೋಷಕರಿಗೆ, ಹಿತೈಷಿಗಳಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಪತ್ರಕರ್ತರಿಗೆ, ಛಾಯಾಗ್ರಾಹಕರಿಗೆ, LED ಪ್ರಜ್ವಲ್ ಇವರಿಗೆ ಹಾಗೂ DJ ಸಂತೋಷ್ ಇವರಿಗೆ ಹಾಗೂ ನೆರೆದ ಸಮಸ್ತರಿಗೆ ಪ್ರೀತಿಪೂರ್ವಕ ಸ್ವಾಗತ. ಧನ್ಯವಾದಗಳು. ಮಾತಿನ ಮೂಲಕ ಸ್ವಾಗತಿಸಿದ ಮೇಡಮ್ ತಮಗೂ ಸ್ವಾಗತ. ಈಗ ನೆರೆದಂಥ ಎಲ್ಲ ಗಣ್ಯರನ್ನು ಶಾಲು ಹೊದಿಸಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಸಂಚಾಲಕರು ಹಾಗೂ ಇಂದಿನ ಅಧ್ಯಕ್ಷರು ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ನಸ್. ಈಗ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಗುರುಗಳು ವಂದನೀಯ ಮ್ಯಾಕ್ಸಿಮ್ ಡಿಸೋಜಾ ಇವರು. Reports are the medium of self-discipline, reflects on the past and anticipates the future. ಈಗ ಕಳೆದ ಒಂದು ವರ್ಷ ನಡೆದು ಬಂದ ಹಾದಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಗುರುಗಳು. ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆ ದರ್ಬೆ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ, 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಸಂಕ್ಷಿಪ್ತ ವರದಿ. The Lord has done great things for us, and we are filled with joy. Psalm 126 verse 3. ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಜ್ಞಾನವನ್ನು ಕಳೆಯುತ್ತಾ ಹೋಗುವುದೇ ಶಿಕ್ಷಣ. ವ್ಯಕ್ತಿತ್ವದ ಸಂಪೂರ್ಣ ವಿಕಾಸಕ್ಕಾಗಿ ಜ್ಞಾನ, ಕೌಶಲ್ಯಗಳು, ಮೌಲ್ಯಗಳು ಮತ್ತು ನೈತಿಕತೆಗಳನ್ನು ಕಳಿಸುವ ಮತ್ತು ಹಂಚುವ ಪ್ರಕ್ರಿಯೆ ಶಿಕ್ಷಣ. ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣದ ಪ್ರಮುಖ ಗುರಿ. ಸಾರ್ಥಕ ಸೇವೆಯ 76 ವರ್ಷಗಳನ್ನು ಪೂರೈಸಿದ ಹರುಷದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಗತ ವರ್ಷದಲ್ಲಿ ನಮ್ಮ ಮೇಲೆ ಸುರಿಸಿದ ಕೃಪಾವರಗಳಿಗಾಗಿ ಆ ಭಗವಂತನಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಅಧ್ಯಕ್ಷರೇ, ಅತಿಥಿ ಅಭ್ಯಂಗತರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ವಂದನೀಯ ಗುರುಜನರೇ, ಭಗಿನಿಯರೇ, ಪೋಷಕರೇ, ವಿದ್ಯಾಭಿಮಾನಿ ಬಂಧುಗಳೇ, ಎತ್ತವರೇ, ನಿಮಗೆಲ್ಲರಿಗೂ ವಂದಿಸುತ್ತಾ
ವಾರ್ಷಿಕ ವರದಿಯನ್ನು ಸಭೆಯಲ್ಲಿ ವಾಚಿಸಲು ಸಂತೋಷ ಪಡುತ್ತೇನೆ. ಪ್ರಗತಿ ಪಥದಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ಸ್ವಸ್ಥಾನದಲ್ಲಿ ಭದ್ರವಾಗಿ ನೆಲೆ ನಿಂತು ತನ್ನದೇ ವೈಶಿಷ್ಟ್ಯತೆಯಿಂದ ಸಾವಿರಾರು ವಿದ್ಯಾರ್ಥಿನಿಯರು ಕೈಬೀಸಿ ಕರೆದು ವಿದ್ಯಾದಾನವನ್ನು ನೀಡಿ ರಾಷ್ಟ್ರೀಯ ಪ್ರಜ್ಞೆಯ ಪ್ರಜೆಗಳನ್ನು ನಿರ್ಮಿಸುವ ಹಾದಿಯಲ್ಲಿ ಯಶಸ್ವಿಯಾಗಿರುವ ಈ ವಿದ್ಯಾಸಂಸ್ಥೆಯು ಅಕ್ಟೋಬರ್ 25, 1949 ಮೊನ್ಸೆಂಜರ್ ಆಂಟನಿ ಪತ್ರವರವರ ಅಮೃತ ಹಸ್ತಗಳಿಂದ ಸ್ಥಾಪಿಸಲ್ಪಟ್ಟಿತು. ಕಳೆದ 76 ವರ್ಷಗಳಲ್ಲಿ ಈ ಶಾಲೆಯಿಂದ ಜನರ ಮನ ಬೆಳಗುವಂತಾಗಿದೆ. ಇದಕ್ಕೆ ಕಾರಣಕರ್ತರಾದಂತಹ ಅತಿ ವಂದನೀಯ ಮೊನ್ಸೆಂಜರ್ ಆಂಟನಿ ಪತ್ರವರವರ ದಿವ್ಯ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಕೋರುತ್ತೇವೆ. ಮುಖ್ಯೋಪಾಧ್ಯಾಯರುಗಳ ಶಿಕ್ಷಕರ ಶಿಕ್ಷಕೇತರ ಸಿಬ್ಬಂದಿ ವರ್ಗದ ಸೇವಾ ಮನೋಭಾವ, ಹಿರಿಯ ವಿದ್ಯಾರ್ಥಿ ಬಳಗದ ಪ್ರೀತಿ ವಿಶ್ವಾಸ, ಪೋಷಕರ ಆಡಳಿತ ಮಂಡಳಿಯ ಹಿತೈಷಿಗಳ ಸಹಾಯ ಸಹಕಾರ ಗಳಿಸುವಂತಾಗಿದೆ. ಅಭಿಮಾನಿಗಳ ಆದರದ ಅಭಿಮಾನಗಳಿಂದ ಶಾಲೆಯು ನಾಡಿನಲ್ಲಿ ಕೀರ್ತಿ ಅಭಿಮಾನಗಳನ್ನು ಗಳಿಸುವಂತಾಗಿದೆ. ನಿಮಗೆಲ್ಲರಿಗೂ ಶಾಲೆಯು ಈ ಶುಭ ಸಂದರ್ಭದಲ್ಲಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತದೆ. ಶಾಲಾ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿಯುತ್ತಿರುವ ಸ್ಥಳೀಯ ಶಾಲಾ ಆಡಳಿತಾಧಿಕಾರಿಯಾಗಿರುವ ನಮ್ಮ ಪೂಜ್ಯ ಸಂಚಾಲಕರಾಗಿರುವ ಅತಿ ವಂದನೀಯ ಲಾರೆನ್ಸ್ ಮಸ್ಕರೆನ್ಸ್ ಇವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಾಲಾ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿ ಸಂಖ್ಯೆ ಹಾಗೂ ಫಲಿತಾಂಶ. ಕಥೋಲಿಕ್ ಶಿಕ್ಷಣ ಮಂಡಳಿಯ ಆಶ್ರಯದಲ್ಲಿ ಧರ್ಮಾಧ್ಯಕ್ಷರಾಗಿರುವ ಪರಮಪೂಜ್ಯ ಪೀಟರ್ ಪೌಲ್ ಸಲ್ದಾನನವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳಾದ ವಂದನೀಯ ಡಾಕ್ಟರ್ ಲಿಯೋ ಲಸ್ರಾದೋ, ಸಹ ಕಾರ್ಯದರ್ಶಿ ಹಾಗೂ ಶಾಲಾ ಸಂಚಾಲಕರಾಗಿರುವ ಅತಿ ವಂದನೀಯ ಲಾರೆನ್ಸ್ ಮಸ್ಕರೆನ್ಸ್ ಅವರ ನೇತೃತ್ವದಲ್ಲಿ ಈ ಶಾಲೆಯ ಕುಟುಂಬವು ಸುಸೂತ್ರವಾಗಿ ಮುನ್ನಡೆಯುತ್ತಿದೆ. 2024-25 ಸಾಲಿನಲ್ಲಿ 191 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದಿದ್ದು 90.5% ಫಲಿತಾಂಶವನ್ನು ಶಾಲೆಯು ದಾಖಲಿಸಿದೆ. 16 ವಿದ್ಯಾರ್ಥಿಗಳು ವಿಶೇಷ ಶ್ರೇಣಿಯಲ್ಲಿ, 101 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 48 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಕುಮಾರಿ ಶ್ರೀಶಾ RS ಎಂಬ ವಿದ್ಯಾರ್ಥಿನಿ 625ರಲ್ಲಿ 610 ಅಂಕಗಳನ್ನು ಗಳಿಸಿ ಶಾಲೆಯಲ್ಲಿ ಅಗ್ರಸ್ಥಾನ ಪಡೆದಿರುತ್ತಾಳೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ 8ನೇ ತರಗತಿಯಲ್ಲಿ 148 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 148 ವಿದ್ಯಾರ್ಥಿಗಳು ಹಾಗೂ 10ನೇ ತರಗತಿಯಲ್ಲಿ 174 ವಿದ್ಯಾರ್ಥಿಗಳು. ಇದರಲ್ಲಿ 356 ಮಂದಿ ಹುಡುಗರು, 113 ಮಂದಿ ಹುಡುಗಿಯರು, ಹೀಗೆ ಒಟ್ಟಿಗೆ 470 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಆಟ ಪಾಠಗಳಲ್ಲಿ ವಿದ್ಯಾರ್ಥಿಗಳಿಗೆ ಕುತೂಹಲ ಕೆರಳಿಸಿದಾಗ ಅವರು ಜೀವನವಿಡೀ ಕಲಿಯುತ್ತಾರೆ ಎಂಬ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕ ವೃಂದ ಅವಿರತವಾಗಿ ದುಡಿಯುತ್ತಿದ್ದಾರೆ. ಶಾಲೆಯಲ್ಲಿ ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ 9 ಮಂದಿ ಅನುದಾನಿತ ಶಿಕ್ಷಕರು, ಆಡಳಿತ ಮಂಡಳಿಯಿಂದ ನೇಮಕಗೊಂಡ 4 ಮಂದಿ ಶಿಕ್ಷಕರು ಹಾಗೂ ಕಚೇರಿ 4 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವುದರ ಜೊತೆಗೆ ಶಿಸ್ತು, ದೇಶಭಕ್ತಿ, ಪ್ರಾಮಾಣಿಕತೆ, ನಾಯಕತ್ವ ಗುಣ, ಸಹಬಾಳ್ವೆ ಇತ್ಯಾದಿ ಮೌಲ್ಯಗಳನ್ನು ರೂಢಿಸಿಕೊಳ್ಳಲು, ವಿದ್ಯಾರ್ಥಿಗಳ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಅನಾವರಣಗೊಳಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಶಿಸ್ತು ಮೂಡಿಸಲು ಸ್ಕೌಟ್, ಗೈಡ್ಸ್, NCC ಆರ್ಮಿ, NCC ನೇವಿ ದಳಗಳಿವೆ. ವಿದ್ಯಾರ್ಥಿ ಸಂಘಗಳು ಮತ್ತು ಶಾಲಾ ಸಂಸತ್ತು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕಾರಯುತ ಶಿಕ್ಷಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಆಗುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲಾಗುತ್ತದೆ. ರಾಷ್ಟ್ರೀಯ, ಧಾರ್ಮಿಕ, ನಾಡಹಬ್ಬಗಳನ್ನು ಆಚರಿಸಲಾಗಿದೆ. ಮಾನಸಿಕ ಜಾಗೃತಿ ಕಾರ್ಯಕ್ರಮ, ಶಿಸ್ತು ಮತ್ತು ಸ್ವಚ್ಛತೆಗೆ ಸಂಬಂಧಿಸಿದ ಸ್ಪರ್ಧೆಗಳು, ಪಾಲಕರ ಹಾಗೂ ಸಂಸ್ಥಾಪಕರ ದಿನಾಚರಣೆ, ಇಲಾಖಾ ವತಿಯಿಂದ ನಡೆಸುವ ಸ್ಪರ್ಧೆಗಳು ಮಾಡಲಾಗಿದೆ. LBA ಅನುಷ್ಠಾನಗೊಳಿಸಿ SSLCಯಲ್ಲಿ 100% ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆಯಂತೆ ಮನ ಭೇಟಿ, ವೇಕಪ್ ಕಾಲ್, ತಾಯಂದಿರ ಸಭೆ ಮುಂತಾದ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತದೆ. ಶಾಲಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ, ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳ ಜ್ಞಾನದ ನೀಗಿಸಲು ಕಂಪ್ಯೂಟರ್ ಶಿಕ್ಷಣ, ವಾಚನಾಲಯ, ಅಟಲ್ ಟಿಂಕರಿಂಗ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಪ್ರಯೋಗಾಲಯ, ಸುಸಜ್ಜಿತವಾದ ತರಗತಿ ಕೊಠಡಿಗಳು ಇತ್ಯಾದಿ ಸೌಲಭ್ಯಗಳು ಇವೆ. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ.
ಕ್ರೀಡಾ ಮತ್ತು ಚಿತ್ರಕಲೆಗೂ ಸಾಕಷ್ಟು ಅವಕಾಶ ಕಲ್ಪಿಸಲಾಗಿದೆ. ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಬಾಳೆಹಣ್ಣು, ಮೊಟ್ಟೆ, ಉಚಿತ ಪಠ್ಯಪುಸ್ತಕ, ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇತ್ಯಾದಿ ಸೌಲಭ್ಯಗಳು ಶಾಲೆಯಲ್ಲಿ ನೀಡಲಾಗುತ್ತದೆ. CLC ಕ್ಲಬ್ ಪುತ್ತೂರು ಇವರಿಂದ ನಮ್ಮ ಶಾಲಾ 15 ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಲಭಿಸಿದೆ. ಈ ಸಂದರ್ಭದಲ್ಲಿ ಅವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಶೈಕ್ಷಣಿಕ, ಕ್ರೀಡಾ, ಸಾಮಾಜಿಕ, ರಾಜಕೀಯ, ವೈದ್ಯಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುತ್ತಿದ್ದಾರೆ. ಶಾಲೆಯ ಪ್ರಮುಖ ಘಟನೆಗಳು: ಜೂನ್ 2ರಂದು ಶಾಲಾ ಪ್ರಾರಂಭೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ. ಜೂನ್ 5ರಂದು ಪರಿಸರ ದಿನಾಚರಣೆ. ಜೂನ್ 11ರಂದು ಪ್ರಥಮ ಚಿಕಿತ್ಸಾ ಮಾಹಿತಿ ಕಾರ್ಯಾಗಾರ. ಜೂನ್ 14ರಂದು ಶಾಲಾ ಸಂಸತ್ತಿನ ಚುನಾವಣೆ. ವಿದ್ಯಾರ್ಥಿ ನಾಯಕ ಮಾಸ್ಟರ್ ಜೀತನ್ ಕೆ ಹಾಗೂ ಉಪನಾಯಕಿಯಾಗಿ ಕುಮಾರಿ ಮರಿಯಂ ವಿಸ್ಡಾನ್ ಆಯ್ಕೆ. ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆ. ಜೂನ್ 25ರಂದು ಶಾಲಾ ಸಂಸತ್ತು ಉದ್ಘಾಟನೆ ಮತ್ತು ಪ್ರಮಾಣ ವಚನ ಕಾರ್ಯಕ್ರಮ ಹಾಗೂ ವಿವಿಧ ಸಂಘಗಳ ಉದ್ಘಾಟನೆ. ಜೂನ್ 28ರಂದು ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ. ಸಂಪನ್ಮೂಲ ವ್ಯಕ್ತಿಯಾಗಿ ವಂದನೀಯ ಸುನಿಲ್ ಪಿಂಟೋ, ಮುಖ್ಯ ಶಿಕ್ಷಕ ಕಡಬ ಇವರು ವಿದ್ಯಾರ್ಥಿಗಳ ಹೆತ್ತವರನ್ನು ಉದ್ದೇಶಿಸಿ ಮಾತನಾಡಿದರು. ತದನಂತರ ಹೊಸ ರಕ್ಷಕ ಶಿಕ್ಷಕ ಸಂಘದ ಕಾರ್ಯಕಾರಿಣಿ ಸಭೆ ನಡೆಸಿ ಈ ಸಭೆಯಲ್ಲಿ ಶ್ರೀ ಇಸ್ಮಾಯಿಲ್ ಬಳ್ವಾರ್ ಉಪಾಧ್ಯಕ್ಷರಾಗಿ, ಶ್ರೀಮತಿ ಭಾರತಿ ಸಹ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ಜುಲೈ 26ರಂದು ಹೆತ್ತವರಿಂದ ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಶಿಕ್ಷಕರ ಭೇಟಿ. ಆಗಸ್ಟ್ 11ರಂದು ಶಾಲಾ ಪಾಲಕಿ ಸಂತ ಫಿಲೋಮಿನರವರ ಹಬ್ಬ ಪ್ರಯುಕ್ತ ಬೆಳಿಗ್ಗೆ 9 ಗಂಟೆಗೆ ದಿವ್ಯ ಬಲಿಪೂಜೆ. ತದನಂತರ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ವಂದನೀಯ ಅಮಿತ್ ಪಾಯ್ಸ್, ಸಹಾಯಕ ಧರ್ಮಗುರುಗಳು, ಅವರ್ ಲೇಡಿ ಆಫ್ ಮಿಲಾಗ್ರೀಸ್ ಚರ್ಚ್ ಮಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ. ಸೆಪ್ಟೆಂಬರ್ 6ರಂದು ನಮ್ಮ ಶಾಲಾ ಆತಿಥ್ಯದಲ್ಲಿ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟ. ಸೆಪ್ಟೆಂಬರ್ 9ರಂದು ಶಾಲಾ ಸಭಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆ. ನಮ್ಮ ಶಾಲೆಯ ಕನ್ನಡ ನಿವೃತ್ತಿ ಶಿಕ್ಷಕರಾದಂಥ ಶ್ರೀ ಸಿರಿಲ್ ವಿಕ್ಟರ್ ಲೋಬೋ ಇವರು ಮುಖ್ಯ ಅತಿಥಿಗಳಾಗಿದ್ದರು. ಸೆಪ್ಟೆಂಬರ್ 11ರಿಂದ 20ರ ತನಕ ಮೊದಲ ಸಂಕಲನಾತ್ಮಕ ಪರೀಕ್ಷೆ. ಸೆಪ್ಟೆಂಬರ್ 21ರಂದು ನಮ್ಮ ಶಾಲೆಯ ಆತಿಥ್ಯದಲ್ಲಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಆಟಗಾರರ ಆಯ್ಕೆ. ಸೆಪ್ಟೆಂಬರ್ 27ರಂದು ಮಂಗಳೂರಿನಲ್ಲಿ ಇರುವ ಲೋಬೋ ರಿಸಾರ್ಟ್ಗೆ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳಿಗೆ 1 ದಿನದ ಹೊರ ಸಂಚಾರ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. ಅಕ್ಟೋಬರ್ 10, 11ರಂದು ಮುನ್ಸೆಂಜೋರ್ ಆಂಟನಿ ಪತ್ರಾವುರವರ ಸ್ಮಾರಕಾರ್ಥವಾಗಿ 2 ದಿನಗಳ ಕ್ರೀಡಾಕೂಟ. ಕಥೋಲಿಕ ಶಿಕ್ಷಣ ಮಂಡಳಿ ಉಪಾಧ್ಯಕ್ಷರು ಮೊನ್ಸೆಂಜೋರ್ ಮ್ಯಾಕ್ಸಿಮ್ ನರೋನರವರ ಅಧ್ಯಕ್ಷತೆ ಹಾಗೂ ಸಂತ ಫಿಲೋಮಿನಾ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಶ್ರೀ ರಫೀಕ್ ಕಾರಿಂಜ, ಪೊಲೀಸ್ ಇನ್ಸ್ಪೆಕ್ಟರ್, ಕಮಿಷನರ್ ಆಫೀಸ್, ಕ್ರೈಮ್ ಬ್ರಾಂಚ್, ಮ್ಯಾಂಗ್ಳೂರು ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಭೇಟಿ ನೀಡಿ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ನವೆಂಬರ್ 1ರಂದು ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ. ಶಾಲಾ ಹಿರಿಯ ವಿದ್ಯಾರ್ಥಿ ಆಯುರ್ವೇದ ವೈದ್ಯ ಡಾಕ್ಟರ್ ಅಮೃತ್ ಮಲ್ಲ ಇವರು ಮುಖ್ಯ ಅತಿಥಿಗಳಾಗಿದ್ದರು. ನವೆಂಬರ್ 8ರಂದು SSLC ವಿದ್ಯಾರ್ಥಿಗಳಿಗೆ ರೋಟರಿ ಪುತ್ತೂರು ಇವರ ಸಹಯೋಗದಲ್ಲಿ ನಿಮ್ಮ ಸಫಲತೆಯ ಮಾರ್ಗ ಎಂಬ ಶೈಕ್ಷಣಿಕ ಕಾರ್ಯಾಗಾರ. ನವೆಂಬರ್ 15ರಂದು ಮಕ್ಕಳ ದಿನಾಚರಣೆ. ಬೆಳಿಗ್ಗೆ 9ವರೆಗೆ ವಿದ್ಯಾರ್ಥಿಗಳ ವಿವಿಧ ಆಟೋಟ ಸ್ಪರ್ಧೆಗಳು. ತದನಂತರ ಸಭಾ ಕಾರ್ಯಕ್ರಮ ಹಾಗೂ ಶಿಕ್ಷಕರಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮ. ನವೆಂಬರ್ 29ರಂದು ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳ ಏಡ್ಸ್ ಜಾಗೃತಿ ಮಾಹಿತಿ ಕಾರ್ಯಾಗಾರ. ಫಾದರ್ ಪತ್ರಾವು ಆಸ್ಪತ್ರೆ ವೈದ್ಯ ಡಾಕ್ಟರ್ ಭಗಿನಿ ಜ್ವಾನ್, ಭಗಿನಿ ತೆರೇಸಾ ಹಾಗೂ ಸರಕಾರಿ ಆಸ್ಪತ್ರೆ ಪುತ್ತೂರು ಇಲ್ಲಿನ ಕೌನ್ಸಿಲರ್ ಶ್ರೀ ತಾರನಾಥ್ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು. ಡಿಸೆಂಬರ್ 8 ಸೋಮವಾರ ಪ್ರತಿಭಾ ಪುರಸ್ಕಾರ ಹಾಗೂ ಶಾಲಾ ವಾರ್ಷಿಕೋತ್ಸವ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಬೆಳಿಗ್ಗೆ 9 ಗಂಟೆ ಕೃತಜ್ಞತಾ ಬಲಿಪೂಜೆ ವಂದನೀಯ ಜಾನ್ ಬ್ಯಾಪ್ಟಿಸ್ಟ್ ಮೋರಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತದನಂತರ ಶಾಲಾ ಸಂಸ್ಥಾಪಕರಾದ ಮೊನ್ಸೆಂಜರ್ ಆಂಟನಿ ಪತ್ರಾವುರವರ ಪ್ರತಿಮೆಗೆ ಗೌರವ ನಮನಗಳನ್ನು ಸಲ್ಲಿಸಿ ಶಾಲಾ ಆವರಣದಲ್ಲಿ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಧ್ವಜಾರೋಹಣಗೈದು ಶಾಲಾ ಸಭಾಂಗಣದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಡಿಸೆಂಬರ್ 9, 2025 ಮಂಗಳವಾರದಂದು ಶಾಲಾ ವಾರ್ಷಿಕೋತ್ಸವ. ಶಾಲಾ ಸಂಚಾಲಕರಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ ಅಧ್ಯಕ್ಷತೆ. ಶಾಲೆಯ ಹಿರಿಯ ವಿದ್ಯಾರ್ಥಿ ಶ್ರೀ ಕೇಶವ್ ಅಮೈ ಮುಖ್ಯ ಅತಿಥಿ. ಶ್ರೀ ವಿಷ್ಣು ಪ್ರಸಾದ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌರವ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತಿ.
ಡಿಸೆಂಬರ್ 11, 12, 13, 14ರಂದು 8ನೇ, 9ನೇ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸ ಹಾಗೂ ಹೊರ ಸಂಚಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಸಾಧನೆ. ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ಹಾಗೂ ಸುಧಾನ ಪ್ರೌಢಶಾಲೆ ನೆಹರು ನಗರ ಇದರ ಜಂಟಿ ಆಶ್ರಯದಲ್ಲಿ ನಡೆದ ಟೇಬಲ್ ಟೆನ್ನಿಸ್ ಪಂದ್ಯಾಟದಲ್ಲಿ ಶಾಲಾ ತಂಡ 14ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯಲ್ಲಿ ಇಲ್ಲಿ ನಡೆದ ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರೋವಿನ್ ಡಿಕಾಸ್ಟಾ 8ನೇ ಹಾಗೂ ವೆಲನ್ ಡಿಸೋಜಾ 8ನೇ ರಾಜ್ಯ ಮಟ್ಟಕ್ಕೆ ಆಯ್ಕೆ. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ತಾಲೂಕು ಮಟ್ಟ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಯುವಜನ ಮತ್ತು ಕ್ರೀಡಾ ಇಲಾಖೆ ಇವರ ಆಶ್ರಯದಲ್ಲಿ ನಡೆದ ದಸರಾ ಕ್ರೀಡಾಕೂಟದಲ್ಲಿ 2 ಚಿನ್ನ 2 ಬೆಳ್ಳಿ ಪದಕಗಳನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಮೌಲಾನಾ ಆಜಾದ್ ವಸತಿ ಶಾಲೆಯ ಆಶ್ರಯದಲ್ಲಿ ನಡೆದ ಪುತ್ತೂರು ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕಿಯ ವಿಭಾಗಕ್ಕೆ ದ್ವಿತೀಯ ಸ್ಥಾನ. ನಮ್ಮ ಶಾಲಾ ಆತಿಥ್ಯದಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾಟದಲ್ಲಿ 14ರ ವಯೋಮಾನದ ಬಾಲಕರ ವಿಭಾಗ ಹಾಗೂ 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರುತ್ತಾರೆ. ನಮ್ಮ ಶಾಲಾ ಆತಿಥ್ಯದಲ್ಲಿ ನಡೆದ ತಾಲೂಕು ಮಟ್ಟದ 14 ಮತ್ತು 17 ವಯೋಮಾನದ ಕ್ರಿಕೆಟ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಮೊಹಮ್ಮದ್ ಶಾಹಬಾಜ್ 90, ಮೊಹಮ್ಮದ್ ಅಬ್ನಾಸ್ 90, ಸುಮೈ ರೈ 80, ಮೊಹಮ್ಮದ್ ಸಹಾಜ್ ಇವರು ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟಕ್ಕೆ ಆಯ್ಕೆ. ಶಿಕ್ಷಣ ಇಲಾಖೆ ಮತ್ತು ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಇಲ್ಲಿ ನಡೆದ ಜಿಲ್ಲಾ ಮಟ್ಟ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಸುವಾನ್ ರೈ 10th ಚಿನ್ನದ ಪದಕ, ಡೇಸಿಲ್ ರಾಯ್ 8th ಬೆಳ್ಳಿ ಪದಕ, ಮೊಹಮ್ಮದ್ ಜಲಾಲ್ 10th ಬೆಳ್ಳಿ ಪದಕ, ವರ್ಷ 9th ಕಂಚಿನ ಪದಕ, ಯುಕ್ತ 8th ಕಂಚಿನ ಪದಕ ಪಡೆದು ಇಬ್ಬರು ವಿದ್ಯಾರ್ಥಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಇದರ ಆತಿಥ್ಯದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 17 ವಯೋಮಾನದ ಬಾಲಕ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿ ಪಡೆದುಕೊಂಡಿದೆ. ಯಶ್ವಿತ್ 10th 3 ಚಿನ್ನ 2 ಬೆಳ್ಳಿ ಪದಕ ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್, ಮೊಹಮ್ಮದ್ ಅಯಾನ್ 10th 2 ಚಿನ್ನದ ಪದಕ 2 ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದುಕೊಂಡಿರುತ್ತಾರೆ. ಪ್ರಿಯದರ್ಶಿನಿ ಪ್ರೌಢಶಾಲೆ ಬೆಟ್ಟಂಪಾಡಿ ಇಲ್ಲಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಮೊಹಮ್ಮದ್ ಸುಫೈ 10th ಎತ್ತರ ಜಿಗಿತ ನೂತನ ದಾಖಲೆಯನ್ನು ಮಾಡಿಕೊಂಡಿದ್ದಾರೆ. ಸರಕಾರ ಪದವಿ ಪೂರ್ವ ಕಾಲೇಜು ಪಂಚ ಇದರ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಮಿನಿ ಒಲಿಂಪಿಕ್ಸ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಡೆಸಿಲ್ ರಾಯ್ ಮತ್ತು ನಿಶಾನ್ 8th ಚಿನ್ನದ ಪದಕ, ಯುಕ್ತ 8th ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಮೊಹಮ್ಮದ್ ಸುಫೈ 10th ಕಂಚಿನ ಪದಕ ಪಡೆದುಕೊಂಡಿರುತ್ತಾನೆ. ರಾಷ್ಟ್ರಮಟ್ಟದ ಮುಕ್ತ ಕರಾಟೆಯಲ್ಲಿ ಮೆಲ್ಸನ್ ಮಾರಸ್ 9th ಇವನು ಚಿನ್ನದ ಪದಕ ಹಾಗೂ 1 ಕಂಚಿನ ಪದಕವನ್ನು ಪಡೆದಿರುತ್ತಾನೆ. ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಕ್ರೀಡಾ ಪಂದ್ಯಾಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು: ರೋವಿನ್ ಡಿಕಾಸ್ಟಾ 8th ರಾಜ್ಯ ಮಟ್ಟ ಟೇಬಲ್ ಟೆನ್ನಿಸ್, ವೆಲನ್ ಡಿಸೋಜಾ 8th ರಾಜ್ಯ ಮಟ್ಟದ ಟೇಬಲ್ ಟೆನ್ನಿಸ್, ಡೆಸಿಲ್ ರಾಯ್ 8ನೇ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್, ಮೊಹಮ್ಮದ್ ಸುಫೈ 10th ರಾಜ್ಯ ಮಟ್ಟದ ಎತ್ತರ ಜಿಗಿತ. ಅರುಣಾಚಲ್ ಪ್ರದೇಶದ ಈಟಾನಗರದಲ್ಲಿ ನಡೆದ ರಾಷ್ಟ್ರ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 10ನೇ ತರಗತಿಯ ಸುವಾನ್ ರೈ ಭಾಗವಹಿಸಿರುತ್ತಾನೆ. ಹಿಂದಿ ದಿವಸದಂದು ಗೇರು ಸಂಸ್ಕರಣಾ ಕೇಂದ್ರ ಪುತ್ತೂರು ತಾಲೂಕು ಮಟ್ಟದಲ್ಲಿ ನಡೆಸಿದ ಭಾಷಣ ಸ್ಪರ್ಧೆಯಲ್ಲಿ ಮಾಸ್ಟರ್ ಜೀತನ್ 10th ಇವನಿಗೆ ತೃತೀಯ ಸ್ಥಾನ ದೊರಕಿದೆ. ಅಕ್ಟೋಬರ್ 26ರಂದು ಕಪಿತಾನಿ ಪ್ರೌಢಶಾಲೆ ಮಂಗಳೂರು ಇಲ್ಲಿ ನಡೆಸಿರುವ ಜಿಲ್ಲಾ ಮಟ್ಟದ ಐಟಿ ಕ್ವಿಜ್ನಲ್ಲಿ ಭಾಗವಹಿಸಿ ಮೈಸೂರು ವಿಭಾಗ ಮಟ್ಟಕ್ಕೆ 9ನೇ ತರಗತಿಯ ಕ್ಲೈವ್ ರೇಗನ್ ಪಿಂಟೋ ಆಯ್ಕೆಯಾಗಿ ನವೆಂಬರ್ 3ರಂದು ಕರ್ನಾಟಕ ಸಭಾಭವನ ಮೈಸೂರು ಇಲ್ಲಿ ನಡೆದಿರುವ ವಿಭಾಗ ಮಟ್ಟದ ಐಟಿ ಕ್ವಿಜ್ನಲ್ಲಿ ಭಾಗವಹಿಸಿರುವನು. NCC ಆರ್ಮಿ 2025-26ನೇ ಸಾಲಿನ ಸಾಲಿನಲ್ಲಿ 60 ಸೀನಿಯರ್ ವಿಂಗ್ ಕೆಡೆಟ್ಸ್ಗಳು ಹಾಗೂ 40 ಜೂನಿಯರ್ ವಿಂಗ್ಸ್ ಕೆಡೆಟ್ಸ್ಗಳು ಇದ್ದು ಚೀಫ್ ಆಫೀಸರ್ ನರೇಶ್ ಲೋಬೋ ಇವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಮೇ 6ರಿಂದ ಮೇ 16ರವರೆಗೆ ಕೂರ್ಗ್ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪ ಇಲ್ಲಿ ನಡೆದ ಕಂಬೈನ್ಡ್ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ 10 ಕೆಡೆಟ್ಸ್ಗಳು ಭಾಗವಹಿಸಿರುತ್ತಾರೆ. ಅಕ್ಟೋಬರ್ 4ರಿಂದ ಅಕ್ಟೋಬರ್ 13ರವರೆಗೆ ಸೈನಿಕ ಸ್ಕೂಲ್ ಕೊಡುಗೆ
ಇಲ್ಲಿ ನಡೆದ ಕಂಬೈನ್ಡ್ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ನಲ್ಲಿ 24 ಕ್ರೆಡಿಟ್ಸ್ಗಳು ಭಾಗವಹಿಸಿ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವರು. ಶಾಲಾ ಆರ್ಮಿ ದಳ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪರಿಸರ ಜಾಥಾ, ಮಾದಕ ವಿರೋಧಿ ಜಾಥಾ, ಮಕ್ಕಳ ಹಕ್ಕುಗಳು, ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಮತ್ತು NCC ದಿನಾಚರಣೆಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. NCC ನೇವಿ ನೌಕಾದಳ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ NCC ನೌಕಾದಳದಲ್ಲಿ 100 ಕೆಡೆಟ್ಸ್ಗಳು ಇದ್ದು 29 ಕೆಡೆಟ್ಸ್ಗಳು ಆಗಸ್ಟ್ 21ರಿಂದ 30ರ ತನಕ ಸ್ಕೌಟ್ ಭವನ ಪಿಲಿಕುಳದಲ್ಲಿ ನಡೆದಿರುವ CATC ಕ್ಯಾಂಪಿನಲ್ಲಿ ಭಾಗವಹಿಸಿದ್ದಾರೆ. 2026 ಜನವರಿ ತಿಂಗಳಲ್ಲಿ ನಡೆದಿರುವ ಎ ಸರ್ಟಿಫಿಕೇಟ್ ಪರೀಕ್ಷೆಯನ್ನು ಬರೆಯಲು ಅರ್ಹರಾಗಿರುತ್ತಾರೆ. 2025ನೇ ಫೆಬ್ರವರಿ ತಿಂಗಳಲ್ಲಿ ನಡೆದಿರುವ ಎ ಸರ್ಟಿಫಿಕೇಟ್ ಪರೀಕ್ಷೆಯಲ್ಲಿ 32 ಕ್ರೆಡಿಟ್ಸ್ಗಳು ಪರೀಕ್ಷೆ ಬರೆದು ಎಲ್ಲರೂ ಉತ್ತೀರ್ಣರಾಗಿದ್ದರು. 100% ಫಲಿತಾಂಶ ಬಂದಿದೆ. ಡಿಸೆಂಬರ್ 10ರಿಂದ 19ರವರೆಗೆ ಮಣಿಪಾಲ್ MITಯಲ್ಲಿ ನಡೆಯಲಿರುವ CATC ಕ್ಯಾಂಪ್ನಲ್ಲಿ 3 ಕ್ರೆಡಿಟ್ಸ್ಗಳು ಭಾಗವಹಿಸಲಿದ್ದಾರೆ. ಸ್ಕೌಟ್ಸ್ ಮತ್ತು ಗೈಡ್ಸ್. ಸ್ಕೌಟ್ ಆ್ಯಂಡ್ ಗೈಡ್ಸ್ ನಮ್ಮ ಶಾಲೆ ಸಕ್ರಿಯವಾಗಿದ್ದು ಶ್ರೀ ಬ್ಯಾನೆಟ್ ಮೊಂತೇರೋ ಇವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸ್ಕೌಟ್ ಮಾಸ್ಟರ್ ಶ್ರೀ ಬ್ಯಾನೆಟ್ ಮೊಂತೇರೋರವರು ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ವಿಭಾಗ ವತಿಯಿಂದ ಸನ್ನತ್ ವಾರಂಟ್ ಎಂಬ ಪದವಿಯನ್ನು ಪಡೆದಿರುತ್ತಾರೆ. ರಕ್ಷಕ ಶಿಕ್ಷಕ ಸಂಘ. ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘವು ಸಕ್ರಿಯವಾಗಿದ್ದು ಪ್ರಸಕ್ತ ಶ್ರೀ ಇಸ್ಮಾಯಿಲ್ ಬಳ್ವಾರ್ ಉಪಾಧ್ಯಕ್ಷರು ಹಾಗೂ ಶ್ರೀಮತಿ ಭಾರತಿ ಕಾರ್ಯದರ್ಶಿಗಳಾಗಿ ಇರುತ್ತಾರೆ. ಇವರಿಗೆ ಕೃತಜ್ಞತೆಗಳು. ಹಿರಿಯ ವಿದ್ಯಾರ್ಥಿ ಸಂಘ. ನಮ್ಮ ಶಾಲೆಯಲ್ಲಿ 1957ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘವು ಕಳೆದ 68 ವರ್ಷಗಳಿಂದ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮ ಸಹಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಪ್ರಸಕ್ತ ಶ್ರೀ ಜಯಕುಮಾರ್ ರೈ ಅಧ್ಯಕ್ಷರಾಗಿ, ಶ್ರೀ ಜಾನ್ ಕುಟಿನ್ನ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ಬ್ಯಾನೆಟ್ ಮೊಂತೇರೋ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಘದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಶಾಲಾಭಿವೃದ್ಧಿ ಕಾರ್ಯಗಳು. ಪೂಜ್ಯ ಸಂಚಾಲಕರ ನೇತೃತ್ವದಲ್ಲಿ ಶ್ರೀ ಮೈಕಲ್ ಡಿಸೋಜ ಅವರ 20% ಪ್ರಾಯೋಜಕತ್ವದಲ್ಲಿ ನಮ್ಮ ಶಾಲಾ ಕಂಪ್ಯೂಟರ್ ಲ್ಯಾಬಿಗೆ ನವೀಕರಣದೊಂದಿಗೆ 16 ಹೊಸ ಕಂಪ್ಯೂಟರ್ಗಳು ಅಳವಡಿಸಲಾಗಿದೆ. ಹೊಸ ನೀರಿನ ಟ್ಯಾಂಕ್ ಅಳವಡಿಸಲಾಗಿದೆ. ಶಾಲಾ ಕಚೇರಿಗೆ ಕಂಪ್ಯೂಟರ್, LCD ಕೊಠಡಿಗಳಿಗೆ ಹೊಸ ಬಾಗಿಲು, ಹೊಸ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಮುಖ್ಯ ಶಿಕ್ಷಕರ ಕಚೇರಿಗೆ ಟೈಲ್ಸ್, ವಿದ್ಯಾರ್ಥಿಗಳು ಕೈ ತೊಳೆಯುವ ಸ್ಥಳದಲ್ಲಿ ರೂಫ್ ವ್ಯವಸ್ಥೆ, ಶಾಲಾ ಸಭಾಭವನ, TV ರೂಮ್, ಸೈನ್ಸ್ ಲ್ಯಾಬ್, ಲೈಬ್ರರಿ ರೂಮ್ಗೆ ಮೇಲ್ಛಾವಣಿ, ರೂಫ್ ಸೀಲಿಂಗ್ ಹಾಗೂ ಶಾಲಾ ವಾದ್ಯವೃಂದಕ್ಕೆ 5 ಹೊಸ ಟ್ರಂಪೆಟ್ಗಳನ್ನು ಸೇರ್ಪಡೆ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳು ಶಾಲೆಯಲ್ಲಿ ನಡೆದಿದೆ. ಕೃತಜ್ಞತೆಗಳು. ನಮ್ಮ ವಿದ್ಯಾಸಂಸ್ಥೆಯು ಸಾಧನೆಯತ್ತ ಸಾಗಲು ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ಪರಮ ಪೂಜ್ಯ ಧರ್ಮಾಧ್ಯಕ್ಷರಿಗೂ, ಕಥೋಲಿಕ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಿಗೂ, ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಿಗೂ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ, ಸದಾ ಶಾಲಾ ಅಭಿವೃದ್ಧಿಗಾಗಿ ತಮ್ಮ ಸಹಕಾರ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಿರುವ ಹಾಗೂ ಶಾಲಾ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಶಾಲಾ ಸಂಚಾಲಕರು ಹಾಗೂ ಆಡಳಿತ ಮಂಡಳಿಯ ಜೊತೆ ಕಾರ್ಯದರ್ಶಿಗಳು ಆದ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ, ಆರ್ಥಿಕ ಸಹಾಯ ಹಸ್ತ ನೀಡಿ ಸಹಕರಿಸಿದ ಮಹನೀಯರಿಗೂ, ನಮ್ಮ ವಿದ್ಯಾರ್ಥಿಗಳ ಹೆತ್ತವರಿಗೂ, ಪೋಷಕರಿಗೂ, ಪ್ರಸಕ್ತ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರತಿಯೊಬ್ಬ ವಿದ್ಯಾಭಿಮಾನಿಗಳಿಗೂ ಆತ್ಮೀಯವಾಗಿ ವಂದಿಸುತ್ತಾ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ನಮ್ಮ ಶಾಲೆಯು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯದ ದೃಷ್ಟಿಕೋನದೊಂದಿಗೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿ ಅವರನ್ನು ದೇಶದ ಸತ್ಪ್ರಜೆಗಳನ್ನಾಗಿ ರೂಪಿಸಲು ಹಾಗೂ ಈ ಶಾಲೆಯು ಬೆಳೆಯಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ವರದಿಯನ್ನು ಕೊನೆಗೊಳಿಸುತ್ತೇನೆ. ಶಾಂತ ಚಿತ್ತದಿಂದ ಆಲಿಸಿದ ತಮಗೆಲ್ಲರಿಗೂ ಕೃತಜ್ಞತೆಗಳು. ದಿನಾಂಕ 9/12/2025, ಸ್ಥಳ ದರ್ಬೆ, ಪುತ್ತೂರು. ಮುಖ್ಯ ಶಿಕ್ಷಕರು ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆ, ದರ್ಬೆ, ಪುತ್ತೂರು. Thank you, dear Father, for your brief and beautiful report. ಕಾಲಿನ್ ಪಾವೆಲ್ ಒಂದು ಕಡೆ ಹೀಗೆ ಹೇಳ್ತಾರೆ, ಯಶಸ್ಸು, ಪರಿಪೂರ್ಣತೆ, ಕಠಿಣ ಪರಿಶ್ರಮ
ವೈಫಲ್ಯದಿಂದ ಕಲಿಯುವಿಕೆ ಇವೆಲ್ಲವೂ ನಿಷ್ಠೆ ಮತ್ತು ನಿರಂತರತೆಯ ಫಲಿತಾಂಶವಾಗಿದೆ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಹೀಗೆ ತಮ್ಮ ಕನಸುಗಳನ್ನು ಬೆನ್ನಟ್ಟಿ ಯಶಸ್ಸಿನ ಹಾದಿಯಲ್ಲಿರುವವರಿಗೆ ಅಭಿನಂದಿಸುವ ಗಳಿಗೆ ಇದು. ಮೊದಲಿಗೆ ದತ್ತಿ ನಿಧಿ ಬಹುಮಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಶ್ರೀ ರೋಷನ್ ಸಿಕ್ವೇರಾ ಇವರು. ಸಭಾವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರೇ, ಸಭಾಂಗಣದ ಮುಂಭಾಗದಲ್ಲಿರುವ ಆತ್ಮೀಯರೇ, ದತ್ತಿನಿಧಿ ಬಹುಮಾನಗಳನ್ನು ವಿತರಿಸುವ ಸಮಯ. ಮೇಗಿನಗುತ್ತು ಸರಳ ಮತ್ತು ಡಿಂಬ್ರಿಗುತ್ತು ಶಾಂತಪರೈ ಸ್ಮರಣಾರ್ಥ ಬಹುಮಾನಗಳು ಈ ರೀತಿ ಇವೆ. ಬನ್ಸ್ ವಿದ್ಯಾರ್ಥಿಗಳ ಪೈಕಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು ಮಾಸ್ಟರ್ ಇಶಾನ್ ಶೆಟ್ಟಿ. ಇವರನ್ನು ಸನ್ಮಾನಿಸಬೇಕಾಗಿ ಇಂದಿನ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಕೇಶವ್ ಅಮೈಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಸ್ಟರ್ ಇಶಾನ್ ಶೆಟ್ಟಿ. SSLC ಗಣಿತ ವಿಷಯ ಹಾಗೂ ವಿಜ್ಞಾನ ವಿಷಯದಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತಹ ಮಾಸ್ಟರ್ ಧ್ಯಾನ್. ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತಹ ಮಾಸ್ಟರ್ ಧ್ಯಾನ್ 2025-26ನೇ ಸಾಲಿನ ವಿದ್ಯಾರ್ಥಿ ನಾಯಕನಾಗಿ ನೀಡುವ ಬಹುಮಾನ ಇದನ್ನು ಗಳಿಸಿಕೊಂಡಿದ್ದಾರೆ ಮಾಸ್ಟರ್ ಚೇತನ್ ಕೆ. ಮಾಸ್ಟರ್ ಚೇತನ್ ಕೆ 2025-26ನೇ ಸಾಲಿನ ವಿದ್ಯಾರ್ಥಿ ಉಪನಾಯಕಿಗೆ ನೀಡುವಂತಹ ಬಹುಮಾನ ಇದನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಮರಿಯಂ ವಿಜ್ದಾನ್. 25-26ನೇ ಸಾಲಿನಲ್ಲಿ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗೆ ನೀಡುವ ಬಹುಮಾನ ಇದನ್ನು ಪಡ್ಕೊಂಡಿದ್ದಾನೆ ರಾಷ್ಟ್ರ ಮಟ್ಟದ ವೇಟ್ ಲಿಫ್ಟಿಂಗ್ ಪಟು ಸುಹಾನ್ ರೈ ಜೆ. ಗಟ್ಟಿ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಯನ್ನು ಹುರಿದುಂಬಿಸೋಣ. ದಿವಂಗತ ಪ್ರವರ್ಧನ್ ಎಂ ಸ್ಮರಣಾರ್ಥ ದತ್ತಿನಿಧಿ ಬಹುಮಾನ ಇದನ್ನು ನೀಡುತ್ತಿರುವವರು ಶ್ರೀಯುತ ಪ್ರಭಂಜನ್ ಬೆಂಗಳೂರು. ಇದು ಆರ್ಥಿಕವಾಗಿ ಬಡ ವಿದ್ಯಾರ್ಥಿಗಳಿಗಾಗಿದ್ದು ಕಲಿಕೆಯಲ್ಲಿ ಉತ್ತಮವಾಗಿ ಇರುವ ವಿದ್ಯಾರ್ಥಿಗಳು ನೀಡುತ್ತಿದ್ದಾರೆ. ಅವಿಲ್ ಮೊಂತೇರೋ, ಮಾಸ್ಟರ್ ಅವಿಲ್ ಮೊಂತೇರೋ. ಮಾಸ್ಟರ್ ನಿತೇಶ್ ಎಂ. ಮಾಸ್ಟರ್ ವಿಲ್ಸನ್. ಮಾಸ್ಟರ್ ವಿಲ್ಸನ್. ಮೊಹಮ್ಮದ್ ಶರಾಫ್. ಮೊಹಮ್ಮದ್ ಶರಾಫ್. ನಿರೀಕ್ಷಾ. ನಿರೀಕ್ಷಾ. ನಳಿನಾಕ್ಷಿ. ರಮ್ಯಾ. ಮಧುಶ್ರೀ. ಜನನಿ. ಹಾಗೂ ಮುಫೀದಾ. ಜಾನ್ ಪಿಂಟೋ ಸ್ಮರಣಾರ್ಥ ದತ್ತಿನಿಧಿ ಬಹುಮಾನ ನೀಡುತ್ತಿರುವರು ಶ್ರೀಯುತ ರೊನಾಲ್ಡ್ ಪಿಂಟೋ. ಇದು NCC ಆರ್ಮಿ ವಿಭಾಗದ ಅತ್ಯುತ್ತಮ ಕೆಡೆಟ್ಸ್ಗಳಿಗೆ ನೀಡುತ್ತಿದ್ದಾರೆ. ಸಾರ್ಜೆಂಟ್ ಸಮೃತ್. ಸಾರ್ಜೆಂಟ್ ಸಮೃತ್ ಆಫ್ ಆರ್ಮಿ ವಿಂಗ್. ಸಾರ್ಜೆಂಟ್ ರಮ್ಯ ಆಫ್ ಆರ್ಮಿ ವಿಂಗ್. ಶ್ರೀಯುತ ಕೆವಿನ್ ಗೊನ್ಸಾಲ್ವಿಸ್ ನಮ್ಮ ಹಿರಿಯ ವಿದ್ಯಾರ್ಥಿ. ಇವರು ನಮ್ಮ ಹಿರಿಯ ಶಿಕ್ಷಕಿ ಶ್ರೀಮತಿ ಕಾರ್ಮಿನ್ ಪಾಯ್ಸ್ ಮತ್ತು ಶ್ರೀಯುತ ಇನಾಸ್ ಗೊನ್ಸಾಲ್ವಿಸ್ ರವರ ಸುಪುತ್ರ. SSLC ಕನ್ನಡ ಮೀಡಿಯಂನಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನೀಡುತ್ತಿದ್ದಾರೆ ಕುಮಾರಿ ಆಯಿಷಾ ನಿಶಾ. ಧನ್ಯವಾದಗಳು ಸರ್.
ಕುಮಾರಿ ಆಯಿಷಾ ನಿಶಾ ಆದಷ್ಟು ಬೇಗ ಸ್ಟೇಜ್ಗೆ ಬರುವಂಥದ್ದು ಸನ್ಮಾನ್ಯ ಶ್ರೀ ಕೇಶವ ಮೈಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Thank you, sir. Never lose hope. A bend in the road is not the end of the road. Believe that countless beautiful things are already on their way to you. Have faith. Everything you desire will find you at the right time. ಶಾಶ್ವತವಾಗಿರದ ಜೀವನದಲ್ಲಿ ಶಾಶ್ವತವಾಗಿರುವಂತಹ ಸಾಧನೆಯನ್ನು ಮಾಡು. ಹೀಗೆ ಸತತ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆಗೆ ನಿರಂತರ ಗಮನವೇ ಸಾಧನೆ, ಛಲದ ಉತ್ತುಂಗ ಶಿಖರವೇ ಸಾಧನೆ ಎಂದು ನಿರಂತರ ಪ್ರಯತ್ನಿಸಿ ಛಲದಿಂದ ಗೆಲುವಿನ ಶಿಖರವೇರಿದ ಸಾಧನೆಗೈದ ನಮ್ಮ ಹಿರಿಯ ವಿದ್ಯಾರ್ಥಿ ಇಂದಿನ ಗೌರವಾನ್ವಿತ ಮುಖ್ಯ ಅತಿಥಿ ಶ್ರೀ ಕೇಶವ ಅಮೈ, ಮಾಲಕರು SRK ಲ್ಯಾಡರ್ಸ್. ಅದೇ ರೀತಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು. ಅವರ ಸಂಸ್ಥೆಯ ಹೆಸರೇ ಹೇಳ್ತಾ ಇದೆ SRK ಲ್ಯಾಡರ್ಸ್. ಲ್ಯಾಡರ್ ಅಂದರೆ ಏಣಿ. ಹೇಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಹಿಂದೆ ನೋಡದೆ ಏಣಿಯಲ್ಲಿ ಹೇಗೆ ನಾವು ಹತ್ತುತ್ತೇವೆಯೋ ಹಾಗೆ ಅದನ್ನೊಂದು ಪಾಠವಾಗಿ ತೆಗೆದುಕೊಂಡು ಹಲವಾರು ಜೀವಗಳಿಗೆ, ಹಲವಾರು ಮಂದಿಗೆ, ಲಕ್ಷಾಂತರ ಮಂದಿಗೆ ಉಪಯೋಗಕಾರಿ ಸಾಧನೆಯನ್ನು ಅವರು ಮಾಡಿದ್ದಾರೆ. ಸರ್, ತಾವು ನಮ್ಮ ಸಂಸ್ಥೆಯಿಂದ ಕೊಡಮಾಡುವಂತಹ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಆಶಾ ರೆಬೆಲ್ಲೋ. Believing in yourself is the first secret to success. ಸರ್ವರಿಗೂ ಶುಭ ನಮನಗಳು. ಸಾಧನೆಗೆ ದೂರದೃಷ್ಟಿ ಮತ್ತು ಛಲ ಮುಖ್ಯ. ದೈಹಿಕ ನ್ಯೂನತೆಗಳು ಮನುಷ್ಯನ ಸಾಧನೆಗೆ ಅಡ್ಡಿಯೇ ಅಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ ಸಾಹಸಿಗ. ತನ್ನ ದೈಹಿಕ ನ್ಯೂನತೆಯನ್ನು ಮೆಟ್ಟಿ ನಿಂತು ಅವಕಾಶಗಳ ಆಗಸಕ್ಕೆ ಏಣಿ ಇಟ್ಟು ಉದ್ಯಮ ಕ್ಷೇತ್ರದಲ್ಲಿ ಸಾಧಕ ತಾರೆಯಾಗಿ ಮಿನುಗುತ್ತಿರುವ ನಮ್ಮೂರ ಸಾಹಸಿ ಸಾಧಕರಾದ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ SRK ಲ್ಯಾಡರ್ಸ್ನ ಮಾಲಕರಾದ ಶ್ರೀಯುತ ಕೇಶವ್ ಅಮೈ ಅವರ ಕಿರುಪರಿಚಯವನ್ನು ಮಾಡಲು ಸಂತೋಷಪಡುತ್ತೇನೆ. ಮೂಲಭೂತ ಸೌಕರ್ಯದ ಕೊರತೆ ಇರುವ ಬಡ ಕುಟುಂಬದಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ ನಂತರ ITI ಸೇರಿಕೊಂಡರು. ಸುಮಾರು 20 ವರ್ಷದ ವಯೋಮಾನದಲ್ಲಿ ಗ್ಲುಕೋಮಾ ದೃಷ್ಟಿದೋಷದಿಂದ ಬಳಲುತ್ತಾ ದಿನ ಕಳೆದಂತೆ ತನ್ನ ಸಂಪೂರ್ಣ ದೃಷ್ಟಿಯನ್ನೇ ಕಳೆದುಕೊಂಡರು. ಆದರೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬೇಕೆಂಬ ಛಲದಲ್ಲಿ 1999ರಲ್ಲಿ ಕೃಷಿಕರಿಗೆ ಉಪಯುಕ್ತವಾಗುವ ಹಾಗೂ ಕೃಷಿಗೆ ಸಹಕಾರಿಯಾಗುವ ಪರಿಕರಗಳ ಹೊಸ ಪರಿಕಲ್ಪನೆಯೊಂದಿಗೆ SRK ಲ್ಯಾಡರ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು, ಪ್ರಾರಂಭದಲ್ಲಿ ಕೇವಲ ಓರ್ವ ಸಿಬ್ಬಂದಿಯಿಂದ 20 ಏಣಿಗಳನ್ನಷ್ಟೇ ತಯಾರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದ ಸಂಸ್ಥೆಯು ಮುಂದೆ ತನ್ನ ಸತತ ಪ್ರಯತ್ನ ಹಾಗೂ ಪರಿಶ್ರಮದಿಂದ ಮಾತ್ರವಲ್ಲದೆ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ತಯಾರಿಸಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಯಿತು. ಸಾವಿರಾರು ಅಧಿಕ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಿ ಅವರ ಮನೆಗಳನ್ನು ಬೆಳಗಿಸಿದರು. ಪ್ರತಿಯೊಂದು ವಿಚಾರವನ್ನು ಸ್ಮೃತಿ ಪಟಲದಲ್ಲೇ ಇರಿಸುವ ವಿಶಿಷ್ಟ ಕಲೆಯನ್ನು ಕರಗತ ಮಾಡಿಕೊಂಡ ಇವರ ಸ್ಮರಣ ಶಕ್ತಿ ಅದ್ಭುತವಾದುದು. ವ್ಯಕ್ತಿಯ ಮಾತುಗಳಿಂದ ಹಾಗೂ ನಡವಳಿಕೆಗಳಿಂದ ಅವರ ಕ್ಷಮತೆಯನ್ನು ಗುರುತಿಸಬಲ್ಲ ಚಾಕಚಕ್ಯತೆ ಇವರಲ್ಲಿದೆ.
ಸದಾ ಪ್ರಯೋಗಶೀಲ ಪ್ರವೃತ್ತಿಯಲ್ಲಿರುವ ಇವರು ಕೃಷಿಕರಿಗೆ ಉಪಯುಕ್ತವಾಗುವ ವಿನೂತನ ಪರಿಕರಗಳ ಆವಿಷ್ಕಾರದಲ್ಲಿ ಪರಿಣಿತರಾಗಿದ್ದಾರೆ. ಯಶಸ್ವಿ ಉದ್ಯಮದ ಜೊತೆಗೆ ಯಶಸ್ವಿ ಕೃಷಿಕರಾಗಿದ್ದು ಮಾತ್ರವಲ್ಲದೆ ಕ್ಲಾಸ್ 1 PWD ಗುತ್ತಿಗೆದಾರರಾಗಿದ್ದು ಅನೇಕ ಸರಕಾರಿ ಕೆಲಸಗಳನ್ನು ಅತ್ಯಂತ ಉತ್ತಮ ಗುಣಮಟ್ಟಗಳಿಂದ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸಮಾಜಮುಖಿಯಾಗಿ ಬದುಕುತ್ತಾ ಹಲವಾರು ಮಂದಿಗೆ ಉದ್ಯೋಗ ನೀಡಿ ದೀನದಲಿತರಿಗೆ ಸಹಾಯ ಹಸ್ತವನ್ನು ಚಾಚಿ ಸಂತೋಷದಿಂದ ಸಂತೃಪ್ತಿಯಿಂದ ಪತ್ನಿ ಹಾಗೂ ಓರ್ವ ಮಗನೊಂದಿಗೆ ಸುಖಿ ಕುಟುಂಬವನ್ನು ಮುನ್ನಡೆಸುತ್ತಿದ್ದಾರೆ. ಹೆಲೆನ್ ಕೆಲ್ಲರ್ ಮಾತಿನಂತೆ ಆಶಾವಾದವು ಸಾಧನೆಗೆ ಕಾರಣವಾಗುವ ನಂಬಿಕೆಯಾಗಿದೆ. ಭರವಸೆ ಮತ್ತು ಆತ್ಮವಿಶ್ವಾಸವಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂಬ ಮಾತನ್ನು ಒಪ್ಪಿದವರು. ಅಂಗವಿಕಲತೆ ಶಾಪವಲ್ಲ ಸಾಮರ್ಥ್ಯ ಎಂದು ತೋರಿಸಿಕೊಟ್ಟ ಶ್ರೀಯುತ ಕೇಶವ್ ಅಮೈ ನಮ್ಮ ಹಿರಿಯ ವಿದ್ಯಾರ್ಥಿಯಾಗಿ ನಮ್ಮ ಶಾಲಾ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಹಂಚಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿರುವ ಶ್ರೀಯುತರು ಇವರ ಮುಂದಿನ ಜೀವನ ಆರೋಗ್ಯ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ನಮ್ಮ ಸಂಚಾಲಕರು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವಿದ್ಯಾರ್ಥಿಗಳ ಪರವಾಗಿ ಹಾರೈಸುತ್ತೇವೆ. ವಂದನೆಗಳು. ಸರ್, ತಮ್ಮ ಜೀವನವು ಇದೇ ರೀತಿ ಇತರರಿಗೆ ಬೆಳಕಾಗಲಿ, ಹಣತೆಯಂತೆ ಪ್ರಜ್ವಲಿಸಲಿ. ನಿಮ್ಮ ಸಾಧನೆ ಗುರಿ ಅತಿ ಎತ್ತರಕ್ಕೆ ರಾರಾಜಿಸಲಿ ಎಂದು ಸಂತ ಫಿಲೋಮಿನ ಕುಟುಂಬ ಹಾರೈಸುತ್ತದೆ. ಈಗ ಸನ್ಮಾನಿತರಾದ ಶ್ರೀ ಕೇಶವ್ ಅಮೈ ಇವರಿಂದ ಹಿತನುಡಿಗಳು. ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರಿಗೆ ಶಿರಬಾಗಿ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಕೈ ಮುಗಿಯುತ್ತಾ, ಈ ಶಾಲಾ ಶಿಕ್ಷಕರೇ, ಪೋಷಕ ಮಿತ್ರರೇ, ಹಾಗೆ ನಮ್ಮೆಲ್ಲ ಆತ್ಮೀಯ ಪುಟಾಣಿ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಗೌರವಪೂರ್ವಕ ಪ್ರೀತಿಯ ನಮಸ್ಕಾರಗಳು. ನಮಸ್ಕಾರ ಸ್ಟೂಡೆಂಟ್, ನಮಸ್ಕಾರ. ನೀವು ಎಷ್ಟು ಸಂಖ್ಯೆಯಲ್ಲಿದ್ದೀರಿ ಅಂತ ಹೇಳಿ ನಾನು ತಿಳ್ಕೊಳ್ಬೇಕಾದ್ರೆ ನೀವೊಂದು ನಮಸ್ಕಾರ ಕೊಡಲೇಬೇಕು ನನಗೆ. ನಮಸ್ಕಾರ. ಇಲ್ಲ, ಏನೋ ಸ್ವಲ್ಪ ಮಂದಿ ಇದ್ದೀರಿ ಅಂತ ಕಾಣ್ತದೆ. ನಮಸ್ಕಾರ. ಥ್ಯಾಂಕ್ ಯು. ಶಾಲಾ ವಾರ್ಷಿಕೋತ್ಸವ ಅಂದರೆ ಇದೊಂದು ಹಬ್ಬ. ಇಡೀ ವರ್ಷದ ಒಂದು ಶೈಕ್ಷಣಿಕ ವರ್ಷದ ಒಂದು ಸಾಧನೆಯ ಅವಲೋಕನ ಅಂತ ನಾನು ತಿಳ್ಕೊಳ್ತೇನೆ. ಶೈಕ್ಷಣಿಕವಾಗಿ ಇರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ಕಲೆಯಲ್ಲಿ ಇರ್ಬೋದು, ನಿಮ್ಮ ನಿಮ್ಮ ಪ್ರತಿಭೆಗಳಿಗೆ ಒಂದು ರಂಗಮಂದಿರ, ರಂಗಮಂಚ.
ಇಂತಹ ಒಂದು ಬೆಳಕು ಮತ್ತು ಧ್ವನಿ ಒಂದು ಅದ್ಭುತ ಸಂಯೋಜನೆಯನ್ನು ಮಾಡಿ ನಿಮ್ಮನ್ನು ಈ ವಾರ್ಷಿಕೋತ್ಸವದ ಹಬ್ಬದಲ್ಲಿ ಸಂಭ್ರಮಿಸುವಂತೆ ಈ ಶಾಲೆ ಅದ್ಧೂರಿ ವ್ಯವಸ್ಥೆಯನ್ನು ಮಾಡಿದೆ. ಇಂತಹ ಒಂದು ಸುಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿದ್ದೀರಿ, ಗೌರವಿಸಿದ್ದೀರಿ. ಅದಕ್ಕಾಗಿ ನಾನು ಎಲ್ಲ ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಗೌರವಪೂರ್ವಕವಾಗಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ, ನನ್ನ ಸೌಭಾಗ್ಯ ಇದು. ಯಾಕೆಂದರೆ 1989ರಲ್ಲಿ ಅಂದರೆ ಈ ವಿದ್ಯಾಸಂಸ್ಥೆ ಆರಂಭವಾಗಿ 40 ವರ್ಷದ ಬಳಿಕ ನಾನು ಈ ಶಾಲೆಯಲ್ಲಿ ವಿದ್ಯಾರ್ಥಿ. ಬಹಳ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಹೆತ್ತವರಿಗೊಂದು ಕನಸಿತ್ತು, ನನ್ನ ಮಗನಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು, ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಮಗನನ್ನು ಕಳಿಸಬೇಕು, ಮುಂದಿನ ಸಮಾಜಕ್ಕೆ ಒಂದು ನನ್ನ ಮಗನಿಂದ ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಅಂತ ಹೇಳುವ ಒಂದು ಸದುದ್ದೇಶದಿಂದ ನನ್ನ ಹೆತ್ತವರು, ನನ್ನ ತಂದೆ ತಾಯಿಗಳು ಅವರ ಕನಸಿನಂತೆ ಈ ಸಂತ ಫಿಲೋಮಿನಾ ಬಾಲಕರ ಪ್ರೌಢಶಾಲೆಗೆ ಬಂದು ಸೇರಿಸಿದರು. ಆ ದಿನಗಳಲ್ಲಿ ನಮಗೆಲ್ಲ ತಿಳಿದಿತ್ತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಿರುವಂತಹದ್ದು ಕ್ರಿಶ್ಚಿಯನ್ ಕಮ್ಯುನಿಟಿ, ಕ್ರೈಸ್ತ ಸಮುದಾಯ. ಫಾದರ್ ಪತ್ರಾವೋ ಅವರ ಕನಸಿನ ವಿದ್ಯಾಸಂಸ್ಥೆ ಇದು ಸಂತ ಫಿಲೋಮಿನಾ. ಇಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಗನಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ಯಾವುದಕ್ಕೂ ಕೊರತೆ ಇಲ್ಲದಂತಹ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಂದಿನ ದಿನಗಳಲ್ಲಿ ಕೇವಲ ಕನ್ನಡ ಮಾಧ್ಯಮ ಅಲ್ಲದೆ ಇಂಗ್ಲೀಷ್ ಮಾಧ್ಯಮವನ್ನು ಒಳಗೊಂಡಂತಹ ಒಂದು ಹೈಸ್ಕೂಲ್ ಸಂತ ಫಿಲೋಮಿನಾ ಬಾಲಕರ ಪ್ರೌಢಶಾಲೆ ಕೇವಲ ನಮ್ಮ ಪುತ್ತೂರು, ನಮ್ಮ ಜಿಲ್ಲೆಗೆ ಸೀಮಿತವಾಗಿರದೆ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದರು. ಇನ್ನೊಂದು ವಿಶೇಷ ಇತ್ತು, ಏನೆಂದರೆ ನಾನು ನಿಮ್ಮ ಥರನೇ ಬಾಲಕನಾಗಿಯೇ ಇದ್ದೆ. ಆದರೆ ಆ ದಿನಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಗಡ್ಡ ಮೀಸೆ ಬಂದವರೆಲ್ಲ ಇರ್ತಿದ್ರು. ಕನ್ನಡ ಮಾಧ್ಯಮದ ಕಲಿಯುವಂಥ ವಿದ್ಯಾರ್ಥಿಗಳು ಹೆಚ್ಚಿನವರು ಎತ್ತರವಾಗಿ ಬೆಳೆದಿದ್ರು. ಆದರೆ ಚಡ್ಡಿಯನ್ನೇ ಹಾಕಿ ಬರ್ತಾಯಿದ್ರು. ಕೆಲವೊಂದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಮಾತ್ರ ಪ್ಯಾಂಟ್ ಧರಿಸ್ತಾ ಇದ್ರು. ಈಗೆಲ್ಲ ನೀವು ಮೂವಿಗಳಲ್ಲಿ ಮಾತ್ರ ಆ ರೀತಿಯಾಗಿ ನೋಡ್ತಾ ಇರ್ಬೋದು, ಆದರೆ ಅಂದಿನ ದಿನಗಳಲ್ಲಿ ಅದು ಸಾಮಾನ್ಯವಾಗಿತ್ತು. ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಕ್ರೀಡೆಗಳಲ್ಲಿ ಕೂಡ ಮಿಂಚಿದಂಥ ಶಾಲೆ. ಅದರೊಂದಿಗೆ NCC ನಮ್ಮ ಜಿಲ್ಲೆಯಲ್ಲೇ ಒಂದು ಉನ್ನತ ಮಾದರಿಯಲ್ಲಿ ಏರ್ಫೋರ್ಸ್, ನೇವಿ, ಆರ್ಮಿ ಅಂತ ಹೇಳುವಂಥ 3 ವಿಭಾಗಗಳನ್ನು ಒಳಗೊಂಡಂಥದ್ದು ನಮ್ಮ ಸಂತ ಫಿಲೋಮಿನಾ ಬಾಲಕರ ಪ್ರೌಢಶಾಲೆ. ಕೇವಲ ಒಂದು ವಿಭಾಗ ಮಾತ್ರ ಅಲ್ಲ, 5ಕ್ಕಿಂತಲೂ ಮಿಕ್ಕಿ ಒಂದು ತರಗತಿಯ ವಿಭಾಗಗಳಿದ್ದವು. ಅದು ಬರೀ ಬಾಲಕರು ಮಾತ್ರ. ಆ ದಿನಗಳನ್ನು ನಾನು ಆಶಾ ಮೇಡಮ್ ನನ್ನನ್ನು ಸಂಪರ್ಕಿಸಿದ ಮೇಲೆ ನೆನಪಿಸ್ಕೊಳ್ತಾ ಇದ್ದೇನೆ. ನಾನು ಬಿರುಮಳೆಗುಡ್ಡೆಯ BCM ಹಾಸ್ಟೆಲಿನಿಂದ ದಿನ ಬರ್ತಾ ಇದ್ದೆ.
ದಿನಕ್ಕೆ 2 ಬಾರಿ ಬಿರುಮಳೆಗುಡ್ಡೆಯನ್ನು ಹತ್ತುತ್ತಾ ಇದ್ದೆ, ಅದೇ ರೀತಿ 2 ಬಾರಿ ಇಳಿತಾ ಇದ್ದೆ. ಆ ಸುಂದರ ದಿನಗಳನ್ನು ಬಹಳ ಶಿಸ್ತಿನಿಂದ ಕಳೆದಿದ್ದೇನೆ. ತೀರಾ ಗ್ರಾಮೀಣ ಪ್ರದೇಶದಿಂದ ಬಂದವ ನಾನು ಇಂತಹ ಪಟ್ಟಣ ಪ್ರದೇಶದಲ್ಲಿ ಓದ್ತಾ ಎಲ್ಲವನ್ನು ಆಸ್ವಾದಿಸ್ತಾ ಇದ್ದೆ. ಆದರೆ ನನ್ನ ದುರದೃಷ್ಟವೋ ಏನೋ, ನನಗೆ ಒಂದೇ ವರ್ಷದಲ್ಲಿ ಇಲ್ಲಿಯ ಶಿಕ್ಷಣವನ್ನು ಮೊಟಕುಗೊಳಿಸಬೇಕಾಯಿತು. ಅನಾರೋಗ್ಯದ ಕಾರಣದಿಂದಾಗಿ ನಾನು ಮತ್ತೆ ನನ್ನ ಊರಿಗೆ ಹೋಗಬೇಕಾಯಿತು. ಆದರೆ ನಾನು ಮತ್ತೆ ನನ್ನ ಪ್ರಯತ್ನವನ್ನು ಬಿಡಲಿಲ್ಲ. 90ರಲ್ಲಿ ಇಲ್ಲಿಂದ ನಿರ್ಗಮಿಸಿದ್ರು, ಮತ್ತೆ 99ರಲ್ಲಿ 9 ವರ್ಷದ ಬಳಿಕ ಇದೇ ಪುತ್ತೂರಿಗೆ ನಾನು ಬಂದೆ. ಆಗಲೇ ನನ್ನ ಕಣ್ಣುಗಳು ಹೋಗಿತ್ತು. ಆದರೆ ನನ್ನನ್ನು ಪುತ್ತೂರು ಅಪ್ಪಿಕೊಂಡಿತ್ತು. ಪುಟ್ಟದಾಗಿ ಆರಂಭಿಸಿದ ನನ್ನ ಉದ್ಯಮ, ನನ್ನ ಪುತ್ತೂರಿನ ಜನತೆ ನನ್ನನ್ನು ಸ್ವೀಕರಿಸಿ ನನ್ನನ್ನು ಪೋಷಿಸಿದ್ರು. ಒಬ್ಬ ನೌಕರನಿಂದ ಆರಂಭವಾದ ಸಂಸ್ಥೆ ಇಂದು 100 ಮಂದಿಗೆ ಉದ್ಯೋಗವನ್ನು ನೀಡಿದೆ. ಅದಕ್ಕಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಪುತ್ತೂರು ನನ್ನನ್ನು ಬೆಳೆಸಿದೆ, ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿದೆ. ಅಂಥ ಪುತ್ತೂರಿನಲ್ಲಿ ಬೆಳೆದು 1 ವರ್ಷವಾದರೂ ನನಗೆ ಶಿಕ್ಷಣಕ್ಕೆ ಈ ಪುತ್ತೂರು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನೀವು ಕೂಡ ಈ ಪ್ರೌಢ ಶಿಕ್ಷಣವನ್ನು ಅಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದೀರಾ. ಪ್ರೌಢ ಶಿಕ್ಷಣ ಎಂಬುದು ನಿಮಗೆಲ್ಲರಿಗೂ ಗೊತ್ತಿದೆ. ನೀವು ಪ್ರೌಢತೆಯತ್ತ ಹೆಜ್ಜೆ ಇಡ್ತಾ ಇದ್ದೀರಾ, ಅಂದರೆ ಪ್ರೌಢರಾಗ್ತಾ ಇದ್ದೀರಾ. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಂಥ ಈ ಸಂದರ್ಭದಲ್ಲಿ ಹೆಚ್ಚಿನ ಆಕರ್ಷಣೆಗಳಿಗೆ ಒಳಗಾಗ್ತಾ ಇದ್ದೀರಾ. ನಾನು ತಿಳ್ಕೊಂಡಿದ್ದೇನೆ, 2020-21 ಬಂದಿರುವಂತಹ ಕೊರೋನಾ ಎಂಬ ಮಹಾರೋಗದಿಂದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಬೇಡವೋ, ಅಂದರೆ ಏನು ಅನಗತ್ಯ, ನಾವು ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದಂತಹ ಮೊಬೈಲನ್ನು ಕೊಡಬೇಕಾಗಿ ಬಂತು. ಪೋಷಕರು ಮಾತ್ರ ಅಲ್ಲ, ಶಿಕ್ಷಕರು ಕೂಡ ಮೊಬೈಲ್ ಹಿಡೀರಿ, ಆನ್ಲೈನ್ ಕ್ಲಾಸ್ ಅಂತ ಪ್ರೇರೇಪಣೆ ಮಾಡಿದರು. ನಾವು ಕೂಡ ನಮ್ಮನೆ ಒಂದು 10ನೇ ತರಗತಿ ತಂಡದಿಂದ 15 ಮೊಬೈಲ್ಗಳನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ನೀಡಿದ್ದೆವು. ಆದರೆ ವಿದ್ಯಾರ್ಥಿಗಳು ಅದನ್ನು ಮರೆಯಲಿಲ್ಲ, ಅದರ ಜೊತೆಗೇ ಸಾಕ್ತಾ ಬಂದಿದ್ದಾರೆ. ಇಂದಿಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದೀರಾ. ಸಂಬಂಧಗಳ ಪರಿವೇ ಇಲ್ಲ. ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಅತ್ತೆ ಮಾವ, ಭಾವ, ನಾದಿನಿ ಇಂತಹ ಸಂಬಂಧಗಳನ್ನು ಬಿಟ್ಟು ಅವರೊಂದಿಗೆ ಆಟವಾಡೋದು, ಕುಣಿದು ನಲಿದು ಓದಿಕೊಂಡು ಇರುವಂಥ ನೀವುಗಳು ಏಕಮುಖಿಯಾಗಿ ಒಂಟಿಯಾಗಿ ಮೊಬೈಲ್ಗಳನ್ನು ನೋಡಿ ನಗ್ತಾ ಇರ್ತೀರಾ. ಕೇವಲ ಒಂದು ರೀಲ್ಸ್ ಮಾಡಲಿಕ್ಕೆ ಬೇಕಾಗಿ ದಿನದ 2-3 ಗಂಟೆಗಳನ್ನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ, ಎಷ್ಟು ಒಳ್ಳೆಯದಕ್ಕೆ ಎಷ್ಟು ಕಡಿಮೆ ಬಳಸಿಕೊಳ್ತಾ ಇದ್ದೀರೋ ಅಷ್ಟು ನೀವು ಚೆನ್ನಾಗಿ ಬೆಳಿತೀರಾ. ಆದರೆ ಎಷ್ಟು ಕೆಟ್ಟದಾಗಿ, ಎಷ್ಟು ಜಾಸ್ತಿಯಾಗಿ ನೀವು ಅದನ್ನು ಉಪಯೋಗ ಮಾಡ್ತಾ ಇದ್ದೀರಾ, ಅದರಿಂದ ಕೆಟ್ಟದೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಅವುಗಳಿಂದ ದೂರವಿರಬೇಕಾಗ್ತದೆ. ಪೋಷಕರು ನಿಮಗೆ ಒತ್ತಡ ಹೇರ್ತಾ ಇರ್ಬೋದು, ಶಿಕ್ಷಕರು ಕೂಡ ಮೌಲ್ಯಯುತ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕಾಗಿ ಕೆಲವೊಮ್ಮೆ ಮಾತ್ರ ನಿಮಗೆ ಹೇಳ್ತಾ ಇರ್ಬೋದು, ಉಪದೇಶ ಮಾಡ್ತಾನೇ ಇರ್ತಾರೆ. ಆದರೆ ಪ್ರೀತಿಯ ವಿದ್ಯಾರ್ಥಿ ಪುಟಾಣಿಗಳು ಮಾತ್ರ ಅದಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಅದರಲ್ಲಿ ಮುಳುಗಿರ್ತೀರಾ. ದಯವಿಟ್ಟು ಅದರಿಂದ ದೂರವಿರಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲ ಪ್ರೀತಿಯ ಪುಟಾಣಿಗಳು, ನೀವು ಮುಂದಿನ ದಿನಗಳಲ್ಲಿ ಈ ದೇಶದ ಸಂಪತ್ತಾಗಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಆಸ್ತಿಯಾಗಬೇಕೇ ಹೊರತು ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ಮನ್ನೇ ಆಸ್ತಿಯಾಗಿ ಮಾಡ್ತಾ ಇದ್ದಾರೆ. ಹಾಗೆಯೇ ಶಿಕ್ಷಕರು ನಿಮ್ಮನ್ನು ನಿಮಗೆ ಸದಾ ಮಾರ್ಗದರ್ಶನವನ್ನು ಕೊಡುತ್ತಾ ನಿಮ್ಮನ್ನು ಉತ್ತಮ ಒಂದು ಸಮಾಜದ ಪ್ರಜೆಯನ್ನಾಗಿ ಬೆಳೆಸುವಲ್ಲಿ
ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅತ್ಯಂತ ಉತ್ತಮ ಗುಣಮಟ್ಟದ ಶಿಕ್ಷಕರು ಈ ಶಾಲೆಯಲ್ಲಿದ್ದಾರೆ, ಅದೂ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮೆಲ್ಲ ಭಾಗ್ಯ ಅಂತ ಇದನ್ನೆಲ್ಲ ತಿಳ್ಕೊಂಡು ನೀವು ಮುಂದಿನ ನಿಮ್ಮ ಉನ್ನತ ಶಿಕ್ಷಣ ಇರ್ಬೋದು, ನಿಮ್ಮ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಿಮಗೆಲ್ರಿಗೂ ಗೌರವವನ್ನು ಸಲ್ಲಿಸ್ತಾ, ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮಗೆಲ್ರಿಗೂ ಶುಭವನ್ನು ಹಾರೈಸ್ತಾ, ಪೂಜ್ಯರು ಪರಮ ಪೂಜ್ಯರು ಆಗಿರುವಂತಹ ಈ ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಿರುವಂತಹ ಫಾದರ್ ಪತ್ರಾವು ಅವರಿಗೆ ನಮಿಸುತ್ತಾ, ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರಿಗೂ ಕೂಡ ಶಿರಬಾಗಿ ನಮಿಸುತ್ತಾ, ಇಂತಹ ಒಂದು ವೇದಿಕೆಯಲ್ಲಿ ನನಗೂ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಈ ಶಾಲಾ ಮುಖ್ಯ ಗುರುಗಳು, ಎಲ್ಲ ಶಿಕ್ಷಕರು ಹಾಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ವಂದಿಸ್ತಾ ಇದ್ದೇನೆ, ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ನಿಮ್ಮ ಜೀವನವೇ ಪಾಠ, ನಿಮ್ಮ ಮಾತುಗಳೇ ಪಾಠ. ಆತ್ಮೀಯರು, ತುರ್ತಾದ ಕೆಲಸ ನಿಮಿತ್ತ ಇಂದಿನ ಗೌರವಾನ್ವಿತ ಅತಿಥಿಗಳು ನಿರ್ಗಮಿಸ್ತಾ ಇದ್ದಾರೆ. ಈಗ ನಮ್ಮ ಶಾಲಾ ಸಂಚಾಲಕರು ವಾರ್ಷಿಕೋತ್ಸವದ ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಗಟ್ಟಿಯಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ಬೀಳ್ಕೊಡುವ ಗಳಿಗೆ ಇದು. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಮಗದೊಮ್ಮೆ ಸರ್ವರನ್ನು ಅಭಿನಂದಿಸುತ್ತಾ ವಂದಿಸುತ್ತಾ, ಕಳೆದ ವರ್ಷ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಶ್ರೀಶಾ SR ಆದಷ್ಟು ಬೇಗ ವೇದಿಕೆ ಬರಬೇಕು. ಇವಳನ್ನು ಅಭಿನಂದಿಸಬೇಕಾಗಿ ನಮ್ಮ ಮುಖ್ಯ ಗುರುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಆರುನೂರ 25ರಲ್ಲಿ 610 ಅಂಕಗಳನ್ನು ಪಡೆದು 97.60% ಫಲಿತಾಂಶ ಅವಳದಾಗಿರುತ್ತೆ. ವಂದನೆಗಳು ಫಾದರ್. ಕಲಿಕೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಸಮಯ. ತರಗತಿವಾರು ಅತ್ಯುತ್ತಮ ಸಾಧನೆಗಳನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಜಯಕುಮಾರ್ ರೈ ಅವರು ಅಭಿನಂದಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 8ನೇ ತರಗತಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಮೊಹಮ್ಮದ್ ಶಾಹಿದ್, ಆದಷ್ಟು ಬೇಗ ವೇದಿಕೆ ಬರುವಂಥದ್ದು. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಗೌಸಿಯಾ ನಾಜ್. ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಶವಿತ್ ಎಂ. 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಫಾತಿಮಾ ಸಫಾ ಹಾಗೂ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಫಾತಿಮಾ ಜಹೀರಾ. 8ನೇ ಆಂಗ್ಲ ತರಗತಿಯ ವಿದ್ಯಾರ್ಥಿಗಳು. ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಯುಕ್ತ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಬಿಬಿನ್ ಜೋಸೆಫ್. ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ವಿಹಾನ್ ಪಿ. 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಯಶ್ವಿನ್ ಚಂದ್ರ. 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ವ್ಯಾಲೆನ್ ಡಿಸೋಜಾ ಹಾಗೂ 6ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಖದೀಜಾತ್ ಲಿಬಾ. ಧನ್ಯವಾದಗಳು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಹಾಗೂ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. 9ನೇ ತರಗತಿಯ ವಿಜೇತರಾದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಸಮಯ. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದಂತಹ ಇಸ್ಮಾಯಿಲ್ ಬುಲ್ವಾರ್ ಸರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 9ನೇ ತರಗತಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಅನ್ವಿತ್ ಬಿಕೆ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ PJ ಜೆರೀನಾ. ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ವೀನಾ ಜಿ. 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಆಯಿಷತ್ ಶಜಾ. 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಫಾತಿಮಾ ಸನಾ.
9ನೇ ಬಿ ತರಗತಿಯ ಫಾತಿಮಾದ್ ಮುರ್ಷಿದ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. 9ನೇ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ರೂಪೇಶ್ ಶೆಟ್ಟಿ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಉಜ್ವಲ್ ಗೌತಮ್. ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಕ್ಲೈವ್ ರೀಗನ್ ಪಿಂಟೋ. 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಮರಿಯಂ ವಿಜ್ದಾನ್. 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಮೊಹಮ್ಮದ್ ಮುಹಾಜ್. 6ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಮೊಹಮ್ಮದ್ ಶಾಬಾಜ್. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವಂತೆ ಸನ್ಮಾನ್ಯ ಶ್ರೀ ಜೆರಲ್ಡ್ ಡಿಕೋಸ್ಟಾ, ಉಪಾಧ್ಯಕ್ಷರು ಚರ್ಚ್ ಪಾಲನಾ ಪರಿಷತ್ ಪುತ್ತೂರು ಮೈದೇವ್ಸ್ ಚರ್ಚ್. 10ನೇ ಎ ತರಗತಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಮಧುಶ್ರೀ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ದಿಯಾ ಬಿ ಹಾಗೂ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಎನ್ ವಿಜಯ್ ತಕುಲಾಲ್. ಅಂತೆಯೇ 10ನೇ ಬಿ ತರಗತಿಯ ಪ್ರಜ್ಞಾ, ಈಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ದ್ವಿತೀಯ ಸ್ಥಾನವನ್ನು ಕುಮಾರಿ ವಂಶಿಕೆ ಅವರು ಪಡ್ಕೊಂಡಿದ್ದಾರೆ ಹಾಗೂ ತೃತೀಯ ಸ್ಥಾನವನ್ನು ಕುಮಾರಿ VS ವೈಷ್ಣವಿ ಪಡ್ಕೊಂಡಿದ್ದಾರೆ. 10ನೇ ಆಂಗ್ಲ ಮಾಧ್ಯಮದ ತರಗತಿಯ ಪ್ರಜ್ಞಾನ್ ಡೇಲ್ವಿನ್ ಡಿಸೋಜಾ ಇವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜೀತನ್ ಕೆ ನಮ್ಮ ವಿದ್ಯಾರ್ಥಿ ನಾಯಕ, ಈತನು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಗಟ್ಟಿ ಚಪ್ಪಾಳೆ ಮಕ್ಕಳೇ. ಹಾಗೂ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕುಮಾರಿ ಮುನೀಶಾ. ಧನ್ಯವಾದಗಳು ಸರ್, ಅಭಿನಂದನೆಗಳು ವಿಜೇತರಿಗೆ. ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ NCC ಕೆಡೆಟ್ಸ್ ಸ್ಕೌಟರ್ ಆ್ಯಂಡ್ ಗೈಡ್ ಆಫ್ ದ ಇಯರ್ 2025 ಈ ಪ್ರಶಸ್ತಿಗಳನ್ನು ವಿಜೇತ ಹಂಚಬೇಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ವಿಷ್ಣು ಪ್ರಸಾದ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. Sergeant Anvit BK of Army Wing has been chosen for the best cadet in junior division. Sergeant Varsha U of Army Wing has been selected as the best cadet in the junior wing. PO Cadet Anil D'Souza of Naval Wing has been chosen the best cadet in junior division. PO Cadet Clive Regan Pinto of Naval Wing has been awarded the best cadet in junior division. Best Scouter of the year 2025 is none other than Avil Monteiro. And the best guide of the year 2025 is PJ Jerina. ಪ್ರಶಸ್ತಿಯನ್ನು ಹಂಚಿದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಧನ್ಯವಾದಗಳು. ವಿಜೇತರಾದವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Thank you, sir. Discipline not just determines success, but determines how long you can stay successful. ಶಿಸ್ತು ಗುರಿ ಹಾಗೂ ಸಾಧನೆಯ ನಡುವಿನ ಸೇತುವೆಯಾಗಿದೆ. ಹೀಗೆ ಅತ್ಯಂತ ಶಿಸ್ತಿನ ಅಧಿಕಾರಿ ಪುತ್ತೂರು ಕ್ಷೇತ್ರ ಶಿಕ್ಷಣ ಇಲಾಖೆಯ ಪ್ರಭಾರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿಷ್ಣು ಪ್ರಸಾದ್ ಸಿ ನಮ್ಮೊಂದಿಗೆ ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸರ್, ಈಗ ತಮಗಾಗಿ ಈ ವೇದಿಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಎಲ್ಲ ಸ್ಥಳೀಯ ದೇವದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಂದನೀಯ ಫಾದರ್ ಲಾರೆನ್ಸ್ ಮಸ್ಟರೇನ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೇಶವಮ್ಮಯ್ಯ ಅವರೇ, ಮುಖ್ಯ ಗುರುಗಳಾಗಿರುವಂತಹ ಫಾದರ್ ಮ್ಯಾಕ್ಸಿಮ್ ಡಿಸೋಜಾ ಅವರೇ, ಹಾಗೂ
ಚರ್ಚ್ ಪಾಲನಾ ಸಮಿತಿಯ ಅಧ್ಯಕ್ಷರೇ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ವಿದ್ಯಾನಾಯಕರೇ, ಶಾಲಾ ಶಿಕ್ಷಕರೇ, ಪೋಷಕರೇ, ವಿದ್ಯಾಭಿಮಾನಿಗಳೇ ಹಾಗೂ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಾಗಿರುವಾಗ ತರಗತಿಯಲ್ಲಿ ಕುಳಿತು ಹಿಂದೆ ಮಾತನಾಡ್ತಿದ್ರೆ ನಾವು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದಂತೆ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ ಅಂತ ಅನ್ನಿಸುತ್ತೆ. ಅದೇ ಸಭಾಭವನದಲ್ಲೂ ಕೂಡ ನಾವು ಕುಳಿತಾಗ ನಮ್ಮಷ್ಟಕ್ಕೆ ಮಾತನಾಡ್ತಾ ಇದ್ದೇವೆ ಅಂದರೆ ತರಗತಿ ಕೊಠಡಿಗಳನ್ನು ಅದೇ ಮಾಡ್ತಾ ಇದ್ದಾಗ ಮುಂದೊಂದು ದಿನ ಬಂದು ವೇದಿಕೆಯಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ನಮಗಾಗುವಂತಹ ಅನುಭವವೇನು ಅಂತ ಅನ್ನುವಂಥದ್ದನ್ನು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿಕೊಳ್ಳಿ. ಯಾಕೆಂತಂದರೆ ಮುಂದೆ ಬರಬೇಕಾದ್ರೆ ಹಿಂದೆ ಮಾತುಗಳಾಡಿದವರು ಮುಂದೆ ಬರೋದು ಅದು ತುಂಬ ಕಷ್ಟ ಅಂತ ಅನ್ನುವಂಥದ್ದನ್ನು ನಮ್ಮ ಗುರುಗಳು ನಮಗೆ ತಿಳಿಸಿದಂಥ ವಿಚಾರಗಳಾಗಿರುತ್ತೆ. ದಯವಿಟ್ಟು ತರಗತಿ ಕೊಠಡಿಗಳಲ್ಲಿ ಶಿಕ್ಷಕರೇನನ್ನು ಹೇಳ್ತಾರೋ ಅದನ್ನು ಕೇಳುವಂತಹ ಒಂದು ಸಾಧನೆಯನ್ನು ಮಾಡಿದರೆ ಮುಂದಕ್ಕೆ ನಾವು ಯಾವ ಸಾಧನೆಯನ್ನೂ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು ಗುರುಗಳ ಮಾತು. ಯೂಟ್ಯೂಬ್ನಲ್ಲಿ ಬರುವಂತಹ ಹಲವಾರು ಮಾತುಗಳನ್ನು ನಾವು ಕೇಳ್ತೇವೆ. ಅದರಲ್ಲಿ ಉತ್ತಮವಾಗಿರುವಂತಹ ಸ್ವೀಕರಿಸುವಂತಹ ಪ್ರವೃತ್ತಿ ಯಾರಲ್ಲಿರುತ್ತೋ ಅವರು ಯಾವ ಸಾಧನೆಯನ್ನು ಮಾಡಬಲ್ಲರು ಅಂತ ಅನ್ನುವಂಥದ್ದು ಖಂಡಿತ. ಈಗಾಗಲೇ ತಮಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿ ನಿರ್ಗಮಿಸಿರುವಂತಹ ಸಾಧಕರು ಹೇಳಿದ್ದು ಅದನ್ನೇ. ಬಡತನ ನಮ್ಮ ಸಾಧನೆಗೆ ಯಾವುದೇ ತೊಡಕನ್ನು ಉಂಟು ಮಾಡುವುದಿಲ್ಲ ಅಂತ ಅನ್ನುವಂಥದ್ದು. ಕಲಿಕೆ ಯಾವತ್ತೂ ಶ್ರೀಮಂತರ ಆಸ್ತಿಯಲ್ಲ. ಸಾಧಿಸಲಿಕ ಛಲ ಇದ್ದಲ್ಲಿ, ಸಂಕಲ್ಪ ಇದ್ದಲ್ಲಿ ಯಾವುದನ್ನು ನಾವು ಸಾಧಿಸಬಹುದು. ಮುಂದೆ ಕುಳಿತಿರುವಂತಹ ಯಾರೂ ಕೂಡ ಶ್ರೀಮಂತ ಕುಟುಂಬದವರಾಗಿರುವುದಿಲ್ಲ, ಎಲ್ಲ ಬಡ ಕುಟುಂಬದಿಂದಲೇ ಬಂದಿರ್ತಾರೆ. ಆದರೆ ಕಠಿಣ ಪರಿಶ್ರಮ ಅಂತ ಅನ್ನುವಂಥದ್ದು ಖಂಡಿತ. ಒಂದು ವೇಳೆ ಸ್ವಲ್ಪ ಎಡವಿದರೂ ಕೂಡ ಚಿಕ್ಕಂದಿನಲ್ಲಿರುವಂತಹ ತಪ್ಪುಗಳು ಮುಂದಕ್ಕೆ ದೊಡ್ಡ ಆಘಾತವನ್ನು ನಮಗೆ ಉಂಟು ಮಾಡುತ್ತೆ. ಯಾವತ್ತೂ ನಮ್ಮ ಹಿರಿಯರು ನಮಗೆ ಹೇಳಿದ್ದಿದೆ, ಒಂದು 15 ವರ್ಷದ ಶಾಲಾ ಶಿಕ್ಷಣದ ಶಾಲೆ ಹಾಗೂ ಕಾಲೇಜಿನ ಶಿಕ್ಷಣದ ಸಂದರ್ಭದಲ್ಲಿ ಕಠಿಣ ಪರಿಶ್ರಮವನ್ನು ಮಾಡಿದರೆ ಮುಂದೆ ಜೀವನ ಪರ್ಯಂತ ಸುಖವಾಗಿರ್ತೀಯ. ಒಂದು ವೇಳೆ ಈ ಸಂದರ್ಭದಲ್ಲಿ 15 ವರ್ಷ ಸುಖವಾಗಿದ್ದರೆ ಮುಂದಿನ ಜೀವನ ಪರ್ಯಂತ ಕಷ್ಟವನ್ನು ಅನುಭವಿಸ್ತೀಯ ಅಂತ ಅನ್ನುವಂಥದ್ದನ್ನು. ವಿದ್ಯಾರ್ಥಿಗಳೇ, ಆಯ್ಕೆ ತಮ್ಮದು. ಮುಂದಿನ ಜೀವನ ಚೆನ್ನಾಗಿರಬೇಕಾದ್ರೆ ಇಂದು ಚೆನ್ನಾಗಿ ಕಷ್ಟಪಟ್ಟು ಓದುವಂಥದ್ದನ್ನು ರೂಢಿಸ್ಕೊಳ್ಳಿ. ತಂದೆ ತಾಯಿ ತಮಗೆ ಬೇಕಾದಂತಹ ಸೌಲಭ್ಯವನ್ನು ಒದಗಿಸಬಹುದೇ ವಿನ ತಮ್ಮ ಮಸ್ತಕದಲ್ಲಿ ಪುಸ್ತಕದಲ್ಲಿರುವಂತಹ ಅಂಶಗಳನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಉಸ್ತಾದ್ ಅಂತ ಹೇಳ್ತೇವೆ ನಮ್ಮ ಶಿಕ್ಷಕರನ್ನು, एक घोड़े को पानी तक लेके जा सकते हैं, पानी नहीं पिला सकते ಅಂತ ಹೇಳ್ತಾ ಇದ್ರು. ಒಂದು ಕುದುರೆಯನ್ನು ನೀರಿನವರೆಗೆ ನಾವು ಎಳ್ಕೊಂಡು ಹೋಗ್ಬೋದು, ಅದಕ್ಕೆ ಬಾಯಾರಿದ್ರೆ ಮಾತ್ರ ನೀರು ಕುಡಿಯುತ್ತೆ, ಇಲ್ಲದಿದ್ದರೆ ನೀರು ಕುಡಿಸಲಿಕ್ಕೆ ಖಂಡಿತವಾಗಿ ನಮ್ಮಿಂದ ಸಾಧ್ಯ ಇಲ್ಲ. ಅದೇ ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿರುವಂತಹ ಶಿಕ್ಷಕರು ಕೂಡ
ವಿದ್ಯಾರ್ಥಿಗಳು ಶಿಕ್ಷಕರಿಂದ ಎಷ್ಟನ್ನು ಪಡೆಯಬಹುದೋ ಅದು ಅವರಲ್ಲೇ ಇದೆ. ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾವು ಶಿಕ್ಷಕರಿಂದ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ಜ್ಞಾನಾರ್ಜನೆಯ ಆಸಕ್ತಿ ತಮ್ಮಲ್ಲಿ ಇಲ್ಲದಿದ್ದರೆ ಎಷ್ಟೇ ಬುದ್ಧಿವಂತ ಪ್ರಜ್ಞಾವಂತ ಶಿಕ್ಷಕರಾದರೂ ವಿದ್ಯಾರ್ಥಿಗಳನ್ನು ಮಾಡಲಿಕ್ಕೆ ವಿಫಲರಾಗ್ತಾರೆ. ವಿದ್ಯಾರ್ಥಿಗಳೇ, ತಾವು ಮುಂದೆ ಬರಬೇಕಾದ್ರೆ ತಮ್ಮ ಕಠಿಣ ಪರಿಶ್ರಮ ಒಂದೇ ಮಾರ್ಗ ಇರುವಂತಹದ್ದು. ಅದನ್ನು ರೂಢಿಸಿಕೊಳ್ಳಿ. ಹಾಗೂ ಒಂದು ವೇಳೆ ನಾವು ಈ ಸಂದರ್ಭದಲ್ಲಿ ರೂಢಿಸಿಕೊಳ್ಳದಿದ್ದಲ್ಲಿ ಮುಂದಿನ ಜೀವನದ ಕಷ್ಟಕ್ಕೆ ತಾವೇ ಹೊಣೆಗಾರರಾಗ್ತೀರಾ ಅಂತ ಹೇಳುವಂತಹ ಮಾತುಗಳನ್ನಾಡ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. Thank you, sir, for your inspiring words. Talent may get you out on the field, but it's attitude and effort that will keep you there. ಕ್ರೀಡೆಯಲ್ಲಿ ನೀವು ಎಷ್ಟು ಎಡವಿದಿರಿ ಎಂಬುದು ಮುಖ್ಯವಲ್ಲ, ನೀವು ಎಷ್ಟು ಎದ್ದು ನಿಲ್ಲುತ್ತೀರಿ ಎಂಬುದೇ ಮುಖ್ಯ. ಹೀಗೆ ಸೋಲು, ಗೆಲುವು, ದೃಢತೆ, ಕಠಿಣ ಪರಿಶ್ರಮ, ಯಶಸ್ಸು, ನಿರಂತರತೆಯಿಂದ ನಮ್ಮ ಸಂಸ್ಥೆಗೆ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಪ್ರತಿಭಾನ್ವಿತರಿಗೆ ಸನ್ಮಾನ ಕಾರ್ಯಕ್ರಮವು ನಡೆಸಿಕೊಡಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀ ನರೇಶ್ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸರ್ವರನ್ನು ವಂದಿಸುತ್ತಾ ಮೈಸೂರು ವಿಭಾಗ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸುಮಧುರ ಕ್ಷಣ. ಸಾಧನೆ ಮಾಡಿದ ವಿದ್ಯಾರ್ಥಿಗಳು ತಮ್ಮ ಆಸನವನ್ನು ಸ್ವೀಕರಿಸುವುದು, ಅದೇ ರೀತಿ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಮೊಹಮ್ಮದ್ ಶಹಾಬ್ 90 ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ. ಮೊಹಮ್ಮದ್ ಅಬ್ನಾಸ್ 90 ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ. ಮೊಹಮ್ಮದ್ ಸಹಾದ್ ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ. ಕ್ಲೈವ್ ರೇಗನ್ ಪಿಂಟೋ 90 IT ಕ್ವಿಸ್ ಇಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ. ಮೊಹಮ್ಮದ್ ಶಾಬಾಸ್ 90 ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ಉಡುಪಿಯಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದೆ ಇವನು. NCC ಆರ್ಮಿ ವಿಭಾಗದಲ್ಲಿ ಸಾರ್ಜೆಂಟ್, ಕಲಿಕೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಮೊಹಮ್ಮದ್ ಶಾಬಾಸ್, ಇವನಿಗೆ ಅಭಿನಂದನೆಗಳು. ಮೊಹಮ್ಮದ್ ಅಬ್ನಾಸ್ 90 ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ಉಡುಪಿಯಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ಇವನು ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ಇಸ್ಮಾಯಿಲ್ ಬಳ್ವಾರ್ ಇವರ ಸುಪುತ್ರ. ಸಮೈ ರೈ ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರುತ್ತಾನೆ. ಇವನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಕಲಿಕೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿ. ಇವನು ರಾಧಾಕೃಷ್ಣ ರೈ CRPF ಆರ್ಮಿ ಯೋಧ, ಅದೇ ರೀತಿ ಮಮತಾ ರಾಯ್ ಇವರ ಸುಪುತ್ರ. ಮೊಹಮ್ಮದ್ ಶಹಾಜ್ 80 ಇವನು ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ. ಅದೇ ರೀತಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಆಗಿ ಭಾಗವಹಿಸಿರುತ್ತಾನೆ. ಇವನು ಸರ್ವೆ ನಿವಾಸಿ ಅಬ್ದುಲ್ ಮಜೀದ್ ಹಾಗೂ ಜುನೈದಾ ಇವರ ಸುಪುತ್ರ. ಅದೇ ರೀತಿ ಕ್ಲೈವ್ ರೇಗನ್ ಪಿಂಟೋ ಇವನು ಅಕ್ಟೋಬರ್ 26ರಂದು ಕಪಿತಾನಿಯೋ ಪ್ರೌಢಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ IT ಕ್ವಿಸ್ನಲ್ಲಿ ಭಾಗವಹಿಸಿ ಮೈಸೂರು ವಿಭಾಗ ಮಟ್ಟದಲ್ಲಿ ಆಯ್ಕೆ ಆಗಿರುತ್ತಾನೆ. ನವೆಂಬರ್ 3 ಕರ್ನಾಟಕ ಸಭಾಭವನ ಮೈಸೂರಿನಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ IT ಕ್ವಿಸ್ನಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ಇವನು ನಮ್ಮ ಶಾಲೆಯ ಶಿಕ್ಷಕ ರೇಷ್ಮಾ ರೆಬೆಲ್ಲೋ, ಅದೇ ರೀತಿ ಕ್ಲೆಮೆಂಟ್ ಪಿಂಟೋ ಇವರ ಸುಪುತ್ರ.
ಅದೇ ರೀತಿ ನಾನು ಮುಂದಿನ ಆಸನವನ್ನು ಸ್ವೀಕರಿಸಬೇಕಾಗಿ ಮೊಹಮ್ಮದ್ ಸುಫೈ ರಾಜ್ಯ ಮಟ್ಟದಲ್ಲಿ ಎತ್ತರ ಜಿಗಿತದಲ್ಲಿ ಭಾಗವಹಿಸಿದ MA ವಿದ್ಯಾರ್ಥಿ, ಡೆಸಿಲ್ ರಾಯ್ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ, ವ್ಯಾಲೆನ್ ಡಿಸೋಜಾ ರಾಜ್ಯ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ, ರೋವಿನ್ ಡಿಕಾಸ್ಟಾ ರಾಜ್ಯ ಮಟ್ಟದ ಟೇಬಲ್ ಟೆನ್ನಿಸಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ, ಅದೇ ರೀತಿ ಮೆಲ್ಸನ್ ಮಾರೋಸ್ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ಮೊಹಮ್ಮದ್ ಸುಫೈ ಏಯ್ತಿ ಶಿಕ್ಷಣ ಇಲಾಖೆ ನಡೆಸಿದ ವಲಯ ಮಟ್ಟದ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ, ತಾಲೂಕು ಮಟ್ಟದ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ. 2013 ನಮ್ಮ ಶಾಲಾ ವಿದ್ಯಾರ್ಥಿ ಮಲ್ಲೇಶ್ ಮಾಡಿದ ಸಾಧನೆಯನ್ನು 12 ವರ್ಷದ ಬಳಿಕ ತಾಲೂಕು ಮಟ್ಟದಲ್ಲಿ ನೂತನ ದಾಖಲೆಯನ್ನು ಮಾಡಿದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ಸುಳ್ಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ಡಿಸೆಂಬರ್ 3ರಿಂದ ಡಿಸೆಂಬರ್ 6ರವರೆಗೆ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾನೆ. ಇವನು ಬಪ್ಪಳಿಗೆ ನಿವಾಸಿ PM ಇಸ್ಮಾಯಿಲ್ ಹಾಗೂ ಕಮರುನ್ನಿಸಾ ಇವರ ಸುಪುತ್ರ. ಡೆಸಿಲ್ ರಾಯ್ ಶಿಕ್ಷಣ ಇಲಾಖೆ ನಡೆಸಿದ ಜಿಲ್ಲಾ ಮಟ್ಟದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಪಡೆದು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ. ಮಿನಿ ಒಲಿಂಪಿಕ್ಸ್ ಕರ್ನಾಟಕ ಇವರು ನಡೆಸಿದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ಇವನು ಕೊಡಗು ನಿವಾಸಿ ರಾಯ್ಮೋನ್ KV ಹಾಗೂ ಲೀನಾ ರಾಯ್ ಇವರ ಸುಪುತ್ರ. ವ್ಯಾಲೆನ್ ಡಿಸೋಜಾ ಏಯ್ತಿ ಇವನು ತಾಲೂಕು ಮಟ್ಟದ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದ ವಿದ್ಯಾರ್ಥಿ. ಅದೇ ರೀತಿ ರಾಜ್ಯ ಮಟ್ಟದ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾನೆ. ಡಿಸ್ಟಿಂಕ್ಷನ್ ಕರಾಟೆ ಸಿಂಗಿಂಗ್ ಇದರಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಿರುತ್ತಾನೆ. ಅದೇ ರೀತಿ ಇವನು ಶಿಕ್ಷಕಿ ಸರಿತಾ ಪ್ರಿಯಾ ಗೊನ್ಸಾಲ್ವಿಸ್ ಹಾಗೂ ವಿಜಯ್ ಅಲೆಕ್ಸ್ ಡಿಸೋಜಾ ಇವರ ಸುಪುತ್ರ. ರೋವಿನ್ ಡಿಕಾಸ್ಟಾ ತಾಲೂಕು ಮಟ್ಟದ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದ ವಿದ್ಯಾರ್ಥಿ. ಇವನು ಉತ್ತಮ ವಾಲಿಬಾಲ್ ಆಟಗಾರ, ಆರ್ಮಿ ವಿಭಾಗದಲ್ಲಿ ಸಕ್ರಿಯ. ಶಿಕ್ಷಕಿ ಮರಿಯಾ ಡಿಕಾಸ್ಟಾ ಹಾಗೂ ಜೇಮ್ಸ್ ಡಿಕಾಸ್ಟಾ ಇವರ ಸುಪುತ್ರ. ಮೆಲ್ಸನ್ ಮಾರೋಸ್ ಇವನು ಇಂಪ್ಯಾಕ್ಟ್ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿ ಇವರು ನಡೆಸಿದ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದ ವಿದ್ಯಾರ್ಥಿ. ಇವನು ಅಳಕೆಮಜಲ್ ನಿವಾಸಿ ಪ್ರಮೀಳಾ ಡಿಸೋಜಾ ಇವರ ಸುಪುತ್ರ. ಥ್ಯಾಂಕ್ ಯು. ಮುಂದಿನ ಆಸನವನ್ನು ಸುವಾನ್ ಜೆ ರೈ ಹಾಗೂ ಅವರ ಎತ್ತವರು ಇಲ್ಲಿ ಬಂದು ಆಸೀನರಾಗಿರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಜಯಪ್ರಸಾದ್ ರೈ ಹಾಗೂ ಸುಪ್ರಿಯಾ ರೈ ನಮ್ಮ ಶಾಲೆಯ ಈ ಸಾಲಿನ ಅತ್ಯುತ್ತಮ ಹೆಮ್ಮೆಯ ಕ್ರೀಡಾಪಟು ಸುವಾನ್ ಜೆ ರೈ. ಅದೇ ರೀತಿ ಅವರ ಶಿಕ್ಷಣ ಇಲಾಖೆ ನಡೆಸಿದ ಜಿಲ್ಲಾ ಮಟ್ಟದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ. ನವೆಂಬರ್ 21ರಿಂದ ಡಿಸೆಂಬರ್ 3ರವರೆಗೆ ಅರುಣಾಚಲ್ ಪ್ರದೇಶ ಇಟಾನಗರದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ 5ನೇ ಸ್ಥಾನವನ್ನು ಪಡೆದ ವಿದ್ಯಾರ್ಥಿ. ಶಾಲಾ 76 ವರ್ಷದ ಇತಿಹಾಸದಲ್ಲಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಪ್ರಥಮ ವಿದ್ಯಾರ್ಥಿ. ಶಿಸ್ತಿನ ಉತ್ತಮ ವಿದ್ಯಾರ್ಥಿಯಾಗಿದ್ದು NCC ನೇವಿ ದಳದಲ್ಲಿ ಸಕ್ರಿಯನಾಗಿರುತ್ತಾನೆ. ಇವನು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ, ರಾಷ್ಟ್ರ ಮಟ್ಟದ ವೇಟ್ ಲಿಫ್ಟರ್ ಜಯಪ್ರಸಾದ್ ರೈ ಹಾಗೂ ಸುಪ್ರಿಯಾ ಇವರ ಸುಪುತ್ರ. ಇವರನ್ನು ಶಾಲಾ ಸಂಚಾಲಕರು ಹಾಗೂ ಅತಿಥಿಗಳು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶಾಲಾ ಸಂಚಾಲಕರು, ಆಡಳಿತ ಮಂಡಳಿ ಹಾಗೂ ಮುಖ್ಯ ಗುರುಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ನಗದು ನೀಡಿ ಗೌರವಿಸುತ್ತಾರೆ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗೆ 10,000 ರೂಪಾಯಿಯನ್ನು ನಗದಾಗಿ ಕೊಟ್ಟು ನಮ್ಮ ಸಂಚಾಲಕರು, ಆಡಳಿತ ಮಂಡಳಿ ಮತ್ತು ಮುಖ್ಯ ಗುರುಗಳು ಕೊಟ್ಟಿರುತ್ತಾರೆ. ಅವರಿಗೆ ಸರ್ವರಿಗೂ ಮನದಾಳದ ಕೃತಜ್ಞತೆಗಳು.
ವಿದ್ಯಾರ್ಥಿಗಳು ಗಟ್ಟಿಯಾಗಿ ಅವರಿಗೆ ಚಪ್ಪಾಳೆ ಕೊಡಿ. 76 ವರ್ಷದ ಇತಿಹಾಸದಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ಪ್ರಥಮ ವಿದ್ಯಾರ್ಥಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದದ್ದು. ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೂ ಹಾಗೂ ಕ್ರೀಡಾ ಶಿಕ್ಷಕರಿಗೆ ಅಭಿನಂದಿಸುತ್ತಾ ಈಗ ನಮ್ಮಿ ವಾರ್ಷಿಕೋತ್ಸವಕ್ಕೆ ರೂಪಾಯಿ 2,000 ಹಾಗೂ ಅದಕ್ಕಿಂತ ಹೆಚ್ಚು ನೀಡಿ ಸಹಕರಿಸಿದವರಿಗೆ ಗುರುತಿಸುವ ಕಾರ್ಯಕ್ರಮ. ಈಗ ಅವರನ್ನು ಅಭಿನಂದಿಸಲಿದ್ದಾರೆ ನಮ್ಮ ಶಾಲಾ ಸಂಚಾಲಕರು ಅತಿ ವಂದನೀಯ ಲಾರೆನ್ಸ್ ಮಸ್ಕರನೆಸ್. ಉದಯ ಭಟ್, ಪೇರೆಂಟ್ ಆಫ್ ಪ್ರಥಮ್ ಭಟ್. ಜೇಮ್ಸ್ ಡಿಕೋಸ್ಟಾ, parent of Rovin Dicosta. Abdul Majid, parent of Shiraz and Shazim. Krishna Naik, parent of Nishan Naik. Clement Pinto, parent of Clive Pinto. Ismail Bolwar, parent of Mohammad Abnaz. ದಯವಿಟ್ಟು ವಿದ್ಯಾರ್ಥಿಗಳು ಕೂಡ ಬಂದು ತೆಗೆದುಕೊಳ್ಬೋದು. ಹೆತ್ತವರು ಇಲ್ಲದಿದ್ದರೆ ವಿದ್ಯಾರ್ಥಿಗಳು ಪ್ರಥಮ್, ರೋವಿನ್, ಶೆರಾಜ್, ನಿಶಾನ್ ನಾಯ್ಕ್ ನೀವು ಮುಂದೆ ಬಂದು ಅಭಿನಂದನೆಯನ್ನು ಸ್ವೀಕರಿಸಬಹುದು. ಪ್ರಥಮ್ ಭಟ್, ಮೊಹಮ್ಮದ್ ಅಬ್ನಾಜ್, ಇಸ್ಮಾಯಿಲ್ ಬೋಳ್ವಾರ್, ಪೇರೆಂಟ್ ಆಫ್ ಮೊಹಮ್ಮದ್ ಅಬ್ನಾಜ್. ರೋವಿನ್ ಡಿಕೋಸ್ಟಾ, ಪ್ರಥಮ್ ಭಟ್, ನಿಶಾನ್ ನಾಯ್ಕ್. Thank you for the donors. Henry Wordsworth Longfellow quotes, "Kind hearts are the gardens, kind thoughts are the roots, kind words are the flowers, kind deeds are the fruits." ಶ್ರಮದ ದುಡಿಮೆ ಮತ್ತು ದೇವರ ಆರಾಧನೆ ಸಮನಾದದ್ದು. ಶ್ರಮವು ನಿನ್ನದೇ, ಸಮಯವು ನಿನ್ನದೇ ಎಂಬ ಧ್ಯೇಯದೊಂದಿಗೆ ನಿರಂತರ ತನ್ನ ಕರ್ತವ್ಯದ ಕಡೆಗೆ ಗಮನ ವಹಿಸುವ ನೇರ ನುಡಿಯ ವ್ಯಕ್ತಿತ್ವ, ಮಕ್ಕಳಲ್ಲಿ ಮುಗ್ಧತೆಯಿಂದ, ಹಿರಿಯರಲ್ಲಿ ಗೌರವದಿಂದ ಮಾತನಾಡುವ ಸ್ವಚ್ಛ ಮನಸ್ಸಿನ ವ್ಯಕ್ತಿತ್ವ ನಮ್ಮ ಆತ್ಮೀಯ ಸಂಚಾಲಕರು ಅತಿ ವಂದನೀಯ ಲಾರೆನ್ಸ್ ಮಸ್ಕರನೆಸ್ ಈಗ ತಮ್ಮ ಅಧ್ಯಕ್ಷೀಯ ನುಡಿಗಳೊಂದಿಗೆ. ಸಂತ ಫಿಲೋಮಿನಾ ಪ್ರೌಢಶಾಲೆಯ ವಾರ್ಷಿಕ ಹಬ್ಬದ ಈ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಶಾಲಾ ಮುಖ್ಯ ಗುರುಗಳು ವಂದನೀಯ ಮ್ಯಾಕ್ಸಿಮ್ ಡಿಸೋಜರ್ ಅವರೇ, ಗೌರವ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರುವಂಥ ಶ್ರೀಯುತ ವಿಷ್ಣು ಪ್ರಸಾದ್ ಅವರೇ, ಈಗಾಗಲೇ ನಮಗೆ ಸಂದೇಶವನ್ನು ಇತ್ತು ತೆರಳಿದಂಥ ಮುಖ್ಯ ಅತಿಥಿ ಶ್ರೀ ಕೇಶವ ಅಮಯ್ ಅವರನ್ನು ನೆನಪಿಸ್ತಾ ಇದ್ದೇನೆ. ಮಾಯ್ದೆ ದೇವಸ್ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಶ್ರೀಯುತ ಜೆರಾಲ್ಡ್ ಡಿಕಾಸ್ಟ್ ಅವರೇ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಇಸ್ಮಾಯಿಲ್ ಬಳ್ವಾರ್ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಯಕುಮಾರ್ ರೈ ಅವರೇ, ವಿದ್ಯಾರ್ಥಿ ನಾಯಕ ಮಾಸ್ಟರ್ ಜೀತನ್ ಕೆ, ಮಕ್ಕಳ ಹೆತ್ತವರೇ, ಪೋಷಕರೇ, ಗುರುಗಳೇ, ಧರ್ಮ ಭಗಿನಿಯರೇ, ಆಡಳಿತ ಮಂಡಳಿಯ ಸದಸ್ಯರೇ
ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರುಗಳೇ, ಹಿರಿಯ ಶಿಕ್ಷಕ ಶಿಕ್ಷಕಿಯರೇ, ವಿದ್ಯಾಭಿಮಾನಿಗಳೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕೇತರ ವೃಂದದವರೇ, ಮಕ್ಕಳ ಹೆತ್ತವರೇ, ಪೋಷಕರೇ, ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ನಿಮಗೆ ನಾನು ಈ ದಿನದ ಶುಭಾಶಯ ಕೋರ್ತೇನೆ. ಎಲ್ಲರ ಜೊತೆ ಸೇರಿ ನಮ್ಮ ಈ ಶಾಲಾ ಹಬ್ಬವನ್ನು ಆಚರಿಸುವಾಗ ಶಾಲಾ ಶಿಕ್ಷಕರಿಗೆ, ಎಲ್ಲ ಮಕ್ಕಳಿಗೆ ನಾನು ಈ ದಿನದ ಶುಭಾಶಯಗಳು ಹಾಗೂ ನಿಮಗೆ ಹ್ಯಾಪಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇದರ ಗ್ರೀಟಿಂಗ್ಸನ್ನು ನಾನು ಕೊಡ್ತಾ ಇದ್ದೇನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ನಮ್ಮ ಶಾಲಾ ಹಬ್ಬದ ಸಂತೋಷವನ್ನು ನಾವು ಹಂಚಿಕೊಳ್ಳೋಣ. 1949ರಲ್ಲಿ ಅಂದಿನ ಗುರುಗಳು ವಂದನೀಯ ಆಂಟನಿ ಪತ್ರ ಅವರವರು ಸ್ಥಾಪಿಸಿದಂಥ ಈ ಶಾಲೆ 76 ವರ್ಷಗಳು ಸಂದು ಅವರನ್ನು ನಾವು ಪ್ರೀತಿಪೂರ್ವಕದಿಂದ ಗೌರವದಿಂದ ಭಕ್ತಿಯಿಂದ ಇವತ್ತು ಸ್ಮರಿಸ್ತೇವೆ ಹಾಗೂ ಅವರಿಗೆ ವಂದಿಸ್ತೇವೆ. ಅವರಿಂದಾಗಿ ಸ್ಥಾಪಿಸಲ್ಪಟ್ಟ ಈ ಶಾಲೆ ಹಾಗೂ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಿಂದ ಸಾವಿರಾರು ಮಕ್ಕಳು ಅವರ ಜೀವನವನ್ನು ಅವರು ಬೆಳಗಿಸಿದ್ದಾರೆ. ನಾವೆಲ್ಲರೂ ಕೃತಜ್ಞರಾಗಿರಬೇಕು. ವಂದನೀಯ ಆಂಟನಿ ಪತ್ರ ಅವರವರ ಜನ್ಮದಿನ ನಾಳೆ ಡಿಸೆಂಬರ್ 10, 1901ರಲ್ಲಿ ಹುಟ್ಟಿದವರವರು. 124 ವರ್ಷದ ಜನ್ಮದಿನ ನಾಳೆ, ಬರುವ ವರ್ಷ 125 ವರ್ಷ. ಅವರು ಮರಣ ಹೊಂದಿ ಈ ವರ್ಷ 50 ವರ್ಷಗಳಾಯಿತು. ಅವರು ನೆಟ್ಟಂಥ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಹಾಗೆ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಅದಕ್ಕೆ ನಾವೆಲ್ಲರೂ ಅವರನ್ನು ಸ್ಮರಿಸುವಾಗ ಇಲ್ಲಿ ಸೇವೆ ಕೊಟ್ಟಂಥ ಎಲ್ಲರನ್ನ ನಾವು ಜಾಪಿಸ್ತೇವೆ ಹಾಗೂ ದೇವರನ್ನು ಕೂಡ ನಾವು ಕೃತಜ್ಞತಾಪೂರ್ವಕವಾಗಿ ಅವರಿಗೆ ನಾವು ವಂದಿಸ್ತೇವೆ. ಯಾಕೆಂದರೆ ದೇವರ ಅನುಗ್ರಹದಿಂದ ನಮ್ಮ ಈ ಸಂಸ್ಥೆಗಳು ಇವತ್ತು ಇಷ್ಟು ಎತ್ತರಕ್ಕೆ ಅವು ಏರಿದ್ದಾವೆ. ಅದರಿಂದ ನಾವೆಲ್ಲರೂ ಸಂತೋಷದಿಂದ ಇವತ್ತಿದ್ದೇವೆ. ಈ ಶಾಲೆ ಮುಖ್ಯ ಗುರುಗಳು ವಂದನೀಯ ಮ್ಯಾಕ್ಸಿಮ್ ಡಿಸೋಜರವರು ಹಾಗೂ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರಿಗೆ ನನ್ನ ಶುಭಾಶಯಗಳನ್ನು ನಾನು ಕೋರ್ತೇನೆ ಹಾಗೂ ಅಭಿನಂದನೆಗಳು ಅವರು ಮಾಡುತ್ತಿರುವ ಉತ್ತಮ ಸೇವೆಗಾಗಿ. ಹಾಗೆ ಮಕ್ಕಳೇ ಹಾಗೂ ಮಕ್ಕಳ ಹೆತ್ತವರೇ, ನಿಮಗೂ ಕೂಡ ಈ ಶಾಲೆಯ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ಅವರಿಗೆ ಜೀವನಕ್ಕೆ ಒಂದು ದಾರಿಯನ್ನು ನೀವು ಕಲ್ಪಿಸಲಿಕ್ಕೆ ನೀವು ಅವರನ್ನು ಇಲ್ಲಿ ಸೇರಿಸಿದ್ದೀರಿ. ಹಾಗೆ ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ಸಹಕಾರಕ್ಕಾಗಿ ನಿಮಗೂ ಕೂಡ ನಾನು ವಂದಿಸ್ತೇನೆ. ನಮ್ಮ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಬಂದಂಥ ನಮ್ಮ ಹಿರಿಯ ವಿದ್ಯಾರ್ಥಿ ಕೇಶವ್ ಅಮ್ಮೆ ಅವರು ನೋಡಿ, ಅವರ ಜೀವನವೇ ಒಂದು ಸಂದೇಶ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ನಮಗೆ ದೃಷ್ಟಿಯೆಲ್ಲ ಇದ್ದು ಕೈಕಾಲುಗಳು ಸರಿ ಇದ್ದು ಕೆಲವು ಸರ್ತಿ ನಾವು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಅದರ ಮೌಲ್ಯಕ್ಕೆ ಬೆಲೆ ಕೊಡದೇ ಜೀವಿಸ್ತೇವೆ. ಕೇಶವ್ ಅವರಿಗೆ ಮೊದಲಿಗೆ ದೃಷ್ಟಿ ಇತ್ತು, ಅವರು ಮತ್ತದನ್ನು ಕಳ್ಕೊಂಡು ಈಗ ಏನು ದೃಷ್ಟಿಯ ಅದು ಇಲ್ಲದೆ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. ಅದಕ್ಕೆ ಅವರು ನಮಗೆ ಇಲ್ಲಿ ಹಿತವಚನಗಳು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ. ನಾವು ದೇವರನ್ನು ಯಾವಾಗಲೂ ಕೃತಜ್ಞತೆಯಿಂದ ನಾವು ಸ್ತುತಿಸಬೇಕು. ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ವಿಧೇಯರಾಗಿರಬೇಕು. ಆಗಿರುವಾಗ ನಾವು ಭಾಳಷ್ಟು ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿರುವ ಎಲ್ಲ ಶಿಕ್ಷಕರೇ, ಪೋಷಕರೇ, ಹೆತ್ತವರೇ ಹಾಗೂ ಮಕ್ಕಳೇ, ಒಂದೇ ಸಂದೇಶ ನಾನು ಕೊಡೋದು. ಎಲ್ಲರೂ ಇಲ್ಲಿ ಕೇಳಿ. ಒಂದೇ ಸಂದೇಶ ಏನಂದರೆ, ನಾವು ಎಲ್ಲರೂ ಸಂತೋಷದಿಂದ ಇರಬೇಕಂತ ಆಶಿಸ್ತೇವೆ ಅಲ್ವಾ?
ಏನು ನಾವು ಮಾಡಿದ್ರು, ನಾವು ಅದು ತಿಂಡಿ ಇರಲಿ, ಕೆಲಸ ಇರಲಿ, ಅದು ನಾವು ಓದಿರಲಿ ಅಥವಾ ಏನು ಸೇವೆ ಇರಲಿ, ಏನು ಮಾಡೋದಿದ್ರು ಅದರಿಂದ ನಮಗೆ ನಿಜವಾದ ಸಂತೋಷ ಸಿಗಬೇಕು, ಸಂತೃಪ್ತಿ ಸಿಗಬೇಕು. ನಮ್ಮ ಜೀವನದಲ್ಲಿ ಸಮಾಧಾನ, ಶಾಂತಿ, ಸಂತೃಪ್ತಿ, ಸಂತೋಷ ಇಲ್ಲದಿದ್ದರೆ ನಾವು ಏನು ಮಾಡಿದ್ರೂ ಅದಕ್ಕೆ ಅರ್ಥ ಇಲ್ಲ. ಹೇಗೆ ಬರ್ತದೆ ಆ ಸಂತೋಷ ಅಂತ? ನಾವು ಒಂದು ದೇವರ ಇಚ್ಛೆಯಂತೆ ನಡೆದರೆ, ದೇವರ ಇಚ್ಛೆ ಏನು? ನಾವು ಅವರ ಮಕ್ಕಳಾಗಿ ವಿಧೇಯತೆಯಿಂದ ಎಲ್ಲರನ್ನು ಪ್ರೀತಿಸಿಕೊಂಡು ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿದಲ್ಲಿ, ಹಾಗೆಯೇ ಬೇರೆಯವರಿಗೆ ಕೆಡುಕನ್ನು ಬಯಸದೆ, ಅನ್ಯಾಯ ಮಾಡದೆ, ಪರ ಸೇವೆ ಮಾಡಿಕೊಂಡು ನಾವು ಇದ್ದರೆ ಅದೇ ನಮಗೆ ಸಿಗುವಂಥ ಸಂತೋಷ, ನಮಗೆ ತೃಪ್ತಿ, ಸಂತೃಪ್ತಿ. ಅದು ಮಕ್ಕಳಿಗೆ ಇರ್ಬೋದು. ನೀವು ಸರಿಯಾಗಿ ಈಗ ಹೇಗೆ ನೀವು ಇರಬೇಕು, ವಿದ್ಯಾರ್ಥಿಗಳಿಗಾಗಿ, ಮಕ್ಕಳಾಗಿ ಹೇಗೆ ನೀವು ಇರಬೇಕು, ನಾವು ಹಿರಿಯರು ಹೇಗಿರಬೇಕು, ತಂದೆ ತಾಯಿಗಳು, ನಾವು ಗುರುಗಳು ಹೇಗಿರಬೇಕು, ನಾವು ಶಿಕ್ಷಕರು ಹೇಗೆ ಇರಬೇಕು, ಏನು ನಮಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಿದಲ್ಲಿ ನಮಗೆ ಜೀವನದ ಅಂತ್ಯದಲ್ಲಿ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ಆ ನೆಮ್ಮದಿ, ಆ ಸಂತೃಪ್ತಿ ನಮಗೆ ಸಿಗ್ತದೆ. ಕೆಲವರು ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವುದಿದೆ, ಅದು ಭ್ರಮೆ ಅಂತ ಹೇಳ್ಬೋದು. ಹೇಗೆ ಸಂತೋಷ ಸಿಗ್ತದೆ? ಬೇರೆಯವರಿಗೆ ಅನ್ಯಾಯ ಮಾಡಿದರೆ ನನಗೆ ಸಂತೋಷ ಆಗಿಬರ್ತದೆ, ಬೇರೆಯವರು ಅತ್ತಾಗ ನನಗೆ ಸಂತೋಷ ಬರ್ತದೆ, ಬೇರೆಯವರಿಗೆ ಕೆಡುಕಾದ ಸಂತೋಷ ಬರ್ತದೆ. ಅದು ಒಂದು ವಿಕೃತವಾದ ಮನೋಸ್ಥಿತಿ ಅಂತ ಹೇಳ್ಬೋದು. ಅದು ಅಲ್ಲ, ನಾವು ನಮ್ಮಿಂದ ಒಳಿತನ್ನು ಮಾಡಿ ಆ ಸಂತೋಷ ಪಡಿಬೇಕು. ಬೇರೆಯವರಿಗೆ ಸಹಾಯ ಮಾಡುವಾಗ ನಮಗೆ ಸಂತೋಷ ಬರ್ತದೆ, ಬೇರೆಯವರಿಗೆ ನಾವು ಅವರ ಜೀವನಕ್ಕೆ ದೀಪವಾದಾಗ, ಬೆಳಕು ಕೊಡುವಾಗ ಆಗ ನಮಗೆ ಸಿಗುವ ಸಂತೋಷ, ಅದು ನಿಜವಾದ ಸಂತೋಷ. ಮತ್ತು ಇನ್ನೊಂದು ಭ್ರಮೆ ಇದೆ, ತುಂಬ ನಮ್ಮಲ್ಲಿ ಇದ್ದರೆ, ಹಣ ತುಂಬ ಇದ್ದರೆ ಸಂತೋಷ ಬರ್ತದೆ, ನಮ್ಮಲ್ಲಿ ತುಂಬ ಆಸ್ತಿ ಇದ್ದರೆ ಬರ್ತದೆ, ತುಂಬ ಡಿಗ್ರಿಗಳಿದ್ದರೆ ಬರ್ತವೆ, ತುಂಬ ಪ್ರಶಸ್ತಿ ಸಿಕ್ಕಿದರೆ ಬರ್ತದೆ, ದೊಡ್ಡ ಅಧಿಕಾರ ಇದ್ದರೆ ಬರ್ತದೆ ಅಂತೇಳುವ ಭ್ರಮೆಯಲ್ಲಿ ಕೂಡ ಇರ್ತೇವೆ. ಯಾವುದೂ ಸತ್ಯ ಇಲ್ಲ, ಅದು ಯಾವುದರಲ್ಲಿ ಬರುವುದಿಲ್ಲ. ಸಂತೋಷ ಸಿಗುವುದು ಅದು ನಮ್ಮ ಹೃದಯ, ನಮ್ಮ ಆತ್ಮ ಅದು ಸರಿ ಇದ್ದರೆ ಮಾತ್ರ. ಅಂತಃಕರಣಕ್ಕೆ, ಸಾಕ್ಷಿಗೆ ನಾವು ಸರಿಯಾಗಿ ಅದನ್ನು ಕೇಳಿಕೊಂಡು ಹೋದರೆ ಮಾತ್ರ ಅದು ನಮಗೆ ಸಿಗ್ತದೆ. ನಾವು ಸಂತೋಷವನ್ನು ಹಂಚುವವರಾಗಬೇಕು, ಬೇರೆಯವರ ಜೀವನಕ್ಕೆ ನಾವು ಆಧಾರ ಕೊಡುವವರು ಆಗಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಬರ್ತದೆ. ಒಂದು ಚಿಕ್ಕ ಕತೆ ಹೇಳಿ ನಾನು ಕೊನೆಗೊಳಿಸ್ತೇನೆ. ಕತೆ ಕೇಳ್ತೀರಲ್ಲ? ಓಕೆ. ತುಂಬ ಇದ್ರೆ ಸಂತೋಷ ಇದೆ ಅಂತ ಭ್ರಮೆಯಲ್ಲಿ ಇರೋದಲ್ಲ. ನಾವು ಕಲಿಬೇಕು, ಖಂಡಿತವಾಗಿ ಚೆನ್ನಾಗಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ಬೇಕು, ಒಳ್ಳೆ ದುಡಿಬೇಕು, ಒಳ್ಳೆ ಎಲ್ಲ ಸಂಪಾದಿಸಬೇಕು. ಅದೇ ಜೀವನ ಅಲ್ಲ ಸಂತೋಷ. ಒಬ್ಬ ಮೀನುಗಾರ ಇದ್ದಂತೆ, ಆಯಿತಾ, ಕೇಳ್ತೀರಲ್ಲ, ಅವನು ಅದು ಗಾಳ ಆಗ್ತಿದ್ದ, ಮೀನು ಹಿಡಿದು ಸ್ವಲ್ಪ ಮೀನು ಹಿಡಿದು ಮಾರಿ ಅವನು ಊಟ ಮಾಡಿ ಸಂತೋಷದಿಂದ ಇದ್ದ. ಸರಿ ಕೇಳಬೇಕು, ನಾನು ಪ್ರಶ್ನೆ ಕೇಳ್ತೇನೆ ಲಾಸ್ಟಿಗೆ, ಆಯಿತಾ. ಈ ಮೀನುಗಾರ ಇದ್ದಾನಲ್ಲ, ಅವನು ಸ್ವಲ್ಪ ಮೀನು ಹಿಡಿದು ದಿನ ಮಾರಿ ಊಟ ಮಾಡಿ ಸಂತೋಷದಿಂದ ಇದ್ದ. ಒಂದು ದಿನ ಹಾಗೆ ಮೀನು ಹಿಡಿದು ಸಂತೋಷದಿಂದ ಅವನು ಒಳ್ಳೆ ಸಮುದ್ರದ ಬದಿಯಲ್ಲಿ ದೋಣಿಯ ಅಲ್ಲಿ ನೆರಳಿತ್ತು, ಸ್ವಲ್ಪ ಅವನು ಆರಾಮವಾಗಿ ಮಲಗಿದ್ದ, ಹ್ಯಾಪಿ, ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ, ಯಾವುದೇ ಅವನ ಚಿಂತೆ ಇಲ್ಲ. ಅಂಥ ತಂಗಾಳಿಯಲ್ಲಿ ಅವನು ಆ ಸಮುದ್ರ ತೀರದಲ್ಲಿ ಮಲಗಿದ್ದಾನೆ. ಆಗ ಒಬ್ಬ ಬಂದ ಅಲ್ಲಿಗೆ, ತುಂಬ ಕಲ್ತವ, ಡಿಗ್ರಿ ಪಡೆದವ. ಅವನು ಹೇಳ್ತಾನೆ, ಏನು ಮಾಡ್ತಿದ್ದೀಯ ಇಲ್ಲಿ? ಅವನು ಹೇಳ್ತಾನೆ, ನಾನು ಕಾಣುವುದಿಲ್ವ, ಮಲಗಿದ್ದೇನೆ. ಅಲ್ಲ, ಈಗ ಹಗಲೊತ್ತಲ್ಲಿ ಮಲಗುವುದಾ? ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ? ಅದಕ್ಕೆ ಇವನು ಹೇಳ್ತಾನೆ, ಕೆಲಸ ಆಯಿತು, ಊಟ ಆಯಿತು, ನಾನು ಮಲಗಿದ್ದೇನೆ. ಅರೆ, ನೀನೆಂಥ ಕೆಲಸ ಮಾಡೋದು? ಮೀನು ಹಿಡಿಯೋದು. ಅದು ಗಾಳ ಹಾಕಿದರೆ ಎಷ್ಟು ಮೀನು ಸಿಗ್ತದೆ ನಿನಗೆ? ಎಷ್ಟು ಹಣ ಸಿಗ್ಬೋದು? ಸ್ವಲ್ಪ ಅಲ್ಲ. ನೀನು ಅದನ್ನು ಬಿಟ್ಟು ಒಂದು ದೊಡ್ಡ ಬಲೆಯನ್ನು ತಗೊಳ್ಳು, ಬಲೆ ತಗೊಂಡ್ರೆ ತುಂಬ ಮೀನು ಸಿಗ್ತದಲ್ಲ. ಇವಾಗ ಕೇಳ್ತಾನೆ, ತುಂಬ ಸಿಕ್ಕಿದ್ದೇನು ಮಾಡೋದು?
ತುಂಬ ಸಿಕ್ಕಿದರೆ ಮಾರಿ ತುಂಬ ಹಣ ಮಾಡಬಹುದಲ್ವ? ಹೌದಾ? ತುಂಬ ಹಣ ಬಂದರೆ ಏನು ಮಾಡೋದು ಇವಾಗ ಕೇಳ್ತಾನೆ ಪುನಃ. ಒಂದು ದೋಣಿ ತೊಗೊಳ್ಬೋದು ನಿನಗೆ, ದೋಣಿ ಮತ್ತು ದೊಡ್ಡ ಬಲೆ ತೊಗೊಂಡು ಸಮುದ್ರಕ್ಕೆ ಹೋದರೆ ಇನ್ನಷ್ಟು ಮೀನು ಹಿಡಿಬೋದು. ಹೌದಾ? ಅದು ಹಿಡಿದ್ರೆ ತುಂಬ ಹಣ ಸಿಗ್ತದಲ್ವಾ? ಇವನು ಕೇಳ್ತಾನೆ, ಆ ತುಂಬ ಹಣ ಸಿಕ್ಕಿದೆ ಅಂತ ಮಾಡೋದು ನಾನು? ಅದು ಈ ದೋಣಿ ಬಿಟ್ಟು ದೊಡ್ಡ ಹಡಗು ತಗೊಂಡು ನೀನು ಆಳ ಸಮುದ್ರಕ್ಕೆ ಹೋಗಿ ಅಲ್ಲೇ 1 ತಿಂಗಳು ಮೀನೆಲ್ಲ ಹಿಡಿದು ತುಂಬ ಹಣ ಮಾಡ್ಬೋದಲ್ಲ ನಿಮಗೆ? ಹೌದಾ? ಇವನು ಹೇಳ್ತಾನೆ, ಅಷ್ಟು ಹಣ ಮಾಡಿದ್ದು ನಾನು ಏನು ಮಾಡೋದು? ಅರೆ ಪೆದ್ದ, ತುಂಬ ಹಣ ಮಾಡಿದ್ದೆ, ದೊಡ್ಡ ಮನೆ ಕಟ್ಟಬಹುದು, 2-3 ಅಂತಸ್ತಿನ, ತುಂಬ ಒಂದು 12 ಕೋಣೆಗಳಿದ್ದ ಮನೆ ಕಟ್ಟಿ ಸಂತೋಷವಾಗಿ ನೀನು ಇರ್ಬೋದು. ಮತ್ತು ಇವನು ಹೇಳ್ತಾನೆ, ಅಷ್ಟು ದೊಡ್ಡ ಮನೆ ಕಟ್ಟಿ ನಾನು ಎಂತ ಮಾಡೋದು? ಅಷ್ಟು ದೊಡ್ಡ ಮನೆ ಕಟ್ಟಿ ದೊಡ್ಡ ಕಾರಲ್ಲಿ ಇಟ್ಕೊಂಡು ದೊಡ್ಡ ಸಂಪತ್ತು ಮಾಡಿ ನೀನು ಅಲ್ಲಿ ಮೇಲೆ ಕೋಣೆಯಲ್ಲಿ ನಿನಗೆ ಆರಾಮವಾಗಿ ಮಲಗ್ಬೋದಲ್ಲ? ಇವನಿಗೆ ಸಿಟ್ಟು ಬಂತು. ನಾನು ಇಲ್ಲಿ ಎಂತ ಮಾಡೋದು ಈಗ? ಇಲ್ಲಿ ಎಂತ ಮಾಡ್ತಾ ಇದ್ದೆ ನಾನು ಅಲ್ವಾ? ನಾನು ಕೆಲಸ ಮಾಡಿ ನನಗೆ ಸ್ವಲ್ಪ ಊಟ ಮಾಡಿ ಆರಾಮದಿಂದ ಇದೆ, ಸಂತೋಷದಿಂದ. ನಿನ್ನ ಐಡಿಯಾ ಭಾರಿ ಕೊಡ್ತಾ ಇದೆಯಲ್ಲ, ಹಾಗೆ ಮಾಡು ಹೀಗೆ ಮಾಡು ತುಂಬ ಮಾಡು, ಮತ್ತು ಅಲ್ಲಿ ಹೋಗಿ ಮಲಗು ಅಂತೇಳಿ, ಅಲ್ಲಿ ನಿದ್ದೆ ಬೀಳ್ಬೋದಾ ನನಗೆ ಅಂತೇಳಿ. ಅಂದರೆ ತುಂಬ ಇದ್ದರೆ ಸಂತೋಷ, ಆನಂದ, ನೆಮ್ಮದಿ ಇದೆಯಂತ ಅದೊಂದು ಭ್ರಮೆ ಬಿಡಬೇಕು. ಅದಕ್ಕೆ ಮಕ್ಕಳೇ, ನಾವು ಸಂಪತ್ತಿನ ಹಣದ ವ್ಯಾಮೋಹದಲ್ಲಿರುವುದಲ್ಲ, ದೊಡ್ಡವರು ಮಕ್ಕಳಿಗೆ ಕಲಿಸಬೇಕು. ನಾವು ಹಣ ಮಾಡಿ ದೊಡ್ಡವರಾಗುವುದಲ್ಲ, ಹೃದಯವಂತಿಕೆ ದೊಡ್ಡವರಾಗಬೇಕು. ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕು. ನಮ್ಮ ಜೀವನವನ್ನು ಹಂಚಿಕೊಳ್ಳಲಿಕ್ಕೆ ಕಲಿಸಬೇಕು. ಬೇರೆಯವರನ್ನು ಪ್ರೀತಿಸಲಿಕ್ಕೆ, ಸೇವೆ ಮಾಡಲಿಕ್ಕೆ ಅವರಿಗೆ ಕಲಿಸಬೇಕು. ನಮ್ಮ ಮಕ್ಕಳು ಕಲಿಬೇಕು, ಅವರಿಗೆ ಡಿಗ್ರಿ ಬೇಕು, ಒಳ್ಳೆ ಕೆಲಸ ಬೇಕು, ಸಂಪತ್ತು ಬೇಕೆಲ್ಲ. ಆದರೆ ಅದೇ ಜೀವನವಲ್ಲ, ಅದೇ ಜೀವನ ಅಲ್ಲ. ನಿಜವಾದ ಸಂತೋಷ ನಾವು ಎಷ್ಟು ಹೃದಯವಂತಿಕೆಯಿಂದ ಕೂಡಿದ್ದೇವೆ ಅಂತೇಳುವುದರಲ್ಲಿದೆ. ಅದಕ್ಕಾಗಿ ಎಲ್ಲರ ಮಕ್ಕಳಿಗೂ ನನಗೂ ನಿಮಗೆ ಎಲ್ರಿಗೂ ಇದೇ ಸಂದೇಶ, ಸಂತೋಷದಿಂದ ಇರಲಿಕ್ಕೆ ನಾವು ಪ್ರೀತಿಯ ಹೃದಯಗಳನ್ನು ಬೆಳೆಸ್ಕೊಳ್ಬೇಕು. ಅದು ಆಗಲಿ. ಇದು ವಿದ್ಯೆ ಅಂದರೆ ಅದೇ ನಮಗೆ ಜೀವನದಲ್ಲಿ ನಮಗೆ ನೆಮ್ಮದಿ, ತೃಪ್ತಿ ನಮಗೆ, ಬೇರೆಯವರಿಗೂ ಕೂಡ. ಇವತ್ತಿನ ಈ ಸಮಾರಂಭಕ್ಕೆ ಬಂದ ಎಲ್ಲರನ್ನ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮೇಲೆ, ನಮ್ಮೆಲ್ಲರ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ದೇವರ ಆಶೀರ್ವಾದ ಇರಲಿ. ವಂದನೆಗಳು. ಅತ್ಯಾಸೆ ಜೀವನಕ್ಕೆ ಮಾರಕ ಎಂದು ಉತ್ತಮ ಸಂದೇಶ ನೀಡಿದ ನಮ್ಮ ಸಂಚಾಲಕರಿಗೆ ಧನ್ಯವಾದಗಳು. ಈಗ ಗೌರವ ಅತಿಥಿಯಾದಂತಹ ಶ್ರೀ ವಿಷ್ಣು ಪ್ರಸಾದ್ ಸರ್ ಇವರಿಗೆ ಸ್ಮರಣಿಕೆಯನ್ನು ನೀಡಲಿದ್ದಾರೆ ನಮ್ಮ ಸಂಚಾಲಕರು. Gratitude is the greatest of all virtues. Now I call upon Mr. Clement Pinto to propose the vote of thanks to those who have made this program a great successful event. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮನಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಯ್ದದೇವಸ್ ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ಮರ್ವಿನ್ ಲೋಬರ್ ಅವರು ಕೂಡ ಆಗಮಿಸಿದ್ದಾರೆ. ತಮಗೆ ಸ್ವಾಗತವನ್ನು ಬಯಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಂದುವರಿಸ್ತಾ ಇದ್ದೇನೆ. ಟ್ರೂ ಬ್ಯೂಟಿ ಈಸ್ ಅ ವಾರ್ಮ್ ಹಾರ್ಟ್, ಎ ಕೈಂಡ್ ಸೋಲ್ ಆ್ಯಂಡ್ ಆ್ಯನ್ ಅಟೆಂಟಿವ್ ಇಯರ್. ಬೆಚ್ಚಗಿನ ಹೃದಯ, ದೀನತೆಯ ಆತ್ಮ, ಗಮನ ಕೊಟ್ಟು ಆಲಿಸುವಿಕೆ, ಇದುವೇ ನೈಜ ಸೌಂದರ್ಯ. ಇಂತಹ ಸೌಂದರ್ಯದ ಕಳೆಯನ್ನು ಹೊತ್ತಿರುವವರು ನಮ್ಮ ಸಂಚಾಲಕರು, ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ಇವರು. ಕಳೆದ 6 ವರ್ಷಗಳಿಂದ ಮಾಯ್ದದೇವೋಸ್ ಚರ್ಚ್ ಹಾಗೂ ಮಾಯ್ದದೇವೋಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಷ್ಟೊಂದು ರೂಪಾಂತರವಾಗಿದೆ ಎಂದರೆ ಅದಕ್ಕೆ ಸಾಕ್ಷಿ ನಮ್ಮ ಸಂಚಾಲಕರು. ಅವರಿಗೆ ಎಲ್ಲರ ಪರವಾಗಿ ನಾನು ಹೃದಯಾಂತರಾಳದ, ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಸಕ್ಸಸ್ ಇನ್ ಲೈಫ್ ಈಸ್ ನಾಟ್ ಫಾರ್ ದೋಸ್ ಹೂ ರನ್ ಫಾಸ್ಟ್, ಬಟ್ ಫಾರ್ ದೋಸ್ ಹೂ ಕೀಪ್ ರನ್ನಿಂಗ್ ಆ್ಯಂಡ್ ಆಲ್ವೇಸ್ ಆನ್ ದ ಮೂವ್.
ಅತಿ ವೇಗದಿಂದ ಓಡಿದರೆ ಸುಸ್ತಾಗ್ತದೆ, ಅದಕ್ಕೆ ಮತ್ತೆ ನಿಂತು ಹೋಗಿ ಬಿಡ್ತಾರೆ. ನಿಧಾನವಾಗಿ ಓಡುತ್ತಿದ್ದರೆ ನಿರಂತರವಾಗಿ ಓಡಲು ಪ್ರೇರೇಪಿಸುತ್ತದೆ. ಈ ತರಹ ಓಡುತ್ತಿದ್ದವರು ಈಗಲೂ ಓಡುತ್ತಿದ್ದಾರೆ. ಅವರೇ SRK ಲ್ಯಾಡರ್ಸ್ನ ಸಂಸ್ಥೆಯನ್ನು ನಡೆಸುವ ಮಾಲಕರಾದ ಕೇಶವ್ ಅಮೈ ಇವರ ಅನುಪಸ್ಥಿತಿಯಲ್ಲಿ ಅವರು ನಮ್ಮ ಹಿರಿಯ ವಿದ್ಯಾರ್ಥಿಯೂ ಹೌದು. ಅವರಿಗೆ ಎಲ್ಲರ ಪರವಾಗಿ ನಾನು ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾಯಕವೇ ಕೈಲಾಸ, ಶಿಸ್ತಿನ ಸಿಪಾಯಿ ನಮ್ಮಿ ಪುತ್ತೂರು ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀ ವಿಷ್ಣು ಪ್ರಸಾದ್ ಸಿ ಸರ್ ಇವರು ಇವತ್ತು ಅವರು ಮಿಲಿಟ್ರಿಯೂ ಹೌದು. ಯಾಕಂತ ಹೇಳಿದರೆ ಆಗೊಮ್ಮೆ ನಮ್ಮ ಕೆಡೆಟ್ಸ್ಗಳು ಅವರಿಗೆ ಸೆಲ್ಯೂಟ್ ಕೊಟ್ಟಾಗ ಅವರು ಸೆಲ್ಯೂಟ್ ಕೊಟ್ಟ ರೀತಿ, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಹುರಿದುಂಬಿಸಿದ ರೀತಿ, ಅವರ ಆ ಒಂದು ಶಿಸ್ತಿಗೆ ಕಾರಣ. ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಸರ್. ತಮಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಶಾಲೆಯನ್ನು ಮುನ್ನಡೆಸುತ್ತಿರುವವರು ನಮ್ಮಿ ಶಾಲಾ ಮುಖ್ಯೋಪಾಧ್ಯಾಯರಾದ ವಂದನೀಯ ಮ್ಯಾಕ್ಸಿಮ್ ಡಿಸೋಜರ್ ಅವರು. ತಾವು ನೀಡುವ ಮಾರ್ಗದರ್ಶನಕ್ಕೆ ನಾವು ಆಭಾರಿಯಾಗಿದ್ದೇವೆ. ತಮಗೂ ಕೂಡ ವಂದನೆಗಳು ಸರ್. ಶಾಲಾ ಸಂಚಾಲಕರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಮಾಯ್ದ ದೇವೋಸ್ ಚರ್ಚ್ ಹಾಗೂ ಮಾಯ್ದ ದೇವೋಸ್ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ನಿರಂತರವಾಗಿ ಶ್ರಮಿಸಿರುವವರು ಇನ್ನೊಬ್ಬ ವ್ಯಕ್ತಿ, ಅವರೇ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಜೆರಾಲ್ಡ್ ಡಿಕೋಸ್ತಾ ಇವರಿಗೂ ಕೂಡ ನಾನು ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹೇಗೆ ಒಂದು ಮರಕ್ಕೆ 2 ಗೆಲ್ಲುಗಳು ಇದ್ದರೆ ಅದು ವಿಶಾಲ ಹೆಮ್ಮರವಾಗಿ ಕಾಣುತ್ತೋ, ಸದೃಢವಾಗುತ್ತೋ, ಇದೇ ರೀತಿಯಲ್ಲಿ ಫಿಲೋಮಿನಾ ಪ್ರೌಢಶಾಲೆ 76 ಸಂವತ್ಸರಗಳನ್ನು ಕಳೆದಿರುವ ಈ ಸಮಯದಲ್ಲಿ ಅದು ದೊಡ್ಡ ಹೆಮ್ಮರವಾಗಿದೆ. ಅದರ ರೆಂಬೆ ಕೊಂಬೆಗಳು, ಫಲ ಪುಷ್ಪಗಳು ಎಲ್ಲೆಲ್ಲೋ ರಾರಾಜಿಸುತ್ತಿವೆ. ಈ 2 ಗೆಲ್ಲುಗಳ ರೂವಾರಿಯಾಗಿರುವ ಅವರು ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ಬೋಳ್ವಾರ್, ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಜಯಕುಮಾರ್ ರೈ. ತಮಗಿಬ್ಬರಿಗೂ ಅನಂತಾನಂತ ವಂದನೆಗಳು. ಫಿಲೋಮಿನಾ ಹೆಮ್ಮರದ ಈ ವರ್ಷದ ಹಣ್ಣು ಹಂಪಲುಗಳ ರಾಜ ಅಂತಲೇ ಕರೀಬಹುದು ಶಾಲಾ ವಿದ್ಯಾರ್ಥಿ ನಾಯಕ, ಆದರ್ಶ ವಿದ್ಯಾರ್ಥಿ ನಾಯಕ ಮಾಸ್ಟರ್ ಜೀತನ್ ಕೆ. ನಿನಗೂ ಕೂಡ ನಮನ. ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ಧರ್ಮಗುರುಗಳು, ಧರ್ಮ ಭಗಿನಿಯರು, ಪೋಷಕರು, ನಿವೃತ್ತ ಶಿಕ್ಷಕ ಶಿಕ್ಷಕೇತರ ವರ್ಗದವರು ಎಲ್ಲರಿಗೂ ನಾನು ಮನದಾಳದಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಾರ್ಷಿಕೋತ್ಸವಕ್ಕೆ ಮತ್ತು ಶಾಲಾ ಮಕ್ಕಳ ಪ್ರಗತಿಗೆ ಶ್ರಮಿಸುವ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನಿನ್ನೆ ಮತ್ತು ಈ ದಿವಸ ಕಾರ್ಯಕ್ರಮಗಳ ಫೋಟೋಗ್ರಫಿ ಮಾಡಿರುವವರು ಪೊನ್ನಪ್ಪ ಸರ್, ನೇರ ಪ್ರಸಾರ ಮಾಡಿರುವ ಸುದ್ದಿ ಬಳಗ, ಸೌಂಡ್ ಲೈಟಿಂಗ್ಸ್ ಮಾಡಿರುವ DJ ಸಂತೋಷ್, ಡೆಕೋರೇಷನ್ ಮಾಡಿರುವ ಸುಪ್ರೀಂ ಸರ್ವಿಸ್, LED ಸ್ಕ್ರೀನ್ನಲ್ಲಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಸಹಕರಿಸುವ ಪ್ರಜ್ವಲ್, ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕರಿಸುವ ಎಲ್ಲರನ್ನೂ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಸಂಸ್ಥೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು, ನಿಮ್ಮಿಂದಾಗಿ ಈ ಶಾಲೆಯ ವಾರ್ಷಿಕೋತ್ಸವ, ಈ ಸಡಗರ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸುತ್ತಾ ನಾನು ಇಲ್ಲಿಂದ ವಿರಮಿಸುತ್ತಿದ್ದೇನೆ. ವಂದನೆಗಳು. ಧನ್ಯವಾದಗಳು ತಮಗೆ ಸರ್. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಕೊನೆಗೊಳ್ತದೆ. ಈಗ ನೀವೆಲ್ಲರೂ ಕಾತುರದಿಂದ ಕಾಯುತ್ತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರಿಗೂ ಧನ್ಯವಾದಗಳು.
ಹೇ, ನೀನು ಎಲ್ಲಿ ಹೋದದ್ದ? ನಾನು ಈಗಷ್ಟೇ ದುಬೈಯಿಂದ ಬಂದದಷ್ಟೇ, ಏರ್ಪೋರ್ಟಿಂದ ಇಳ್ದದಷ್ಟೇ. ಆಯ್ತಾಯ್ತು, ಬೇಗ ಬಾ ಹೋಗೋಣ. ಎಲ್ಲಿಗೆ ಇಷ್ಟು ಅರ್ಜೆಂಟಲ್ಲಿ? ನಿಂಗೆ ಗೊತ್ತಿಲ್ವಾ, ಸೈಂಟ್ ಫಿಲಮ್ನ ಹೈಸ್ಕೂಲ್ನಲ್ಲಿ ಸಂಭ್ರಮ ಆಗ್ತುಂಟು. ಹೌದು, ಅದೇ ಸೌಂಡ್ ಎಲ್ಲ ಕೇಳ್ತಾ ಇತ್ತು. ಎಂತ ಸಂಭ್ರಮ ಎಂತ? ಅವರದ್ದು 76th ಆನ್ಯುವಲ್ ಡೇ ಆಗ್ತುಂಟು. ಹೌದಾ? 76 ವರ್ಷ ಆಯ್ತಾ? ನಿಂಗೆ ಗೊತ್ತಿಲ್ವಾ, ಸೈಂಟ್ ಫಿಲೋಮಿನಾ ಹೈಸ್ಕೂಲ್ 1949ನಲ್ಲಿ ಮಾನ್ಸಿನ್ಜೋರ್ ಆಂಟನಿ ಪತ್ರ ಅವರಿಂದ ಸ್ಥಾಪಿಸಲ್ಪಟ್ಟು ಈಗ 76 ಯಶಸ್ವಿ ವರ್ಷಗಳನ್ನು ಪೂರೈಸಿದೆ. ಬಾ ಹೋಗೋಣ. So ladies and gentlemen, boys and girls, a warm welcome to our 76th annual day celebration. I am Pragyan from 10th E. I am Fatimat Bushra from 10th B. So let us step into the world of Philo Samskrutika Vaibhava. ಬಾ ಹೋಗೋಣ. Hey, what are you eating? I'm eating cake. Who gave you cake this time? Don't you know? This is a time of Christmas. Many Christian neighbors around my house gave us some sweets, chocolates and cakes. ಈಗ ನಾವು ನಿಮ್ಮ ಮುಂದೆ ಕ್ರೈಸ್ತ ಸಂಪ್ರದಾಯದಲ್ಲಿ ಅತಿ ಪವಿತ್ರವಾದ ಕ್ಷಣವಾದ ಪ್ರಭು ಯೇಸು ಕ್ರಿಸ್ತರ ಜನನವನ್ನು ಆಧರಿಸಿ ಒಂದು ನೃತ್ಯವನ್ನು ಪ್ರದರ್ಶಿಸಲಿದ್ದೇವೆ. ಜೋರಾದ ಚಪ್ಪಲೆಯೊಂದಿಗೆ ವೇದಿಕೆಯತ್ತ ಆಹ್ವಾನಿಸೋಣ. जय हो स्वागत करें, गीत और नृत्य से आराधना करें, हृदय के दीप जलाए हम, प्यार से प्रभु को गाए हम। जय हो यीशु राजा की जय हो, जीवन दाता की नाचे गाए, प्रभु को अपनाए, पूजन की बेला में प्रेम गीत सुनाए। भक्ति से झूमे हर दिल यहाँ, प्यार से भर दे जीवन जहाँ, सत्य का सूरज चमके सदा, शांति का संदेश फैलाए जहाँ। जय हो यीशु राजा की जय हो, जीवन दाता की नाचे गाए, प्रभु को अपनाए, पूजन की बेला में प्रेम गीत सुनाए।
Wow, what a graceful performance. A big round of applause for our graceful dancers. ಹೇ ಅದೆಂತದ ಕೈಯಲ್ಲಿ? ಡ್ರಾಯಿಂಗ್. ಮತ್ತೆ ನೀನು ಡಾಕ್ಟರ್ ಅಲ್ವಾ? ಹೌದು, ಡಾಕ್ಟರ್. ಯಾಕೆ? ಮತ್ತೆ ನೀನು ಡ್ರಾಯಿಂಗ್ ನೋಡಿದರೆ ಒಳ್ಳೆ ಆರ್ಟಿಸ್ಟ್ ಡ್ರಾಯಿಂಗ್ ಮಾಡಿದಾಗೆ ಉಂಟು. ಆರ್ಟಿಸ್ಟ್ ಆಗೋದು ನನ್ನ ಕನಸು, ಆದರೆ ನನ್ನ ಅಪ್ಪ ನನಗೆ ಡಾಕ್ಟರ್ ಆಗಬೇಕು ಅಂತ ಹೇಳಿದರು. माता पिता बच्चों के पहले गुरु होते हैं और शिक्षक उनके मार्गदर्शक. इन दोनों के सहयोग से ही बच्चे का उज्जवल भविष्य का निर्माण होता है. इसी सुंदर रिश्ते को हमारी 8वीं कक्षा के छात्रों नृत्य के रूप में मंच पर प्रस्तुत करने के लिए तैयार हैं. तो जोरदार तालियों के साथ हमारे 8वीं कक्षा के बच्चों को मंच पर बुलाते हैं. प्रत्येक व्यक्ति के जीवन में 2 लोगों का महत्वपूर्ण स्थान होता है. सर्वप्रथम वे होते हैं जो हमारे जीवन का आधार हैं, जिनकी छाया में हमारा जीवन संवरता है, जो निस्वार्थ भावना की मूर्त होते हैं, जो हमें जीवन जीने की कला सिखाते हैं. जी हाँ, हम बात कर रहे हैं हमारे जन्मदाता की, हमारे माता पिता की. त्वमेव माता च पिता त्वमेव, त्वमेव बन्धु सखा त्वमेव, त्वमेव विद्या द्रविणं त्वमेव, त्वमेव सर्वं मम देवदेव. माता पिता के लिए उनके बच्चे उनकी पूरी दुनिया होते हैं. इसीलिए वे उन्हें हमेशा आगे बढ़ते हुए सफल होते हुए देखना चाहते हैं और इसके लिए हर माता पिता यथासंभव प्रयास करते हैं. वे हमेशा अपने बच्चों के भविष्य में अपने सपनों को ढूंढते हैं. मेरी दुनिया मेरी दुनिया मेरी दुनिया तू ही रे, मेरी खुशियाँ मेरी खुशियाँ मेरी खुशियाँ तू ही रे. मेरी दुनिया मेरी दुनिया मेरी दुनिया तू ही रे, मेरी खुशियाँ मेरी खुशियाँ मेरी खुशियाँ तू ही रे. रात दिन तेरे लिए सजदे करूं दुआएं मांगू रे, मैं यहाँ अपने लिए रब से तेरी बनाए मांगू रे. मेरी बेटी तो बड़ी होकर डॉक्टर बनेगी. नहीं, ये तो बड़ी होकर अफसर बनेगी. इसीलिए तो हमने इसका एडमिशन बहुत अच्छे स्कूल में करवाया है. गुड मॉर्निंग मैम. मैं तो बादलों से दूर जाऊंगी, मैं तो अपना ही सुर पाऊंगी. है जो क्रेजी क्रेजी सपने मेरे सारे चुन के मैं बाहर आऊंगी. हमारा ऐसा दुनिया की हुई नहीं, मैं अपनी ही दुनिया बनाऊंगी. अरे तुम तो बहुत होनहार हो.
तुम्हारी इस कला को देखकर तो लगता है कि तुम भविष्य में बहुत बड़ी कलाकार बनोगे। माँ देखो, मैंने आज स्कूल में कितनी अच्छी ड्राइंग बनाई है। मेरी टीचर ने कहा है कि मैं बड़ी होके बहुत बड़ी कलाकार बनूंगी। नहीं, तुम वो बनोगी जो मैं चाहती हूँ। नहीं, तुम वो बनोगी जो मैं चाहता हूँ। लाओ दो इधर, बंद करो ये सब। कहता ये पल खुद से निकल, जीते हैं चल, जीते हैं चल, जीते हैं चल। पलवों के नीचे है ठंडी सी एक धरती, कहती है आजा दौड़ेंगे। यादों के बक्सों में जिंदा सी खुशबू है, कहती है सब पीछे छोड़ेंगे। उंगलियों से कल की रेत बहने दे, आज और अभी में खुद को रहने दे। कहता ये पल खुद से निकल, जीते हैं चल, जीते हैं चल, जीते हैं चल, जीते हैं चल। हम इस नृत्य नाटिका के माध्यम से यह संदेश देना चाहते हैं कि हर काम महत्वपूर्ण है। कोई भी काम, कोई भी प्रोफेशन बड़ा या छोटा नहीं होता। इसीलिए हमें अपने बच्चों में निहित प्रतिभा को पहचान कर उसे निखारने में अपने बच्चों का सहयोग करना चाहिए, जो निसंदेह उनके व्यक्तित्व के विकास में सहायक होगा। है ठान लिया हमने, सूरज सजना है, सपनों को दो परवाज़ अगर उड़ने की तमन्ना है। ठान लिया हमने, सूरज सजना है, सपनों को दो परवाज़ अगर उड़ने की तमन्ना है ठान लिया, है जोगी रे जोगी तेरे मन के सितारे कर दे, तेरे मौज मीनारे रब बख्शेगा तुझको किनारे। हो जोगी रे जोगी तेरे मन के सितारे कर दे, तेरे मौज मीनारे रब बख्शेगा तुझको किनारे। ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಫಾರ್ ಯೋರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಹೇ, ನೀನು 9th ಸೋಷಲಲ್ಲಿ ಕರ್ನಾಟಕವನ್ನು ಆಳಿದ ರಾಜಮನೆತನ ಬಗ್ಗೆ ಓದಿದ್ಯಾ? ಮತ್ತೆ ಓದದೆ 10th ಬರ್ತೇನಾ? ಹಾಗಾದ್ರೆ ಹೇಳು, ಕರ್ನಾಟಕ ಇತಿಹಾಸದಲ್ಲಿ ಸ್ವರ್ಣಯುಗವೆಂದು ಪರಿಚಿತರಾಗಿರುವ ಸಾಮ್ರಾಜ್ಯ ಯಾವುದು? ಅದು ಯಾವುದಪ್ಪ, ಓದಿದ್ದೇನೆ. ಅದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಇದು ಕೇವಲ ಸಾಮ್ರಾಜ್ಯವಲ್ಲ, ಕಲೆ, ಸಂಸ್ಕೃತಿ, ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಶೌರ್ಯದ ಅಮರ ಸಂಕೇತ. ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಈ ಸಾಮ್ರಾಜ್ಯ ತನ್ನ ಶಿಖರವನ್ನು ತಲುಪಿದ್ದು ರಾಯರ ಕಾಲ ಎಂದು ಪ್ರಸಿದ್ಧಿಯಾಗಿದೆ. ಈಗ 10ನೇ ಎ ತರಗತಿಯ ವಿದ್ಯಾರ್ಥಿಗಳು ವಿಜಯನಗರ ಸಾಮ್ರಾಜ್ಯದ ನೃತ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ 10ನೇ ಎ ತರಗತಿಯ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಸ್ವಾಗತಿಸೋಣ.
గుండెల్లోన వేగం పెంచావే, గుమ్మంలోకి హోలీ తెచ్చావే. నువ్వు పక్కనుంటే ఇంతేనేమోనే, నాకొక్కో గంట ఒక్కో జన్మే మళ్ళీ పుట్టి చేస్తున్నారే. ఊహలకు దొరకని సొగస, ఊపిరిని వదలని గొలుసా, నీకు ముడి పడినది తెలుసా మనసున ప్రతి కొసా. నీ ఎదుట నిలబడు చనువే వీసా, అందుకుని గగనపు కొనలే చూసా. ఇంకేం కావాలే, చాలే ఇది చాలే, ఇంకే నువ్వే వచ్చి వాళ్ళవే. ఇది చాలే, ఇంకే నువ్వే వచ్చి వాళ్ళవే, ఇకపై తిరనాళ్ళే. अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि प्राण अग्नि आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि प्राण अग्नि मगर जो यहाँ था वो संख्या के बिन संख्या पर जो यहाँ था वो अग्नि की जो पहली लपटों से खेला हो, अग्नि में ही जो फला और फूला वो हम। कटार लेके आ, तलवार लेके आ, हजार लेके आ जा। कटार लेके आ, तलवार लेके आ, हजार लेके आजा आजा। आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि प्राण अग्नि
Thank you, dear friends, for your wonderful performance. ಹೇ, ನಾನು ನಿಂಗೆ ಒಂದು ರೀಲ್ಸ್ ಕಳಿಸಿದ್ದೇನೆ ನೋಡ. ಹೌದಾ, ಇದು ವೆಸ್ಟರ್ನ್ ಡ್ಯಾನ್ಸ್. ನಂಗೆ ಇದು ಲೈವ್ ಆಗಿ ನೋಡ್ಲಿಕ್ಕೆ ಆಸೆ ಆಗ್ತಾ ಉಂಟು. ಅದಕ್ಕೇನು, ಈಗ ನಮ್ಮ ಫ್ರೆಂಡ್ಸ್ ವೆಸ್ಟರ್ನ್ ಡ್ಯಾನ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. Yes, Western dance is all about confidence, creativity and the art of movement. And now our performers are ready to set the stage on fire with their stunning performance. So put your hands together and welcome our talented dancers on the stage. सुरतां भलाई सोनिए अग जी तू शहर च फलाई सोनिए तेरे जर्दी भी पूरी आ चढ़ाई सोनिए कल तेरे पिछे सीधे किते मैं 3-4 नहीं दसा किवें मैं किन्ना करदा प्यार नहीं तेरे नाल जुड़ गया दिल दी तार नहीं आ चक पाला बीबा गल च हार मिलो पुत ते परां दा तेरा करदा कमाल नहीं बिल्लियां बलौरी अखां करदे सवाल तेरे मटक नी तू हिरने दी चाल नी गल्लां दी लाली ने तां कीते बुरे हाल जन्नत सजाई मैंने तेरे लिए छोड़ दी खुदाई मैंने तेरे लिए जन्नत सजाई मैंने तेरे लिए छोड़ दी खुदाई तेरे लिए झूम दीवाना बनके तेरे लिए वादा है मेरा मैं हूँ तेरे लिए होना कभी तू जुदा तेरे लिए झूम दीवाना बनके तेरे लिए वादा है मेरा मैं हूँ तेरे लिए होना कभी तू जुदा What a wonderful performance. Give a big round of applause for our dancers. Hey, see there, one boy is working during school time. Yes, I think he is a child labor. I have heard that child labor is a punishable offense. Let's call 1089 and save the child. So, my dear friends, we bring before you a serious matter in our society
that is child labor. ಇನ್ನು ಹೆಚ್ಚು ತಡವಿಲ್ಲದೆ ಬದಲಾವಣೆಯ ಧ್ವನಿಯಾಗಿರುವ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವೇದಿಕೆಯತ್ತ ಆಹ್ವಾನಿಸೋಣ. में प्रारंभ से ही बच्चों को ईश्वर का रूप माना जाता है। ईश्वर के बाल रूप यथा बाल गणेश, बाल गोपाल आदि इसके प्रत्यक्ष उदाहरण हैं। लेकिन आज की तस्वीर इससे बिल्कुल अलग है कीमती बच्चे फिर भी क्यों नंगे पैर ये सड़कों पर भीख मांगते हैं। अपनी किस्मत की रेखा छोटे बर्तनों में घिसते हैं। घर बाजार वासना के हाथों रोज बिकते हैं। हम रोज ये सुनते, पढ़ते और देखते और सो जाते हैं। चलो देर से ही सही अब जाग जाते हैं और इन बच्चों को इनका हक दिलाते हैं। इसके भी दो, वरना आज भी खाना नहीं दूंगी, समझी? आज भी गिलास तोड़ दिया, इसका पैसा कौन? तेरा बाप देगा? नहीं साहब, नहीं साहब, माफ कर दो साहब, आइंदा ऐसे नहीं होगा साहब। नैना जो सांझ ख्वाब देखते थे, नैना बिछड़ के आज रो दिए हैं। नैना जो मिल के रात जागते थे, नैना सहर में पल के नीचते हैं। जुदा हुए कदम जिन्होंने ली थी ये कसम, मिलके चलेंगे हरदम, अब बांटते हैं ये गम। भीगे नैना जो खिड़कियों से झांकते थे, नैना
घुटन में बंद हो गए हैं। क्या आपको नहीं लगता कि कोमल बचपन को इस तरह गर्त में जाने से आप रोक सकते हैं? देश के सुरक्षित भविष्य के लिए वक्त आ गया है कि आपको यह जिम्मेदारी अब लेनी ही होगी। क्या आप लेंगे ऐसे किसी एक मासूम की जिम्मेदारी? कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले, आशाएं ले दिल की, उम्मीदें हंसे होंगी, अब मुश्किल नहीं कुछ भी, नहीं कुछ भी, आशाएं ले दिल की, उम्मीदें हंसे दिल की, अब मुश्किल नहीं कुछ भी, नहीं कुछ भी। बच्चों से मत काम। ಇಷ್ಟೊಂದು ಮನಮುಟ್ಟುವ ಪ್ರದರ್ಶನಕ್ಕಾಗಿ ನಿಮಗೆ ಧನ್ಯವಾದಗಳು. ಹೇ, ನಿನ್ನದೀಗ ರೀಲ್ಸ್ ಎಲ್ಲ ಇಲ್ವಾ? ಹೇ, ಹ್ಯಾವ್ ಯು ಹರ್ಡ್ ಅಬೌಟ್ 5 elements? Not yet, but I have heard about it. Yes, now our 9th standard students are ready to perform our dance about 5 elements. ಈಗ ನಮ್ಮ ವಿದ್ಯಾರ್ಥಿಗಳು ಪ್ರಕೃತಿಯ ಪಂಚಭೂತಗಳಾದ ಭೂಮಿ, ನೀರು, ಅಗ್ನಿ, ನೀರು ಮತ್ತು ಆಕಾಶದ ಬಗ್ಗೆ ತೋರಿಸಲಿದ್ದಾರೆ. So sit back and enjoy the spectacular story of 5 elements.
water. Like that. Air. Space. Fire.
ಎನ್ನಿಕ್ಕೈ ಪಾತ್ರ Sugar വെള്ളം അറിയാமல் കാക്കക്കുടി ഭീമൻ ൃത്തി കാടായി പാടും കൂടി വാ എടുത്തോടെടുത്ത് വാ ഒരുപാടെടുത്ത് വാ ഒരു സുമുറത്ത് 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 വാ Thank you friends for your wonderful performance. ಇವಳೊಂದು ಇಡೀ ದಿನ ರೀಲ್ಸ್ ಮಾಡಿಕೊಂಡೇ ಇರ್ತಾಳೆ. ಎಂತಾಯ್ತಾ ಬಾರಿ ಬೇಜಾರಲ್ಲಿ ಕಾಣ್ತಾ ಇದ್ದಿ? ನನ್ನ ಅಕೌಂಟಲ್ಲಿ ಫಾಲೋವರ್ಸ್ ಜಾಸ್ತಿ ಆಗ್ತಾನೆ ಇಲ್ಲವಾ, ಅದಕ್ಕೆ ಬೇಜಾರಲ್ಲಿದ್ದೇನೆ. ನೋಡು ಕೇಳು, ನಾವು ದಿನನಿತ್ಯ ಬಳಸುವ ಫೇಸ್ಬುಕ್, ಯೂಟ್ಯೂಬ್, ಟಿಕ್ಟಾಕ್ ಇವು ಕೇವಲ ಮನೋರಂಜನೆ ಮಾತ್ರವಲ್ಲದೆ ಜ್ಞಾನಕ್ಕೂ ಸಂಪರ್ಕಕ್ಕೂ ಅಭಿವ್ಯಕ್ತಿಗೂ ಒಂದು ವೇದಿಕೆ. ಹೌದು ಪ್ರಿಯರೇ, ಇದನ್ನೇ ಸುಜ್ಞಾನದ ಜಾಗೃತೆಯಿಂದ ಮತ್ತು ಹೊಣೆಗಾರಿಕೆಯಿಂದ ಬಳಸುವುದು ಅತ್ಯಂತ ಅಗತ್ಯ. Now we present before you a powerful awareness dance on the theme social media. सोशल मीडिया, ये शब्द सुनकर आज लोगों के मन में काफी नेगेटिव थॉट्स आते हैं कि इसे इस्तेमाल करके लोग समय की बर्बादी किए जा रहे हैं और उन्हें इस बात का कोई एहसास ही नहीं. कोई फॉलोअर्स ना बढ़ने के गम में हाथ काट रहा है तो कोई व्यूज ना मिलने की वजह से डिप्रेशन में जा रहे हैं. मगर इन सब की शुरुआत इतनी बुरी भी नहीं हुई थी, कुछ अलग अंदाज में ही हुई थी. तुम जो आए जिंदगी में बात बन गई, इश्क मजहब इश्क मेरी जात बन गई. सपने तेरी चाहतों के, सपने तेरी चाहतों के देखता हूँ अब कई. दिन है सोना और चांदी रात बन गई. ओ तुम जो आए जिंदगी में बात बन गई. फेसबुक पे तो बात सिर्फ चिट चैट तक चल रही थी, मगर ये टेंडर की वजह से लोग एक दूसरे से मिलकर अपने दिल का हाल सुनाने लगे. इश्क जैसे है एक आंधी, इश्क है एक तूफान, इश्क के आगे बेबस है दुनिया में हर इंसान. देखो करे ये नजारे, ये दीवाने ये परवाने हैं इश्क में जैसे. हाय तुमसे मिलके दिल का है जो हाल क्या कहे, हो गया है कैसा ये कमाल क्या कहे. तुमसे मिलके दिल का है जो हाल क्या कहे, हो गया है कैसा ये कमाल क्या कहे. Dum
चेंज तो होना ही है, मगर किसने कहा हमारी जिंदगी बेरंग है और इसे फिल्टर्स की जरूरत है। रंग बदलते बदलते स्नैपचैट ने इंसान ही बदल दिया। बंद गया पट्टा देखो बन गया कुत्ता, बांध सका पट्टा देखो बन गया कुत्ता, बंद गया पट्टा देखो बन गया कुत्ता, बांध सका पट्टा देखो बन गया कुत्ता। और मुंह में आगे छोटे लगे पूछ पे गोल्डन गोटे और लगे छोटे, कैसे हुई नहीं जूझ बिन करे ही मन की मूझ देखो भरी जवानी सीखा भैया कैसा इसका पट्टा, बंद गया पट्टा देखो बन गया कुत्ता, बांध सका पट्टा देखो बन गया कुत्ता। फिर आया इन सब का बाप टिकटॉक। इस ऐप का आविष्कार हुआ था क्रिएटिविटी दिखाने के लिए, लेकिन लोगों ने इस पे हद ही मचा दी। मैं गरीब हूँ, मेरे मम्मी पापा मुझे गरीब जन्म दिए। हमारा फ्यूचर बचाने के लिए भारत सरकार ने लिया एक कड़ा फैसला और फिर इनके जीवन में मातम सा छा गया। भारत सरकार ने चीन के जिन एप्स को बैन किया है उसमें सबसे ज्यादा जो चर्चा हो रही है वो हो रही है टिकटॉक की। ऐसे में सबके मन में ये सवाल उठ रहा होगा कि अब उन टिकटॉक स्टार्स का क्या होगा जिन्होंने इस प्लेटफॉर्म पर लोकप्रियता हासिल की थी। पल पल का मरना, पल पल का जीना, जीना है कम कम। पल पल का मरना, पल पल का जीना, जीना है कम कम। वत्स, चिंतित ना हो, अब तुम्हें दुखी होने की कोई आवश्यकता नहीं। मैं तुम्हारे दुखों का निवारण लेके आया हूँ। Thank you, dear friends, for your wonderful performance. ಹೆಲೋ, ಹಾಂ ಎಂಚೋಲಯ್ಯ ಮಾತ ಸೌಖ್ಯನಾ? ಇವ ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಹೇ ಇಲ್ಲಿ ನೋಡ. ಹಾಂ ಯಾನಿಕ್ಕೆ ಬೊಕ್ಕ ಕಾಲ್ ಮಲ್ಪೆ. ಹಾಂ ಎಂತದ? ಅದು ಯಾರು ಫೋನಲ್ಲಿ? ಮತ್ತದು ಯಾವ ಭಾಷೆ? ಅದು ನನ್ನ ಫ್ರೆಂಡ್. ನಿಂಗೆ ಅದು ಯಾವ ಭಾಷೆ ಅಂತ ಗೊತ್ತಿಲ್ವಾ? ಅದುವೇ ತುಳುನಾಡಿನ ವೈಭವ. ಎಲ್ಲೋ ಕೇಳಿದಾಗಿದೆ. ಹೌದು, ತುಳುನಾಡು ಕೇವಲ ಒಂದು ಪ್ರದೇಶವಲ್ಲ, ಇದು ದೈವ ಸಂಸ್ಕೃತಿ, ಕಂಬಳ, ಯಕ್ಷಗಾನ ಮತ್ತು ಕರುನಾಡಿನ ಶ್ರಮಜೀವಿಗಳನ್ನು ಹೊತ್ತುತ್ತಿರುವ ಮಣ್ಣು. So my dear friends, get ready to travel to vibrant land Tulunadu, the land known for its rich culture, warm hospitality and colorful tradition. ಈಗೋ ನಿಮ್ಮ ಮುಂದೆ ನಮ್ಮ 10ನೇ ಬಿ ತರಗತಿಯ ವಿದ್ಯಾರ್ಥಿಗಳಿಂದ ತುಳುನಾಡಿನ ವೈಭವ. When you come
Susu Peli tempo naga sopu da pagana Suru barsa da manita kamena Kullu nada kolta jagutana Kali pardu marli kartuna jana Aji di pala da martige Bodu mete da ganjige Pachire do kusu naga bere ke java nere bale to jane nalike ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ಕಮ್ಮನ ಮಲ್ಮಣದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಜಾತಿವೆ ನಾ ಮುಳಿಚಿಗೆ ನಮ್ಮ ಮುಂಜೆ ಅಪ್ಪನ ಜೋಗುರುವೆ ಮನಸ್ಸೆ ಬಂಗಾರಿಗೆ ಅದು ಕೊರ್ತಿನ ತನಸೆ ಬಂಜಾರಗೆ ಅಲ್ಲಿಗೆಲ್ಲ ಪೊರ್ಲು ನಮ್ಮ ನಲಿಗೆಲ್ಲ ಪೊರ್ಲು ನಡಕ್ಕೆಲ್ಲ ಪೊರ್ಲು ನಮ್ಮ ಜಗೆಲ್ಲ ಪೊರ್ಲು ತಗದಿನಿ ಪಾಡಿಲಾಗ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ ತುಳುವ ನಾಡಿದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ
ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಕ್ಕೆರಡು ಕೊಪ್ಪು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನೆ ಅಗೊಳಿ ಮಂಜಣ್ಣೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣುಗೆ Thank you, dear friends, for your wonderful performance. ಓ ಬಲ್ಲೆ ಬಲ್ಲೆ, ಓ ಶಾವ ಶಾವ. ಹೇ ನಿಂಗೆಂತಾಗಿದ್ಯಾ? ನಾನು ಇಲ್ಲಿಂದ ಅರ್ಬೆಯಿಂದ ಬರುವಾಗ ಒಬ್ಬ ಮೊಬೈಲಲ್ಲಿ ಪಂಜಾಬಿ ಡ್ಯಾನ್ಸ್ ನೋಡ್ತಾ ಇದ್ದ. ಹೌದಾ? ನನಗೆ ಸಹ ನೋಡಬೇಕು ಅಂತ ಅನ್ನಿಸ್ತುಂಟು. ಅದರಲ್ಲಿ ಏನುಂಟು, ಈಗ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿಗಳು ಪಂಜಾಬಿ ನೃತ್ಯ ಮಾಡಲಿಕ್ಕೆ ತಯಾರಾಗಿದ್ದಾರೆ. पंजाब का नृत्य सिर्फ मनोरंजन के लिए नहीं है, यह उत्सव, खुशी, एकता और जीवन का संकेत है. तो जोरदार तालियों के साथ हमें हमारे 9वीं कक्षा के बच्चों को मंच पर बुलाते हैं.
for your wonderful performance. Hey Bushra, have you seen a mime show? Not yet, but I have heard about it. Yes, mime is a form of art where there are no dialogues, yet the expressions speak louder than words. ಮೈಮ್ ಎಂದರೆ ಶಬ್ದವಲ್ಲ, ಆದರೆ ಅದರ ಮುಖಭಾವ, ಚಲನೆ, ಭಾವನೆ ಇವುಗಳ ಮೂಲಕ ಹೃದಯ ತಟ್ಟುವ ಕತೆ. Now we present before you our talented performers with their beautiful and meaningful mime show.
Thank you, dear friends, for your marvelous performance. ಹೇ, ನೀನು ಬೇಲೂರು ದೇವಸ್ಥಾನ ನೋಡಿದ್ಯಾ? ಹಾ, ಯಾಕೆ? ಅದು ಹೊಯ್ಸಳರ ಕಲಾ ವೈಭವ ಸಾರುವ ಒಂದು ದೇವಸ್ಥಾನ. ಹೌದು. ಈಗ ಅದೇ ರೀತಿ ಕರ್ನಾಟಕ ಇತಿಹಾಸದಲ್ಲಿ ಅಮರರಾಗಿರುವ ಒನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಕೇಳಿದ್ಯಾ? ಹೌದು. ಕರ್ನಾಟಕವೆಂದರೆ ಬರೀ ನಾಡಲ್ಲ, ಅದು ಇತಿಹಾಸದಲ್ಲಿ ಹೊಯ್ಸಳರ ಹೆಜ್ಜೆಗುರುತು. ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನಂತಹ ವೀರರ ರಕ್ತದಿಂದ ಬರೆಯಲ್ಪಟ್ಟ ವಾಸ್ತವ. ಸಿಂಹದ ಹೃದಯ, ಜನತೆಯ ಧ್ವನಿ, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತಲೆಬಾಗದ ಧೈರ್ಯ. So now we have reached the final performance of our event. So ladies and gentlemen, get ready to witness the majestic final performance, the glory of Vijayanagara. ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು, ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ ಹೊಂದಿದರು. ಜಲ ರಕ್ಷಣೆ ಕಾಯಕದೆ ಹಗಲಿರುಳೆನ್ನದೆ ಶ್ರಮಿಸಿದರು, ಲಾಠಿ ಬೂಟಿನ ಒದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು, ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಅಳಿದರು ಕನ್ನಡ, ಉಳಿದರು ಕನ್ನಡ, ಎದೆಯನೇ ಸೀಳುನಿ ಹರಿವುದು ಕನ್ನಡ, ಹೋರ್ಗರೆವುದು ಕನ್ನಡ. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಭೂಮಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ, ಹೊಂದಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಕಚ್ಚಿಸಿ ಹುಡುಗಿತು ಹುಲಿಯೊಂದು.
ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ, ಊರಿನ ವೀರನ ಮೆಚ್ಚುತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೀರಾಂಗನೆವೋ ಬವ್ವನು ಆ ದುರ್ಗೆಯ ಪ್ರತಿರೂಪವು, ಈ ದುರ್ಗದ ಸ್ವಾತಂತ್ರ್ಯವ ಕಾಪಾಡಿದ ನಿಜ ದೀಪವು. ಕಳ್ಳಗಂಡಿಯ ಕಿರುದಾರಿಲಿ ಎದುರಾಳಿಯ ಆ ಪಡೆಗಳು ಕಳು ಮೋಸದೆನು ಸುಳಿದ್ದುದ ಆ ತಾಯಿಯ ಮನಗಂಡಳು. ಕೊಡಲ ತುಂಬ ಕೋಪ ಉಕ್ಕಿತು, ದೇಶ ಪ್ರೇಮ ಭಾವ ಹೊಮ್ಮಿತು. ನಾಯಕರೇ, ಈ ದುರ್ಗದ ಮಣ್ಣಲ್ಲಿ ನಿಮ್ಮ ಮಕ್ಕಳ ಮೇಲೆ ಎಲ್ಲಿಯವರೆಗೂ ಆ ದುರ್ಗಿ ಹಿರಂಬೇಶ್ವರನ ಅನುಗ್ರಹ ಆಶೀರ್ವಾದ ಇರುವುದು, ಅಲ್ಲಿಯವರೆಗೂ ಹೈದರಾಲಿಯಂತಹ 100 ಜನರು ಈ ಕೋಟೆಗೆ ಮುತ್ತಿಗೆ ಹಾಕಿದರು ಈ ದುರ್ಗದ ಒಂದು ಹಿಡಿಯಷ್ಟು ಮಣ್ಣು ಸಹ ಅವರಿಗೆ ಸೇರುವುದಿಲ್ಲ. ಹೋಗಿ ಬ್ರಹ್ಮಚಿತ್ತದಂತೆ ಶುರುವಾದ ಯುದ್ಧಕ್ಕೆ ಮಂಗಳವನ್ನು ಹಾಡಿ ಹೋಗಿ ಹೋಗಿ. ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿಸಿಡಿಯುವ ಸಿಡಿಲಿನಲು ಅಂಜದೆಯೇ ಘರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ.
ನನ್ನ ಮುಟ್ಟವ್ರು ಯಾರು? ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು, ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ನೆತ್ತರದಲ್ಲಿ ಅಚ್ಚೊತ್ತಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಗಾಟದೆ ಅಲೆದಾಡಿದೆ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಖರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುಟ್ಟಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ, ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಇಷ್ಟೊಂದು ಅದ್ಭುತ ಪ್ರದರ್ಶನಕ್ಕಾಗಿ ನಿಮಗೆ ವಂದನೆಗಳು. Today's performance were not just about songs or dance, it was dreams and achievements of our students. With pride in our hearts, we say thank you to everyone who made this event a great success. Once again, thank you one and all. I now request everyone to stand up for the national anthem. ಎಲ್ಲರೂ ರಾಷ್ಟ್ರಗೀತೆಗಾಗಿ ಎದ್ದು ನಿಲ್ಲುವುದು. Attention! मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मागे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಆತ್ಮೀಯರೇ, ನೆರೆದಂಥ ಎಲ್ಲರಿಗೂ ಶಾಲಾ ಪರವಾಗಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಊಟವನ್ನು ಸವಿದು ನಂತರ ತಮ್ಮ ತಮ್ಮ ಮನೆಗಳಿಗೆ ತೆರಳುವುದು. ಈಗ ನಮ್ಮ ಶಾಲಾ ಶಿಕ್ಷಕರು ಹಾಗೂ ಎಲ್ಲ ಸಿಬ್ಬಂದಿಗಳು ನಮ್ಮ ಸಂಚಾಲಕರ ಜೊತೆಗೆ ಒಂದು ಫೋಟೋಗೆ ದಯವಿಟ್ಟು ವೇದಿಕೆ ಮೇಲೆ ಬರುವುದು.